ಬಂಧುಗಳೇ, ಸರಿಯಾಗಿ 10:30 ನಮ್ಮ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. ಕಾರ್ಯಕ್ರಮದ ಒಟ್ಟು ವಿವರ ಈ ರೀತಿ ಇರುತ್ತದೆ. ಕಾರ್ಯಕ್ರಮದಲ್ಲಿ ವೇದಿಕೆಯ ಆಮೇಲೆ ಪ್ರಾರ್ಥನೆ ಆಗುತ್ತದೆ, ಆಮೇಲೆ ಸ್ವಾಗತ ಆಗುತ್ತೆ. ಸ್ವಾಗತ ಆದಮೇಲೆ ವೇದಿಕೆ ಇರುವಂತಹ ಅತಿಥಿಗಳಿಗೆ ಗೌರವಾರ್ಪಣೆ, ಆಮೇಲೆ ಭಾರತ ಮಾತೆಗೆ ಪುಷ್ಪಾರ್ಚನೆ ಆಗುತ್ತೆ, ಆಮೇಲೆ ಶ್ರದ್ಧಾಂಜಲಿ ಕಾರ್ಯಕ್ರಮ ಇರ್ತದೆ, ಆಮೇಲೆ ಪ್ರಾಸ್ತಾವಿಕ, ಆಮೇಲೆ ಉದ್ಘಾಟನೆ. ಆ ಬಳಿಕ ನಮ್ಮ ಹಿರಿಯ ಕಾರ್ಯಕರ್ತರಿಗೆ ಗೌರವಾರ್ಪಣೆ ಇರ್ತದೆ. ಆ ಬಳಿಕ ಭೋಜನದ ವ್ಯವಸ್ಥೆ ಇರ್ತದೆ. ರಾಷ್ಟ್ರಗೀತೆಯೊಂದಿಗೆ ನಮ್ಮ ಕಾರ್ಯಕ್ರಮ ಮುಕ್ತಾಯವಾಗುತ್ತದೆ. ಆತ್ಮೀಯ ಬಂಧುಗಳಲ್ಲಿ ಒಂದು ವಿನಂತಿ, ನಮ್ಮ ಹಿರಿಯ ಕಾರ್ಯಕರ್ತರು ಎಲ್ಲರೂ ವೇದಿಕೆಯ ನಮ್ಮ ಕೆಳಗಿನ ಭಾಗದಲ್ಲಿ ಇರಬೇಕು. ನಮ್ಮ ಈಗದ ಕಾರ್ಯಕ್ರಮ ಮಾತ್ರ ಮೇಲ್ಗಡೆ ಹೋಗಬೇಕು. ಎಲ್ಲ ಸಮಾವೇಶಗಳಿಂದ ನಮ್ಮ ಹಿರಿಯ ಕಾರ್ಯಕರ್ತರು ಯಾರಿದೆ ನಾವೆಲ್ಲರೂ ಕೆಳಗಡೆ ಇರಬೇಕು ಅಂತ ನಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಇನ್ನು ಕಾರ್ಯಕ್ರಮ ಪ್ರಾರಂಭ ಆಗಿದೆ. ಆದರಣೀಯರೇ, ಪುತ್ತೂರು ಸೀಮೆಯ ಅಧಿಪತಿ ಮಹತೋಬಾರ ಶ್ರೀ ಮಹಾಲಿಂಗೇಶ್ವರ ದೇವರ ಚರಣ ಕಮಲಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ ಇವತ್ತಿನ ಈ ಹಿರಿಯರ ಗೌರವಾರ್ಪಣೆಯ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಈ ದಿನದ ವೇದಿಕೆಗೆ ಕ್ಷೇತ್ರದ ಶಾಸಕರಾದಂಥ ಸಂಜೀವ ಮಠಂದೂರ್ರವರು, ರಾಜ್ಯ ಹಿರಿಯರ ಪ್ರಕೋಷ್ಠದ ಅಧ್ಯಕ್ಷರು MLCಯವರಾದಂಥ ಶ್ರೀಯುತ ಪ್ರತಾಪ್ ಸಿಂಗ್ ನಾಯ್ಕರು, ಪುತ್ತೂರು ನಗರಸಭೆಯ ಅಧ್ಯಕ್ಷರಾದಂಥ ಜೀವಂದರ್ ಜೈನ್, ದಕ್ಷಿಣ ಕನ್ನಡ ಜಿಲ್ಲಾ ಹಿರಿಯರ ಪ್ರಕೋಷ್ಠದ ಅಧ್ಯಕ್ಷರಾದಂಥ ನಾರಾಯಣಗಟ್ಟಿಯವರು, ಜಿಲ್ಲೆಯ ಉಪಾಧ್ಯಕ್ಷರಾದಂಥ ಪುಡಿಯೂರು ರಾಧಾಕೃಷ್ಣರಾಯಗಳು, ಸಾಜಾ ರಾಧಾಕೃಷ್ಣ ಆಳ್ವರು, ಜಗನ್ನಿವಾಸರಾಯರು, ಸ್ವಾಮಿ ಅಶೋಕ್ ಶಣೆಯವರು, ಮಾಜಿ MLAರಾದಂಥ ಮಲ್ಲಿಕ ಪ್ರಸಾದರವರು, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಬಿಜೆಪಿಯ ರಾಮದಾಸ್ ಕಂಟೋಳ ಇವರೆಲ್ಲರೂ ವೇದಿಕೆಗೆ ಆಗಮಿಸಬೇಕಾಗಿ ತಮ್ಮೆಲ್ಲರ ಪರವಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಪತ್ರಕರ್ತ ಮಿತ್ರರಿಗೆ ವೇದಿಕೆಯ ಬಲಭಾಗದಲ್ಲಿ ವ್ಯವಸ್ಥೆ ಇದೆ, ದಯವಿಟ್ಟು ತಾವು ಗಮನಿಸಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ.
ಕಾರ್ಯಕ್ರಮದ ಮೊದಲಿಗೆ ಒಂದೇ ಮಾತರಂ ಶ್ರೀಮತಿ ಗೌರಿ ಬನ್ನೂರು ಇವರಿಂದ. ವಂದೇ ಮಾತರಂ ವಂದೇ ಮಾತರಂ ಸುಜಲಾಂ ಸುಫಲಾಂ ಮಲಯಜ ಶೀತಲಾಂ ಸಸ್ಯಶ್ಯಾಮಲಾಂ ಮಾತರಂ ವಂದೇ ಮಾತರಂ ಶುಭ್ರಜ್ಯೋತ್ಸ್ನಾ ಪುಲಕಿತಯಾಮಿನೀಂ ಪುಲ್ಲಕುಸುಮಿತಾ ದ್ರುಮದಲಶೋಭಿನೀಂ ಸುಹಾಸಿನೀಂ ಸುಮಧುರಭಾಷಿಣೀಂ ಸುಖದಾಂ ವರದಾಂ ಮಾತರಂ ವಂದೇ ಮಾತರಂ ವಂದೇ ಮಾತರಂ. ಭೋಲೋ ಭಾರತ್ ಮಾತಾ ಕಿ. ಪುತ್ತೂರು ಸೀಮೆಯ ಮಾಲಿಂಗೇಶ್ವರ ದೇವರಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಭಾರತೀಯ ಜನತಾ ಪಾರ್ಟಿ ಪುತ್ತೂರು ವಿಧಾನಸಭಾ ಕ್ಷೇತ್ರದ ವತಿಯಿಂದ ದೀಪಾವಳಿ ಪ್ರಯುಕ್ತ ಹಿರಿಯರಿಗೆ ಪಕ್ಷದಲ್ಲಿ ದುಡಿದು ಬೆವರನ್ನು ರಕ್ತವನ್ನು ಬೆವರಾಗಿ ಸುರಿದು ಇವತ್ತು ಕೆಲಸ ಮಾಡಿದಂಥ ಎಲ್ಲ ಹಿರಿಯ ಕಾರ್ಯಕರ್ತರಿಗೆ ಗೌರವಾರ್ಪಣೆಯನ್ನು ಮಾಡಬೇಕು ಮತ್ತು ಈಗ ದುಡಿಯುವಂಥ ಕಾರ್ಯಕರ್ತರಿಗೆ ಅವರ ಪರಿಚಯ ಆಗಬೇಕೆಂಬ ದೃಷ್ಟಿಯಿಂದ ಮಾನ್ಯ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಸಂಜೀವ ಮಠಂದೂರು ಅವರ ನೇತೃತ್ವದಲ್ಲಿ ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಇವತ್ತು ಈ ಕಾರ್ಯಕ್ರಮವನ್ನು ವ್ಯವಸ್ಥಿತವಾಗಿ ನಡೆಯಲು ಮಾಹಿತಿ ಮಾರ್ಗದರ್ಶನ ಮತ್ತು ಹಿರಿಯರಿಗೆ ಅಭಿನಂದನಾ ಮಾತುಗಳನ್ನು ಆಡಲಿಕ್ಕಿರುವಂಥ ನಮ್ಮ ರಾಜ್ಯದ ಹಿರಿಯರ ಪ್ರಕೋಷ್ಠದ ಸಂಚಾಲಕರು, ನಮ್ಮೆಲ್ಲರ ಮಾರ್ಗದರ್ಶಕರು, ದಕ್ಷಿಣ ಕನ್ನಡ BJPಯ ಮಾಜಿ ಜಿಲ್ಲಾಧ್ಯಕ್ಷರು, ಹಾಗೆ ಪ್ರಸ್ತುತ ವಿಧಾನ ಪರಿಷತ್ತಿನ ಸದಸ್ಯರಾದಂಥ ಸನ್ಮಾನ್ಯ ಪ್ರತಾಪ್ ಸಿಂಗ್ ನಾಯಕ್ ಅವರು ವೇದಿಕೆಯಲ್ಲಿದ್ದಾರೆ. ಅವರನ್ನು ಎಲ್ಲ ಹಿರಿಯರ ಪರವಾಗಿ, ಕಾರ್ಯಕರ್ತರ ಪರವಾಗಿ, ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಪದಾಧಿಕಾರಿಗಳ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಅದೇ ರೀತಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲು ವಿಶೇಷವಾಗಿ ನಾವು 3 ವರ್ಷದ ಹಿಂದೆ ಕೊರೋನಾ ಸಂದರ್ಭಕ್ಕೆ ಮುಂಚೆ ಒಮ್ಮೆ ನಾವು ಹಿರಿಯರನ್ನು ಕರೆದು ಒಂದು ದೀಪಾವಳಿ ಆಚರಣೆಯನ್ನು ಮಾಡಿದೆವು ಶಾಸಕರ ನೇತೃತ್ವದಲ್ಲಿ. ಇವತ್ತು ಶಾಸಕರು ಪ್ರತಿ ವರ್ಷ ಈ ಕಾರ್ಯಕ್ರಮವನ್ನು ಮಾಡಬೇಕು ಎಂಬ ಉದ್ದೇಶದಿಂದ ಈ ವರ್ಷ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಎಲ್ಲ ಬೂತು ಮಟ್ಟದಿಂದ ಹಿಡಿದು ಇವತ್ತು ಪಕ್ಷದಲ್ಲಿ 30 ವರ್ಷಗಳಿಂದ ಹಿಂದೆ ಯಾರೆಲ್ಲ ದುಡಿದಿದ್ದಾರೆ, ಜನಸಂಘ ಕಾಲದಿಂದ ದುಡಿದಂಥ ಎಲ್ಲ ಹಿರಿಯರನ್ನು, ಪಕ್ಷದ ಹಿರಿಯರನ್ನು ಮತ್ತು ಪರಿವಾರದ ಹಿರಿಯರನ್ನು ಗುರುತಿಸಬೇಕು ಮತ್ತು ಅವರೊಟ್ಟಿಗೆ ದೀಪಾವಳಿಯನ್ನು ಆಚರಣೆ ಮಾಡಬೇಕು ಮತ್ತು ಒಟ್ಟಿಗೆ ಸಹಭೋಜನವನ್ನು ಮಾಡಬೇಕೆಂಬ ಯೋಚನೆಯೊಂದಿಗೆ ಇವತ್ತು ನಮ್ಮ ಶಾಸಕರು ಈ ಕಾರ್ಯಕ್ರಮವನ್ನು ಭಾರತೀಯ ಜನತಾ ಪಾರ್ಟಿ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಹಮ್ಮಿಕೊಂಡಿದೆ. ಇದರ ಪೂರ್ತಿ ಮಾರ್ಗದರ್ಶಕರು, ಇದರ ಹಿಂದೆ ಇದ್ದು ಕೆಲಸ ಮಾಡಿದಂಥ ನಮ್ಮ ಕ್ಷೇತ್ರದ ಜನಪರ ಶಾಸಕರಾದಂಥ ಸನ್ಮಾನ್ಯ ಸಂಜೀವ ಮಠಂದೂರನ್ನು ತಮ್ಮೆಲ್ಲರ ಪರವಾಗಿ, ಪಕ್ಷದ ಪದಾಧಿಕಾರಿಗಳ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿ ನಮ್ಮ ಜಿಲ್ಲಾ BJPಯ ಉಪಾಧ್ಯಕ್ಷರಾದಂಥ ನಮ್ಮವರೇ ಆದಂಥ ಮಾಜಿ APMC ಅಧ್ಯಕ್ಷರು, ಆತ್ಮೀಯರಾದಂಥ ಬೋಡಿಯ ರಾಧಾಕೃಷ್ಣರಯ್ಯ ಅವರು ವೇದಿಕೆಯಲ್ಲಿದ್ದಾರೆ. ಅವರನ್ನು ತಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ನಮ್ಮ ನಗರ ಮಂಡಲದ ಅಧ್ಯಕ್ಷರು
ಆದಂಥ PG ಜಗಣೇಶ್ವರ ಅವರು ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ನಮ್ಮ ನಗರ ಮಂಡಲದ ನಿಕಟಪೂರ್ವ ಅಧ್ಯಕ್ಷರು, ಪ್ರಸ್ತುತ ಪುತ್ತೂರು ನಗರಸಭೆಯ ಅಧ್ಯಕ್ಷರಾದಂಥ ಹಿರಿಯರಂಥ ಜೀವನ್ಧರ್ ಜೈನ್ ಇದ್ದಾರೆ. ಅವರನ್ನು ತಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ನಮ್ಮ ಜಿಲ್ಲಾ ಹಿರಿಯರ ಪ್ರಕೋಷ್ಠದ ಸಂಚಾಲಕರು, ಇವತ್ತು ಇಡೀ ಜಿಲ್ಲೆಯಲ್ಲಿ 9 ಮಂಡಲದಲ್ಲಿ ಕೂಡ ಹಿರಿಯರ ಪ್ರಕೋಷ್ಠವನ್ನು ವ್ಯವಸ್ಥಿತವಾಗಿ ರಚನೆಯನ್ನು ಮಾಡಿಕೊಂಡು ಕೆಲಸ ಕಾರ್ಯವನ್ನು ಮಾಡಿಕೊಂಡಿರುವಂಥ, ನಮಗೆ ಮಾರ್ಗದರ್ಶನ ಮಾಡುವಂಥ ನಾರಾಯಣ ಗಟ್ಟಿ ಅವರು ವೇದಿಕೆಯಲ್ಲಿದ್ದಾರೆ. ಅವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿ ನಮ್ಮ ಹಿರಿಯ ಕಾರ್ಯಕರ್ತರು, ಪ್ರಸ್ತುತ ಪೂಡದ ಅಧ್ಯಕ್ಷರು ಆದಂಥ ಸನ್ಮಾನ್ಯ ಬಾಮಿ ಅಶೋಕ್ ಶೆಣೈ ಅವರು ವೇದಿಕೆಯಲ್ಲಿದ್ದಾರೆ. ಅವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ಅನೇಕ ವರ್ಷದಿಂದ ದುಡಿದಂಥ ಎಲ್ಲ ಕಾರ್ಯಕರ್ತರು ತಾವೆಲ್ಲ ಬಂದಿದ್ದೀರಿ. ಸಮಯಕ್ಕೆ ಮುಂಚಿತವಾಗಿ ನಾವು 10 ಗಂಟೆಗೆ ಕಾರ್ಯಕ್ರಮ ಅಂತ ಹೇಳಿದರು, 9 ಗಂಟೆಗೆ ತಾವೆಲ್ಲ ಬರುವಂಥ ವ್ಯವಸ್ಥೆಯನ್ನು ಮಾಡಿಕೊಂಡು ಈ ಸಭಾಂಗಣದಲ್ಲಿ ಬಂದು ಸೇರಿದಿರಿ. ಅಂಥ ಎಲ್ಲ ಸಮರ್ಪಣಾ ಭಾವದಿಂದ ಕೆಲಸ ಮಾಡಿದಂಥ ಎಲ್ಲ ಹಿರಿಯ ಕಾರ್ಯಕರ್ತರಿಗೆ ಭಾರತೀಯ ಜನತಾ ಪಾರ್ಟಿಯ ಪುತ್ತೂರು ವಿಧಾನಸಭಾ ಕ್ಷೇತ್ರದ ವತಿಯಿಂದ ಇಡೀ ನಮ್ಮ ಪದಾಧಿಕಾರಿಗಳ ಪರವಾಗಿ, ಎಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿ ಪಕ್ಷದ ಜವಾಬ್ದಾರಿಯಲ್ಲಿ ಕೆಲಸ ಮಾಡಿದಂಥ ನಮ್ಮ ಹಿರಿಯ ಕಾರ್ಯಕರ್ತರು, ಪದಾಧಿಕಾರಿಗಳು, ಜನಪ್ರತಿನಿಧಿಗಳು, ಬೂತಿನ ಅಧ್ಯಕ್ಷ ಕಾರ್ಯದರ್ಶಿಗಳು, ವಿವಿಧ ಘಟಕದ ಪದಾಧಿಕಾರಿಗಳು ಎಲ್ಲರನ್ನ ಒಂದೇ ಮಾತಲ್ಲಿ ಆತ್ಮೀಯವಾಗಿ ಸ್ವಾಗತಿಸುತ್ತಾ, ವಿಶೇಷವಾಗಿ ನಮ್ಮ ಈ ಕಾರ್ಯಕ್ರಮವನ್ನು ಇವತ್ತು ಆನ್ಲೈನ್ ಮುಖಾಂತರ ಬೇರೆ ಬೇರೆ ಕಡೆ ಪ್ರಸಾರ ಮಾಡಲಿರುವಂಥ ನಮ್ಮ ದೃಶ್ಯ ಮಾಧ್ಯಮದ ಮಿತ್ರರು ಮತ್ತು ಪತ್ರಿಕಾ ಮಾಧ್ಯಮದ ಮಿತ್ರರು ಈ ಸಭೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸುತ್ತಾ, ವಿಶೇಷವಾಗಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಪುತ್ತೂರಿನ ನಮ್ಮಿಂದ ಹಿಂದೆ ನೇತೃತ್ವವನ್ನು ತಗೊಂಡಂಥ ಎಲ್ಲ BJPಯ ನಮ್ಮ ಮಾಜಿ ಅಧ್ಯಕ್ಷರುಗಳು ಕೂಡ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ಈ ಸಭೆಗೆ ಸ್ವಾಗತಿಸುತ್ತಾ, ಇವತ್ತು ಸಹಕರಿಸಿದಂಥ, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂಥ ಎಲ್ಲರನ್ನ ಆತ್ಮೀಯವಾಗಿ ಸ್ವಾಗತಿಸುತ್ತಾ ನನ್ನ ಸ್ವಾಗತ ಭಾಷಣಕ್ಕೆ ವಿರಾಮವನ್ನು ಹಾಕ್ತಾ ಇದ್ದೇನೆ. ಅಧ್ಯಕ್ಷರಾದಂಥ ಸುದರ್ಶನ್ ಜಿ ಅವರ ತೀರ್ಥರೂಪರಾದಂಥ ರಮೇಶ್ ಶಾಂತಿ ಅವರು ಕೂಡ ತೀರ್ಕೊಂಡಿದ್ದಾರೆ. ಹಾಗೆ ನಮ್ಮ ಪುತ್ತೂರು ವಿಧಾನಸಭಾ ಕ್ಷೇತ್ರದ ವಿವಿಧ ಭಾಗದಲ್ಲಿ ನಮ್ಮ ಕೆಲವು ಕಾರ್ಯಕರ್ತರುಗಳ ನಿಧನ ಆಗಿದೆ. ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೊಡುವುದಕ್ಕೋಸ್ಕರ ಎಲ್ಲರೂ ನಾವು 1 ನಿಮಿಷಗಳ ಒಂದು ಮೌನ ಪ್ರಾರ್ಥನೆಯನ್ನು ಆಚರಿಸಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ.
ಓಂ ಶಾಂತಿ ಶಾಂತಿ ಶಾಂತಿ. ಆತ್ಮೀಯ ಬಂಧುಗಳೇ, ಕಾರ್ಯಕರ್ತರು ಯಾರಾದರೂ ನಾವು ಇಲ್ಲಿ ಸಭಾಂಗಣದಲ್ಲಿ ಕೂತ್ಕೊಂಡಿದ್ರೆ ಹಿರಿಯರಿಗೆ ಎಲ್ಲ ಅವಕಾಶ ಮಾಡಿಕೊಟ್ಟು ತಾವು ಮೇಲ್ಗಡೆ ಹೋಗಿ ಕೂತ್ಕೊಳ್ಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಆದರಣೀಯರೇ, ಒಟ್ಟು ಈ ಕಾರ್ಯಕ್ರಮದ ಉದ್ದೇಶದ ಬಗ್ಗೆ, ಹಿರಿಯರನ್ನು ಗೌರವಿಸಲ್ಪಡುವಂಥದ್ದು ಯಾಕೆ ಎಂಬುದರ ಬಗ್ಗೆ ಬಹಳ ಪ್ರಾಸ್ತಾವಿಕವಾಗಿ ಮಾತನಾಡುತ್ತಾರೆ ನಮ್ಮ ಕ್ಷೇತ್ರದ ಜನಪರ ಶಾಸಕರಾಗಿರತಕ್ಕಂಥ ಶ್ರೀಯುತ ಸಂಜೀವ ಮಠಂದೂರ್ರವರು. ಪ್ರಾಸ್ತಾವಿಕ ಮಾತುಗಳ ನಂತರ ಕಾರ್ಯಕ್ರಮವನ್ನು ದೀಪ ಪ್ರಜ್ವಲನ ಮೂಲಕ ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ಕರ್ನಾಟಕ ರಾಜ್ಯ ಹಿರಿಯರ ಪ್ರಕೋಷ್ಠದ ಗೌರವಾನ್ವಿತ ಅಧ್ಯಕ್ಷರು ಶ್ರೀಯುತ ಪ್ರತಾಪ್ ಸಿಂಹ ನಾಯಕರವರು, ನಮ್ಮ ಮಾಜಿ ಅಧ್ಯಕ್ಷರುಗಳಾದಂಥ ಅಪ್ಪಯ್ಯ ಮಣಿಯಾಣಿ ಅವರು, ಅದೇ ರೀತಿ ನನ್ಯ ಅಚ್ಯುತ ಮುಡತೆಯವರು, ಹಾಗೆ ನಗರದ ಮಾಜಿ ಅಧ್ಯಕ್ಷರಾದಂಥ ಲೋಕೇಶ್ ಹೆಗ್ಡೆ ಅವರು, ಮತ್ತು ಉಳಿದಂಥ ನಮ್ಮ ಯಾರಾದರೂ ಮಾಜಿ ಅಧ್ಯಕ್ಷರುಗಳು ಬಂದಿದ್ದರೆ ಅವರು ಹೋಗಿ ಈ ಒಂದು ಕಾರ್ಯಕ್ರಮದಲ್ಲಿ ಅವರ ಜೊತೆಗೆ ಸಹಕಾರ ನೀಡಬೇಕು ಅಂತ ವಿನಂತಿಯನ್ನು ಮಾಡ್ತಾ ಇದ್ದೇವೆ. बोलो भारत माता के, बोलो भारत माता के, बोलो भारत माता के. ದೀಪಾವಳಿಯ ದೀಪವನ್ನು ಪ್ರಜ್ವಲನೆ ಮಾಡಬೇಕು ಅಂತ ಅವರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ನಾವು ಉದ್ಘಾಟನೆಯ ಬಳಿಕ ದೀಪಾವಳಿ ಪ್ರಯುಕ್ತ ಇಟ್ಟಂತಹ ದೀಪವನ್ನು ಉದ್ಘಾಟನೆ ಮಾಡಬೇಕು ಅಂತ ಪ್ರತಾಪ್ ಸಿಂಹ ಅವರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಅಲ್ಲಿ ಮಹಿಳೆಯರಿದ್ದರೆ ಅದನ್ನು ದೀಪವನ್ನು ಹಚ್ಚಲಿಕ್ಕೆ ಸಹಕಾರ ಮಾಡಬೇಕು ಅಂತ ವಿನಂತಿ. ದೀಪಾವಳಿಯ ದೀಪವನ್ನು ಎಲ್ಲರೂ ಸೇರಿ ಪ್ರಜ್ವಲನೆ ಮಾಡಬೇಕು. ಕಾರ್ಯಕರ್ತರಿಗೆ ಬಾಲ್ಕನಿಯಲ್ಲಿ ಸ್ಥಳಾವಕಾಶ ಇದೆ, ದಯವಿಟ್ಟು ತಾವಲ್ಲಿ ಕುಳಿತುಕೊಳ್ಬೇಕು. ಎದುರುಗಡೆ ಇದ್ದಂಥ ಚೇರನ್ನು ಹಿರಿಯರಿಗೆ ಬಿಟ್ಟು ಕೊಡಬೇಕಾಗಿ ತಮ್ಮಲ್ಲಿ ಮತ್ತೊಮ್ಮೆ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಆದಷ್ಟು ಬೇಗನೆ ಮಹಿಳೆಯರು ಆ ದೀಪಾವಳಿಯ ದೀಪವನ್ನು ಪ್ರಜ್ವಲನೆ ಮಾಡಬೇಕು. ಆ ಬಳಿಕ ನಮ್ಮ ಕ್ಷೇತ್ರದ ಶಾಸಕರು ಪ್ರಾಸ್ತಾವಿಕವಾಗಿ ಮಾತನಾಡಲಿಕ್ಕಿದ್ದಾರೆ. ಆದಷ್ಟು ಬೇಗನೆ ಮಹಿಳೆಯರು ಎಲ್ಲ ದೀಪಗಳನ್ನು ಉರಿಸಿ ತಮ್ಮ ಸ್ಥಾನಗಳಿಗೆ ತೆರಳಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ನಮ್ಮ ಕಾರ್ಯಕರ್ತರಲ್ಲಿ ಒಂದು ವಿನಂತಿ ಇದೆ. ಯಾರೆಲ್ಲ ಸನ್ಮಾನ ಸ್ವೀಕರಿಸಲಿಕ್ಕೆ ಬಂದಂಥ ಹಿರಿಯ ಕಾರ್ಯಕರ್ತರಿದ್ದಾರೆ ಅವರೆಲ್ಲರೂ ಕೆಳಗಡೆನೆ ಕೂತ್ಕೊಳ್ಬೇಕು. ನಾವು ಕಾರ್ಯಕರ್ತರು ಮಾತ್ರ ಮೇಲ್ಗಡೆ ಹೋಗಬೇಕು ಅಂತ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಪ್ರಾಸ್ತಾವಿಕ ಮಾತುಗಳಿಗಾಗಿ ಕ್ಷೇತ್ರದ
ಗೌರವಾನ್ವಿತ ಶಾಸಕರಾದಂಥ ಸಂಜೀವ ಮಠಂದೂರ್ ಅವರಿಗೆ ವೇದಿಕೆ. ಪ್ರತಿಯೊಬ್ಬರ ಬಳಿಗೆ ಬಂದು ನಮಸ್ಕಾರ ಮಾಡಲಿಕ್ಕೆ ಖಂಡಿತವಾಗಿಯೂ ಅಸಾಧ್ಯ. ಆ ನಿಟ್ಟಿನಲ್ಲಿ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರ ಜೊತೆಗೂಡಿ ಸಾಷ್ಟಾಂಗ ಪ್ರಣಾಮಗಳನ್ನ ತಮ್ಮ ಪಾದಾರವಿಂದಗಳಿಗೆ ಅರ್ಪಣೆ ಮಾಡ್ತಾ ಇದ್ದಾರೆ. ಬಹಳ ವಿಶೇಷವಾಗಿರತಕ್ಕಂಥ ಕಾರ್ಯಕ್ರಮ. ಆ ನಿಟ್ಟಿನಲ್ಲಿ ಮಾನ್ಯ ಶಾಸಕರಿಗೆ ಮತ್ತು ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರಿಗೂ ನಮ್ಮದು ಕೂಡ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ ಪ್ರಾಸ್ತಾವಿಕ ಮಾತುಗಳಿಗಾಗಿ ಶ್ರೀಯುತ ಸಂಜೀವ ಮಠಂದೂರ್ ಅವರಿಗೆ ವೇದಿಕೆ. ನಮ್ಮೆಲ್ಲರ ಆರಾಧ್ಯ ಮೂರ್ತಿ ಮಹಾಲಿಂಗೇಶ್ವರ ದೇವರು ಈ ದೀಪಾವಳಿಯ ಶುಭ ಸಂದರ್ಭದಲ್ಲಿ ನಮ್ಮೆಲ್ಲ ಹಿರಿಯ ಕಾರ್ಯಕರ್ತರಿಗೆ ಇನ್ನಷ್ಟು ಆರೋಗ್ಯ, ನೆಮ್ಮದಿ, ಸಮೃದ್ಧಿಯನ್ನು ಕರುಣಿಸಲಿ ಅಂತೇಳಿ ಹಾರೈಸ್ತಾ ಇವತ್ತಿನ ಒಂದು ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಾವೆಲ್ಲ ಈ ವೇದಿಕೆಯನ್ನು ಅಲಂಕಾರ ಮಾಡಬೇಕಿದ್ರೆ, ಈ ದೇಶ ಇವತ್ತು ವೈಭವವನ್ನು ಕಾಣಬೇಕಿದ್ರೆ ಯಾರ್ಯಾರು ಕಾರಣಕರ್ತರೋ ಅಂತ ಕಾರಣಕರ್ತರನ್ನು ಮತ್ತೊಮ್ಮೆ ಸ್ಮರಿಸಿಕೊಂಡು ನಾವೆಲ್ಲ ಮುನ್ನಡೆಯಬೇಕು. ನಿಮ್ಮೆಲ್ಲರ ಆಶೀರ್ವಾದ ಈ ಭಾರತೀಯ ಜನತಾ ಪಾರ್ಟಿಗೆ ಮತ್ತೆ ಮತ್ತೆ ಪಡೀಬೇಕೆನ್ನುವಂಥ ದೃಷ್ಟಿಯಿಂದ ಹಿರಿಯ ಕಾರ್ಯಕರ್ತರ ಒಂದು ಸಮಾವೇಶವನ್ನು ಆಯೋಜನೆ ಮಾಡಿ ಈ ಕಾರ್ಯಕ್ರಮದಲ್ಲಿ ನಮಗೆಲ್ಲ ಭಾರತೀಯ ಜನತಾ ಪಾರ್ಟಿಯ ವಿಚಾರದ ಒಟ್ಟಿಗೆ ನಮ್ಮ ಜವಾಬ್ದಾರಿ ಮತ್ತು ಕೂತವರ ಯೋಗದಾನ ಏನು ಅಂತೇಳಿ ನಮಗೆ ಮನವರಿಕೆ ಮಾಡಲಿಕ್ಕೆ ಬಂದಂಥ ರಾಜ್ಯ ಹಿರಿಯರ ಪ್ರಕೋಷ್ಠದ ಸಂಚಾಲಕರು, ವಿಧಾನ ಪರಿಷತ್ತಿನ ಸದಸ್ಯರು, ಈ ಜಿಲ್ಲೆಯ ಮಾಜಿ BJPಯ ಅಧ್ಯಕ್ಷರು, ಒಬ್ಬ ಜನಸಂಘದ ಕಾರ್ಯಕರ್ತರು ಅಂತ ಪ್ರತಾಪ ಸಿಂಹ ನಾಯ್ಕರೇ, ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂಥ ನಮ್ಮ ಜಿಲ್ಲೆಯ ಉಪಾಧ್ಯಕ್ಷರು, ಹಿರಿಯರು ಆದಂಥ ಬುಡಿಯಾರು ರಾಧಾಕೃಷ್ಣ ರೈ ಅವರೇ, ಹಿರಿಯರ ಪ್ರಕೋಷ್ಠದ ಸಂಚಾಲಕರು, ಸನ್ಮಿತ್ರರು ಅಂತ ನಾರಾಯಣ್ ಗಟ್ಟಿಯವರೇ, ನಮ್ಮ ಗ್ರಾಮಾಂತರ ಮಂಡಲದ ಅಧ್ಯಕ್ಷರು, ಸನ್ಮಿತ್ರರು ಅಂತ ಸಾಜಾ ರಾಧಾಕೃಷ್ಣ ರೈ ಅವರೇ, ನಗರ ಮಂಡಲದ ಅಧ್ಯಕ್ಷರಂತ ಜಗನ್ಯೋಸ್ ರಾವ್ ಅವರೇ, ನಮ್ಮ ನಗರಸಭೆಯ ಅಧ್ಯಕ್ಷರು, ಸನ್ಮಿತ್ರರು ಅಂತ ಜೀವಂದರ್ ಜೈನ್ ಅವರೇ, ಕೂಡದ ಅಧ್ಯಕ್ಷರಂತ ಅಶೋಕ್ ಶನೈ ಅವರೇ, ಇಲ್ಲಿ ಸೇರಿರುವಂಥ ನಮ್ಮ ಹಿರಿಯ ಮಾಜಿ ಅಧ್ಯಕ್ಷರಂತ ಅಪ್ಪಯ್ಯ ಮನಿಯಾನಿಯವರೇ, ಅಚ್ಯುತ ಮುಡಿತಾಯ್ ಅವರೇ, ಲೋಕೇಶ್ ಹೆಗ್ಡೆ ಅವರೇ, ಹಿರಿಯ ವೈದ್ಯರಂತ ಗೌರಿ ಪೈ ಅವರೇ, ಇಲ್ಲಿ ಸೇರಿರುವಂಥ ಎಲ್ಲ ಶ್ರದ್ಧೆಯ ತಾಯಂದಿರೇ, ಸಜ್ಜನ ಬಂಧುಗಳೇ, ಸ್ವಾತಂತ್ರ್ಯ ಬಂದು 75 ವರ್ಷದಲ್ಲಿ ಇವತ್ತು ಪಂಚಾಯಿತಿಯಿಂದ ಪಾರ್ಲಿಮೆಂಟ್ ತನಕ ಈ ದೇಶದ ತ್ರಿವರ್ಣ ಧ್ವಜವನ್ನು ಹಾರಿಸಿದವರು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು. ಒಬ್ಬ ಪಂಚಾಯಿತಿನ ಒಬ್ಬ ಮಹಿಳೆಯಿಂದ ಹಿಡಿದು ನರೇಂದ್ರ ಮೋದಿಯ ತನಕ ಇವತ್ತು ಈ ದೇಶದಲ್ಲಿ ಆಡಳಿತವನ್ನು ಮಾಡಬೇಕಿದ್ರೆ ಇದಕ್ಕೆ ಯಾರ್ಯಾರು ಕಾರಣಕರ್ತರೋ ಅಂತ ಕಾರಣಕರ್ತರನ್ನು ಸ್ಮರಿಸಿ ಗೌರವಿಸಿ ಅವರ ಆ ಯೋಗಕ್ಷೇಮವನ್ನು ವಿಚಾರಣೆ ಮಾಡಿಕೊಂಡು ನಾವೆಲ್ಲ ಮುನ್ನಡಿಬೇಕೆನ್ನುವಂಥ ಅಪೇಕ್ಷೆ ನಮ್ಮದು. ಹಳೆಬೇರು ಹೊಸ ಚಿಗುರು ಕೂಡಿರಲು ಮರಸೊಬಗು ಅಂತೇಳಿ ಕವಿ DVG ಅವರು ಬಣ್ಣಿಸಿದ್ದಾರೆ. ಇವತ್ತು ಹಳೆಬೇರು ಇದ್ರೆ ಮಾತ್ರ ಆ ಮರ ಚೆನ್ನಾಗಿ ಚಿಗುರನ್ನು ಬಿಡಬಹುದು ಅಂತೇಳಿ. ಇವತ್ತು ಮರ ಚೆನ್ನಾಗಿ ಚಿಗುರು ಬಿಟ್ಟಿದೆ, ಆ ಬೇರು ಇನ್ನೂ ಕೂಡ ಬಲಿಷ್ಠ ಆಗಬೇಕು. ಆ ಬಲಿಷ್ಠವಾದಂಥ ಬೇರಿಂದ ಮತ್ತೆ ಮತ್ತೆ ಮರ ಚಿಗುರು ಹೊಡಿಬೇಕು. ಆ ದಿಸೆಯಿಂದ ನಮ್ಮ ಯೋಚನೆ. ಅದಕ್ಕೆ ಬೇಕಾಗಿ ಬಹುಶಃ ಈಗಾಗಲೇ ನಾನು ಬರುವಾಗ ತುಂಬ ಜನ ಉಲ್ಲೇಖ ಮಾಡಿದರು. ಅಯೋಧ್ಯೆಯ ಶ್ರೀರಾಮ ಮಂದಿರದ ಆ ಒಂದು ಇಟ್ಟಿಗೆ ಹೊತ್ತಿದ್ದೇವೆ, ನಾವು ಜನಸಂಘದಲ್ಲಿ ಪೆಟ್ಟು ತಿಂದಿದ್ದೇವೆ, ಈಗಲೂ ನಾವು ಬದುಕಿ ಉಳಿದಿದ್ದೇವೆ ಎನ್ನುವಂಥ ಮಾತನ್ನು ಕೆಲವರು ಹೇಳಿದರು. ನಮಗೂ ಬಹುಶಃ ಮಾನಸಿಕವಾಗಿ ನಿಮ್ಮಂಥವರಿಂದ ನಾವು ಇವತ್ತು ಚೆನ್ನಾಗಿದ್ದೇವೆ, ನಿಮ್ಮಿಂದ ನಾವು MLA ಆಗಿದ್ದೇವೆ,
ನಿಮ್ಮಿಂದ ನಾವು ಈ ಜನಪ್ರತಿನಿಧಿಗಳಾಗಿದ್ದೇವೆ ಎನ್ನುವಂಥ ಆ ಒಂದು ಕೃತಜ್ಞತಾ ಮನೋಭಾವನೆ ಬಹುಶಃ ನಮಗೆ ಬಂದಾಗ ನಮಗೂ ಕಣ್ಣೀರು ಬರುವಂಥ ಸಂಗತಿ. ಇಲ್ಲಿರುವವರು ಯಾರು MLA ಆಗಲಿಲ್ಲ, ಇಲ್ಲಿರುವವರು ಯಾರು ನಗರಸಭೆ ಅಧ್ಯಕ್ಷರು ಆಗಿರ್ಲಿಕ್ಕಿಲ್ಲ. ಆದರೆ ಅಂಥವರನ್ನು ನಿರ್ಮಾಣ ಮಾಡುವಂಥ ತಾಕತ್ತು ನಿಮಗಿತ್ತು. ಈ ದೇಶದ ಪ್ರಧಾನಿಯವರನ್ನು ಇವತ್ತು ನಿರ್ಮಾಣ ಮಾಡುವಂಥ ಕೆಲಸ ನೀವು ಮಾಡಿದಿರಿ. ಭಾರತೀಯ ಜನಸಂಘ ಆರಂಭ ಆಗಬೇಕಿದ್ರೆ ನಾವು ಶ್ಯಾಮ್ ಪ್ರಸಾದ್ ಮುಖರ್ಜಿ ಮತ್ತು ದೀನ್ ದಯಾಳ್ ಉಪಾಧ್ಯಾಯರನ್ನು ಭಾವಚಿತ್ರ ಇಟ್ಟು ಅವರಿಗೆ ಅರ್ಚನೆ ಮಾಡ್ತೇವೆ. ಲಾಲ್ ಕೃಷ್ಣ ಅಡ್ವಾಣಿ ಅಂತವರನ್ನು, ಅಟಲ್ ಬಿಹಾರಿ ವಾಜಪೇಯಿ ಅವರನ್ನು ಸ್ಮರಣೆ ಮಾಡ್ತೇವೆ. ನೀವು ಅವತ್ತು 70 ವರ್ಷದ ಹಿಂದೆ ಏನು ಕಲ್ಪನೆ ಇಟ್ಟುಕೊಂಡಿದ್ದೀರೋ, ಯೋಚನೆ ಮಾಡಿಕೊಂಡು ಈ ದೇಶ ಮತ್ತೊಮ್ಮೆ ಪರಮ ವೈಭವವನ್ನು ಕಾಣಬೇಕು ಅಂತೇಳಿ ನೀವು ಯೋಚನೆ ಮಾಡಿಕೊಂಡು ತಮ್ಮ ಸರ್ವಸ್ವವನ್ನು ಸಮರ್ಪಣೆ ಮಾಡಿಕೊಂಡಿದ್ದೀರೋ, ಅದೇ ರೀತಿಯಲ್ಲಿ ನಿಮ್ಮ ಕಲ್ಪನೆಯ ಆಧಾರದಲ್ಲಿ, ನಿಮ್ಮ ವಿಚಾರದ ಆಧಾರದಲ್ಲಿ ಇಲ್ಲಿ ಕೂತಂತ ಸಾವಿರಾರು ಜನ ನೀವು ಕೂಡ ಯೋಚನೆ ಮಾಡಿದಿರಲ್ಲ. ಅಂತ ಭಾರತ ವರ್ಷ, ಭಾರತದ ವೈಭವ ಇವತ್ತು ಕಾಣ್ತಾ ಇರಲಿಕ್ಕೆ ನೀವು ಇವತ್ತು ಆ ಒಂದು ಭದ್ರವಾದಂಥ ಬುನಾದಿಯನ್ನು ಹಾಕಿ ಈ ಪರಿಸ್ಥಿತಿಗೆ ತಂದಿದ್ದೀರಿ. ಇಂಥ ನಮ್ಮೆಲ್ಲ ಹಿರಿಯ ಕಾರ್ಯಕರ್ತರು ಇವತ್ತು ಈ ದೇಶದಲ್ಲಿ ಅತಿ ದೊಡ್ಡ ಪಾರ್ಟಿಯಾಗಿ ಅತಿ ಹೆಚ್ಚು ಸಂಸದರನ್ನು, ಶಾಸಕರನ್ನು ಹೊಂದಿರುವ ಪಾರ್ಟಿಯಾಗಿ ಮೂಡಿ ಬಂದಂಥ ಸಂದರ್ಭದಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಆ ಹಿರಿಯರನ್ನು ನೆನೆಸ್ತಾ ಮತ್ತೊಮ್ಮೆ ಭಾರತ ವರ್ಷವನ್ನು ಕಾಣಬೇಕು, ಪರಮ ವೈಭವವನ್ನು ಕಾಣಬೇಕು, ನಿಮ್ಮೆಲ್ಲರ ಆಶೀರ್ವಾದ ಬೇಕು. ಈ ದಿಸೆಯಿಂದ 2ನೇ ಕಾರ್ಯಕ್ರಮವನ್ನು ನಾವು ಇವತ್ತು ಪುತ್ತೂರಿನಲ್ಲಿ ಆಯೋಜನೆ ಮಾಡ್ತಾ ಇದ್ದೇವೆ. ಆರಂಭದಲ್ಲಿ 2 ವರ್ಷದ ಹಿಂದೆ ನಾವು ಪುತ್ತೂರಿನಲ್ಲಿ ಒಂದು ಕಾರ್ಯಕ್ರಮವನ್ನು ಸೀಮಿತ ಜನರಿಗೆ ಮಾಡಿದ್ದೆವು. ಆಮೇಲೆ ಕೊರೋನಾ ಬಂತು. ಸಹಜವಾಗಿ ಮೊದಲು ಕೊರೋನಾ ಯಾರಿಗೆ ಬಾಧಿಸಿತು ಅಂದರೆ ಹಿರಿಯರಿಗೆ, ಸ್ವಲ್ಪ ಶಕ್ತಿಹೀನರನ್ನು ಅದು ಬೇಗ ಹಿಡ್ಕೊಂಡಿತ್ತು. ಆದ್ದರಿಂದ ನಮ್ಮ ಆರೋಗ್ಯದ ದೃಷ್ಟಿಯಿಂದ, ನಮ್ಮ ಜೀವ ರಕ್ಷಣೆಯ ದೃಷ್ಟಿಯಿಂದ ನಾವೊಂದಷ್ಟು ಮನೆಯಲ್ಲೇ ಇದ್ದುಕೊಂಡು ಆರೋಗ್ಯವನ್ನು ಕಾಪಾಡುವಂಥ ಸಂಗತಿಯನ್ನು ಮಾಡಿದೆವು. ಆವಾಗಲೂ ನಾವು ಯಾರೋ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಹಿಂದೆ ಮುಂದೆ ನೋಡಲಿಲ್ಲ. ಜಗನ್ನಿವಾಸ ರಾಯರಂಥವರು 50ಕ್ಕಿಂತ ಮೇಲೆ ಆ ಹೆಣ ಸಂಸ್ಕಾರ ಮಾಡುವಂಥ ಕೆಲಸವನ್ನು ನಮ್ಮೊಬ್ಬ ಕಾರ್ಯಕರ್ತರು ಮಾಡಿದ್ದಾರೆ. ನಾವೆಲ್ಲ ವಾರ್ ರೂಮನ್ನು ತೆಗೆದು ಬಹುಶಃ ನಮ್ಮ ಎಲ್ಲ ನಾಗರಿಕರ ಆ ಒಂದು ಆರೋಗ್ಯವನ್ನು ಕಾಪಾಡುವಂಥ ಸಂಗತಿ ದೇಶದ ಪ್ರಧಾನಿಯವರ ಆದೇಶದ ಮೇರೆಗೆ ಮಾಡಿದೆವು. ಆ ಹಿರಿಯರೇ ನಮ್ಮ ಆಸ್ತಿ ಅಂತೇಳಿ ಕೋವಿಡ್ ಸಂದರ್ಭದಲ್ಲಿ ಕೂಡ ನಾವು ಒಂದಷ್ಟು ಸಾಬೀತುಪಡಿಸುವಂಥ ಕೆಲಸವನ್ನು ಮಾಡಿದ್ದೇವೆ. ಆಮೇಲೆ ಇವತ್ತು ವಿಶೇಷವಾಗಿ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದಲ್ಲಿ ಮತ್ತು ಈ ದೇಶದಲ್ಲಿ ಆಡಳಿತ ಮಾಡುವಂಥ ಸಂದರ್ಭದಲ್ಲಿ ಆ ಹಿರಿಯರನ್ನು ಮನಸ್ಸಲ್ಲಿಟ್ಟುಕೊಂಡು ಹಿರಿಯರ ಭಾವನೆ ಏನಿದೆ, ಹಿರಿಯರ ಅಪೇಕ್ಷೆ ಏನಿದೆ, ಇದಕ್ಕೆ ಪೂರಕವಾಗಿ ಕೆಲಸ ಕಾರ್ಯಗಳನ್ನು ಮಾಡಬೇಕು. ಆ ಮುಖಾಂತರ ಇವತ್ತು ಪ್ರತಿಯೊಬ್ಬ ನಾಗರಿಕನಿಗೂ ಇವತ್ತು ಸರ್ವೇ ಜನ ಸುಖಿನೋ ಭವಂತು ಎನ್ನುವಂಥ ದೇಶದಿಂದ ಈ ದೇಶದ ಪ್ರಧಾನಿ ಆತ್ಮನಿರ್ಭರ ಭಾರತ ಆಗಬೇಕೆನ್ನುವಂಥ ಕಲ್ಪನೆ ಅಡಿಯಲ್ಲಿ ನಮ್ಮ ಯೋಜನೆಗಳನ್ನು ಹಾಕಿಕೊಂಡು ನಾವು ಒಂದಷ್ಟು ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬಂದೇವೆ. ಆ ಕಾರ್ಯಕ್ರಮಗಳು ಆ ಹಿರಿಯ ಕಾರ್ಯಕರ್ತರ ಮುಖಾಂತರ, ನಮ್ಮ ಜನಪ್ರತಿನಿಧಿಗಳ ಮುಖಾಂತರ ಸಾಮಾನ್ಯ ಜನರಿಗೆ ತಲುಪುವಂಥ ಸಂದರ್ಭದಲ್ಲಿ ತಾವು ಕೂಡ ಅಲ್ಲಿ ಆ ನೇತೃತ್ವವನ್ನು ಮತ್ತೆ ಮತ್ತೆ ವಹಿಸಿಕೊಳ್ಬೇಕು. ಇವತ್ತು ಬಹಳಷ್ಟು ಜನ ಹಿರಿಯರು ಕೂತಲ್ಲಿಂದಲೇ ಫೋನ್ ಮಾಡ್ತಾರೆ. ಒಂದಷ್ಟು ಜನ ಇಲ್ಲಿ ಬರಬೇಕಿದ್ರೆ ಈ ಅವಕಾಶಗಳು ನಮಗೆ ಬರ್ತದ ಇಲ್ಲವಾ ಅಂತ ಹೇಳುವಂಥ ಮಾತನ್ನು ಕೂಡ ಹೇಳ್ತಾ ಇದ್ರು. ಆದರೆ ಈ ಅವಕಾಶಗಳು ಮತ್ತೆ ಮತ್ತೆ ಬಂದಾಗ ತಮ್ಮ ಭಾವನೆಗಳ ಉದ್ದೀಪನ ಆಗ್ತದೆ ಎನ್ನುವಂಥದ್ದನ್ನು ಕೂಡ ನಾನು ಭಾವಿಸ್ತಾ ಇದ್ದೇನೆ. ಆ ಭಾವನೆಗಳು ಇವತ್ತು ಮತ್ತೊಮ್ಮೆ ನಮ್ಮ ಕಿರಿಯ ಕಾರ್ಯಕರ್ತರಿಗೆ ಒಂದು ಪ್ರೇರಣೆ ಕೊಡುವ ಕೆಲಸ ಆಗಬೇಕು. ಆ ಕಿರಿಯ ಕಾರ್ಯಕರ್ತರು ಇವತ್ತು ನಿಮ್ಮನ್ನೆಲ್ಲ ಸ್ಮರಿಸಿಕೊಂಡು ಮತ್ತೆ ಮತ್ತೆ ಆ ಸಮಾಜಮುಖಿಯಾಗಿ ಕೆಲಸವನ್ನು ಮಾಡಬೇಕು. ತಮ್ಮ ಸಮರ್ಪಣಾ ಮನೋಭಾವನೆಯಿಂದ ಅವರು ಕೆಲಸ ಕಾರ್ಯಗಳನ್ನು ಮಾಡಬೇಕು. ಆ ದಿಸೆಯಿಂದ ಇಡೀ ಜಿಲ್ಲೆಯಲ್ಲಿ ಪುತ್ತೂರು ವಿಧಾನಸಭಾ
ಮತ್ತು ಗ್ರಾಮಾಂತರ ಮಂಡಲದ 2 ಅಧ್ಯಕ್ಷರು ಸೇರಿಕೊಂಡು ಇಂಥ ಒಂದು ಕಾರ್ಯಕ್ರಮವನ್ನು ಮಾಡಬೇಕಿದ್ರೆ ನಾವು ಬಹಳಷ್ಟು ಯೋಚನೆಯನ್ನು ಮಾಡಿದೆವು. ಯಾರನ್ನೆಲ್ಲ ಈ ಕಾರ್ಯಕ್ರಮಕ್ಕೆ ಕರಿಬೇಕು ಅಂತೇಳಿ. 50 ದಾಟಿದವರು, 60 ದಾಟಿದವರು, ಪಂಚಾಯತ್ ಸದಸ್ಯರಾಗಿ ಜನಸಂಘದಲ್ಲಿ ಒಂದಷ್ಟು ಕೆಲಸ ಕಾರ್ಯಗಳನ್ನು ಮಾಡಿದವರು, ಆಮೇಲೆ ರಾಮ ಜನ್ಮಭೂಮಿಗೆ ಹೋರಾಟ ಮಾಡಿದವರು, ತುರ್ತು ಪರಿಸ್ಥಿತಿ, ಆಮೇಲೆ ಬೇರೆ ಬೇರೆ ಹೋರಾಟದಲ್ಲಿ ಮುಂಚೂಣಿಯಲ್ಲಿ ನಿಂತು ಕೆಲಸ ಮಾಡಿದವರು, ಯಾವುದೇ ಅಪೇಕ್ಷೆ ಇಲ್ಲದೆ ಬೂತು ಕಾರ್ಯ ಮಾಡಿದಂಥ ಕಾರ್ಯಕರ್ತರಿಗೆ ಪ್ರೇರಣೆ ಕೊಟ್ಟಂತ ನಮ್ಮ ಹಿತೈಷಿಗಳು, ಈ ಎಲ್ಲರೂ ನಮ್ಮ ಬಂಧುಗಳೇ, ನಮ್ಮ ಕುಟುಂಬವೇ ಅಂತೇಳಿ ಇಷ್ಟು ಜನರನ್ನು ಇವತ್ತು ಸೇರಿಸುವಂಥ ಕೆಲಸ ಇವತ್ತು ಆಗಿದೆ. ಈ ಒಂದು ಕಾರ್ಯಕ್ರಮ ನಮಗೆಲ್ಲ ಒಂದು ಭಾವನಾತ್ಮಕ ಕಾರ್ಯಕ್ರಮ ಕೂಡ. ನಾವೆಲ್ಲರೂ ನಿಮ್ಮ ಕೂತಲ್ಲಿಗೆ ಬಂದು ನಿಮಗೆ ನಮಸ್ಕಾರ ಮಾಡಬೇಕಿತ್ತು, ಆದರೆ ಸಾವಿರಾರು ಜನರಿಗೆ ನಮಸ್ಕಾರ ಮಾಡದಿದ್ರೆ ಒಂದಷ್ಟು ನಾವು ನಿಮಗೆ ದೊಡ್ಡ ನಮಸ್ಕಾರವನ್ನು ಮಾಡಿ ನಿಮಗೆ ಇನ್ನಷ್ಟು ಆರೋಗ್ಯವನ್ನು ಇಲ್ಲಿಂದಲೇ ಹಾರೈಸುವಂತ ಸಂಗತಿಯನ್ನು ಮಾಡಿದ್ದೇವೆ. ನಾವು ಮರೆಯಲಿಲ್ಲ, ಚೆನ್ನಾಗಿದ್ದೇವೆ, ಕೊಟ್ಟಿದ್ದೇವೆ. ಆಗಬೇಕು. ಈ ಮುಖಾಂತರ ಕಲ್ಪನೆ ಇದೆ. ಇವತ್ತು ಈ ದೇಶದ ಪ್ರಧಾನಿಯವರ ಆತ್ಮನಿರ್ಭರ ಭಾರತ ಇದೆ, ಅದು ಸಾಕಾರಗೊಳ್ಳುವಂತ ಕೆಲಸ ಈ ಮುಖಾಂತರ ಆಗಬೇಕು ಅಂತೇಳಿ ತಮ್ಮೆಲ್ಲರನ್ನು ವಿನಂತಿಸ್ತಾ, ಇವತ್ತು ವಿಶೇಷವಾಗಿ ನಮ್ಮೆಲ್ಲ ಕಾರ್ಯಕರ್ತರು ಬಹಳ ಖುಷಿಯಿಂದ ಬಂದಿದ್ದೀರ. ತಾವು ಬರಬೇಕಿದ್ರೆ ಹಿಂದೆ ತಾವೆಲ್ಲ ಒಂದಷ್ಟು ಹೋರಾಟವನ್ನು ಮಾಡಿದ್ದೀರಿ. ರಾಮ ಜನ್ಮಭೂಮಿಯ ಬಗ್ಗೆ ಉಲ್ಲೇಖ ಮಾಡಿದೆ. ನಾವೆಲ್ಲ ಘೋಷಣೆ ಮಾಡ್ತಾ ಇದ್ದೆವು, ಕಟ್ಟುವೆವಲ್ಲಿ ರಾಮ ಮಂದಿರ ಅಂತೇಳಿ, ಸರಿಯಲ್ಲ? ಇವತ್ತು ಆ ರಾಮ ಮಂದಿರ ಆಗ್ತಾ ಇದೆ. ಏಕ್ ದೇಶ್ ಮೇ ದೋ ಪ್ರಧಾನ್, ದೋ ವಿಧಾನ್, ದೋ ನಿಶಾನ್, ನಹಿ ಚಲೇಗಾ ಅಂತ ಹೇಳಿ ಕೂತವರು ಘೋಷಣೆ ಹಾಕಿದ್ರಲ್ಲ. ಇವತ್ತು ಕಾಶ್ಮೀರದ 370 ಆರ್ಟಿಕಲ್ ರದ್ದಾಗಿದೆ. ಮೊನ್ನೆ ನಮ್ಮ ದೇಶದ ಪ್ರಧಾನಿಯವರು 370 ಆರ್ಟಿಕಲ್ ಬಗ್ಗೆ ಮಾತಾಡಿದ್ರು. ಬಹುಶಃ ಸಮಾನ ನಾಗರಿಕ ಸಂಹಿತೆ ಬಗ್ಗೆ ಮಾತಾಡಿದ್ರು. ಇನ್ನು ತಮ್ಮ ಅಪೇಕ್ಷೆಯ ಆ ಸಮಾನ ನಾಗರಿಕ ಸಂಹಿತೆ ಬಂದರೆ ಬಹುಶಃ ನಮ್ಮ ಆ ಏನು ಹೋರಾಟ ಇದೆ, ನಮ್ಮ ಉದ್ದೇಶ ಏನಿತ್ತೋ ಇದು ಈಡೇರುವಂತ ಕಾಲಘಟ್ಟ ಬಹುಶಃ ಇನ್ನು 1 ವರ್ಷದಲ್ಲಿ ಆಗ್ಲಿಕ್ಕಿದೆ. ಇಂತಹ ಸಂದರ್ಭದಲ್ಲಿ ನಾವೆಲ್ಲ ಸೇರ್ತಾ ಇದ್ದೇವೆ. ನಾವು ಏನೇನು ಯಾವುದಕ್ಕೋಸ್ಕರ ನಾವು ಹೋರಾಟ ಮಾಡಿದ್ದೇವೋ ಆ ಎಲ್ಲ ಹೋರಾಟಗಳು ಫಲ ಕೊಡುವಂತ ಈ ಕಾಲಘಟ್ಟದಲ್ಲಿ ನಮ್ಮ ಈ ಕಾರ್ಯಕ್ರಮ ಆಗ್ತಾ ಇದೆ. ಅದರ ಒಟ್ಟಿಗೆ ಈ ದೇಶ ಜಗತ್ತಲ್ಲಿ ಇವತ್ತು ಜಗದ್ಗುರು ಭಾರತವಾಗಿ ಮೂಡಿ ಬರುವಂತ ಎಲ್ಲ ಲಕ್ಷಣಗಳನ್ನು ಬಹುಶಃ ನಮ್ಮ ದೇಶದ ಪ್ರಧಾನಿಯ ಮುಖಾಂತರ ನೋಡ್ತಾ ಇದ್ದೇವೆ. ಜಗತ್ತಿವತ್ತು ಭಾರತದ ಆಯುರ್ವೇದ ಇರಬಹುದು, ನಮ್ಮ ಯೋಗ ಇರಬಹುದು, ಇದನ್ನು ಒಪ್ಪಿಕೊಂಡಿದೆ. ಜಗತ್ತಿನ ಬೇರೆ ಬೇರೆ ರಾಷ್ಟ್ರಗಳು ಆ ಯೋಗ ಮಾಡುವ ಮುಖಾಂತರ ಆರೋಗ್ಯವನ್ನು ಕಾಪಾಡಬಹುದು ಅಂತೇಳಿ ಇವತ್ತು ಆ ಯೋಗ ದಿನವನ್ನು ಆಚರಣೆ ಮಾಡುವಂತ ಸಂಗತಿಯನ್ನು ಮಾಡ್ತಾ ಇವೆ. ಇವತ್ತು ಭಾರತದ ಆಯುರ್ವೇದ ಪದ್ಧತಿ ಇವತ್ತು ಜಗತ್ತಿನ ಮೂಲೆ ಮೂಲೆಯಲ್ಲಿ ಒಂದಷ್ಟು ಆರೋಗ್ಯವನ್ನು ವೃದ್ಧಿಸುವಂತ ಸಂಗತಿ ಮಾಡಿದೆ. ಈ ದಿಸೆಯಿಂದ ಇವತ್ತು ವಿಶೇಷವಾಗಿ ಆಯುರ್ವೇದ ದಿನ, ಧನ್ವಂತರಿ ಪೂಜೆ ಮಾಡುವಂತಹ ಧನ್ವಂತರಿ ಮುನಿಯನ್ನು ನೆನೆಸುವಂತ ದಿನದಲ್ಲಿ ನಾವೆಲ್ಲ ಆರೋಗ್ಯವಂತರಾಗಿ ಇರಬೇಕು ಅಂತೇಳಿ ಧನ್ವಂತರಿ ದಿನದಂದೇ, ಇವತ್ತು ಆಯುರ್ವೇದ ದಿನದಂದೇ ಧನ್ವಂತರಿ ಪೂಜೆಯನ್ನು ಕೂಡ ಮಾಡುವ ಮುಖಾಂತರ ನಾವೆಲ್ಲ ಆ ಒಂದು ಧನ್ವಂತರಿಯನ್ನು ಕೂಡ ಸ್ಮರಿಸುವ ಅಂತೇಳಿ ತಮ್ಮಲ್ಲಿ ವಿನಂತಿಸ್ತಾ, ಇವತ್ತು ಈ ಒಂದು ಕಾರ್ಯಕ್ರಮ ಮಾತಾಡುವಂತ ಸಂದರ್ಭ ಅಲ್ಲ ಇದು. ತಮ್ಮನ್ನೆಲ್ಲ ಮುಖತಃ ಗೌರವಿಸಿ ನಿಮ್ಮ ಬುಡಕ್ಕೆ ಬಂದು ನಾವು ಗೌರವಿಸುವಂತ ಒಂದು ಕಾರ್ಯಕ್ರಮ, ನಿಮ್ಮ ಯೋಗಕ್ಷೇಮವನ್ನು ವಿಚಾರಣೆ ಮಾಡುವಂತ ಒಂದು ಕಾರ್ಯಕ್ರಮ ಇದು. ಆ ದಿಸೆಯಿಂದ ಇವತ್ತು ತಾವೇ ಯಾರ್ಯಾರೋ ಬಂದಿದ್ದೀರಾ, ತಮಗೆ ಒಬ್ಬ ಶಾಸಕನಾಗಿ, ನಿಮ್ಮ ಒಬ್ಬ ಮನೆಯ ಮಗನಾಗಿ ನಿಮ್ಮ ಆಶೀರ್ವಾದವನ್ನು ಬೇಡ್ತಾ, ನಿಮ್ಮ ಆರೋಗ್ಯವನ್ನು ಅಪೇಕ್ಷೆ ಪಡ್ತಾ,
ಆ ಮಾಲಿಂಗೇಶ್ವರ ದೇವರು ಇನ್ನಷ್ಟು ನಿಮಗೆ ಆರೋಗ್ಯವನ್ನು ಕರುಣಿಸಲಿ ಅಂತೇಳಿ ಮತ್ತೊಮ್ಮೆ ಹಾರೈಸ್ತಾ ನಾನು ಮಾತನಾಡಿಸ್ತೇನೆ. ಜೈ ಹಿಂದ್. ಆತ್ಮೀಯ ಬಂಧುಗಳೇ, ನಮ್ಮ ಸಭಾಂಗಣವು ತುಂಬಿ ತುಳುಕಿದೆ. 1951ರಲ್ಲಿ ಜನಸಂಘ ಪ್ರಾರಂಭ ಆಗಿದ್ದರಿಂದ ಆ ಬಳಿಕದ ಜನತಾ ಪಾರ್ಟಿ, ಆ ಬಳಿಕ 1980 ಏಪ್ರಿಲ್ 6ರಿಂದ ಪ್ರಾರಂಭವಾದಂಥ ಭಾರತೀಯ ಜನತಾ ಪಾರ್ಟಿಯ ಒಟ್ಟು ಇತಿಹಾಸವನ್ನು ಸಾರುವಂಥ ಒಂದು ಈ ಸಭೆಯಲ್ಲಿ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂತಹ ನಮ್ಮ ಪ್ರತಾಪ್ ಸಿಂಹ ನಾಯಕರವರು ಉದ್ಘಾಟನೆ ಹಾಗೂ ಅಭಿನಂದನಾ ಭಾಷಣವನ್ನು ಮಾಡಬೇಕು ಅಂತ ಅವರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಓಂ असतो मा सद्गमय तमसो मा ज्योतिर्गमय मृत्योर्मा अमृतंगमय ಓಂ ಶಾಂತಿ ಶಾಂತಿ ಶಾಂತಿ. ಕತ್ತಲೆಯಿಂದ ಬೆಳಕಿನೆಡೆಗೆ, ಅಸತ್ಯದಿಂದ ಸತ್ಯದೆಡೆಗೆ, ಮೃತ್ಯುವಿನಿಂದ ಅಮೃತತ್ವದ ಎಡೆಗೆ ಸಾರುವ ಸಂದೇಶ ಸಾರುವ ಈ 3 ವಾಕ್ಯದಲ್ಲಿ ಮನುಷ್ಯನ ಬದುಕಿನ ಜೀವನದ ಅರ್ಥವನ್ನು ನಮ್ಮ ಹಿರಿಯರು ತುಂಬಿಸಿಟ್ಟಿದ್ದಾರೆ. ಅದರ ಪ್ರತೀಕವೇ ಈ ದೀಪಾವಳಿಯ ಹಬ್ಬ ಅಂತ ಹೇಳಿ ನಾನು ತಿಳ್ಕೊಳ್ತೇನೆ. ಸೇರಿದಂತಹ ಎಲ್ಲ ಗುರು ಹಿರಿಯರಿಗೆ, ವಿಶೇಷವಾಗಿ ಪುತ್ತೂರಿನ ಆರಾಧ್ಯ ಮೂರ್ತಿ ಆ ಮಹಾಲಿಂಗೇಶ್ವರನ ಚರಣಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸ್ತಾ, ನೆರೆದಂತಹ ಎಲ್ಲ ಗುರು ಹಿರಿಯರಿಗೆ ನಾನು ರಾಜ್ಯದ ಹಿರಿಯ ನಾಗರಿಕರ ಪ್ರಕೋಷ್ಠದ ಸಂಚಾಲಕನಾಗಿ ತಲೆಬಾಗಿ ನಿಮ್ಮ ಪದಗಳಿಗೆ ಪ್ರಣಾಮಗಳನ್ನು ಸಲ್ಲಿಸ್ತಾ ಶುಭಾಶಯವನ್ನು ಕೋರ್ತೇನೆ. ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ ಈ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರು, ಗ್ರಾಮಾಂತರದ ಅಧ್ಯಕ್ಷರಾದಂತಹ ಸಾಜಾ ರಾಧಾಕೃಷ್ಣರವರೇ, ನಗರದ ಅಧ್ಯಕ್ಷರಾದ ಜಗನ್ನಿವಾಸರವರೇ, ವಿಶೇಷವಾಗಿ ಈ ಸಂದರ್ಭದಲ್ಲಿ ಈ ಕ್ಷೇತ್ರದ ಅಭಿವೃದ್ಧಿಯ ಹರಿಕಾರರು, ನನ್ನ ಆತ್ಮೀಯರು ಆದಂತಹ ಈ ಕ್ಷೇತ್ರದ ವಿಧಾನಸಭಾ ಶಾಸಕರಾದ ಸಂಜೀವ್ ಮಠಂದೂರ್ರವರಿಗೆ ನಾನು ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಕಾರಣ ಯಾಕೆ ಅಂತೇಳಿ ಕೇಳಿದರೆ, ಹಳೆಬೇರು ಹೊಸ ಚಿಗುರು, ಕೂಡಿರಲು ಮರ ಸೊಬಗು, ಹಳೆ ತತ್ವದೊಡೆ ಹೊಸ ವಿಜ್ಞಾನ ಮೇಳೈಸೆ, ಜಸವು ಜನಜೀವನಕ್ಕೆ ಮಂಕುತಿಮ್ಮ ಅಂತ ಹೇಳುವಂತಹ DVG ಅವರ ಮಾತಿದೆ. ಇವತ್ತು ಭಾರತೀಯ ಜನತಾ ಪಾರ್ಟಿ ಇಷ್ಟೊಂದು ದೊಡ್ಡ ವೃಟವೃಕ್ಷವಾಗಿ ಕೇಂದ್ರದಲ್ಲಿ ರಾಷ್ಟ್ರಪತಿ ಪ್ರಧಾನಮಂತ್ರಿಯಿಂದ ಒಳಗೊಂಡು ಗ್ರಾಮದ ಪಂಚಾಯತಿನ ಓರ್ವ ಸದಸ್ಯನವರೆಗೆ ಭಾರತೀಯ ಜನತಾ ಪಾರ್ಟಿ ತನ್ನ ವೈಚಾರಿಕ ಆಧಾರದ ನೆಲೆಯಲ್ಲಿ ಇಷ್ಟು ದೊಡ್ಡದಾಗಿ ಬೆಳೆದಿದ್ದರೆ, ಇಲ್ಲಿ ಈ ಪುತ್ತೂರು ವಿಧಾನಸಭಾ ಕ್ಷೇತ್ರದ ದೃಷ್ಟಿಯಿಂದ ಹೇಳುವುದಾದರೆ, ಗಟ್ಟಿಯಾದಂತಹ ಬೇರಾಗಿ ತಮ್ಮ ಇಡೀ ಜೀವನವನ್ನು ಸಮರ್ಪಿತ ಭಾವದೊಂದಿಗೆ, ಯಾವುದೇ ರೀತಿಯ ಆಸೆ ಆಕಾಂಕ್ಷೆಗಳಿಲ್ಲದೆ ಈ ದೇಶ ಜಗದ್ವಂದ್ಯ ರಾಷ್ಟ್ರ ಆಗಬೇಕು, ವಿಶ್ವದ ಗುರು ಆಗಬೇಕು ಅಂತ ಹೇಳುವ ಕಲ್ಪನೆಯ ಜೊತೆಗೆ, ಕನಸಿನ ಜೊತೆಗೆ ತಮ್ಮ ಜೀವಮಾನವನ್ನೇ ಸಮರ್ಪಣೆ ಮಾಡಿದಂತಹ ಈ ಹಿರಿಯರನ್ನು ನೆನಪಿಸಿಕೊಂಡಿದ್ದೀರಲ್ಲ, ಅದಕ್ಕೋಸ್ಕರ ಪುತ್ತೂರಿನ ವಿಧಾನಸಭಾ ಕ್ಷೇತ್ರದ ಎಲ್ಲ ಜವಾಬ್ದಾರಿಯುತ ಕಾರ್ಯಕರ್ತರಿಗೆ
ನಾನು ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನನಗೆ ಈ ಮಾತನ್ನು ಹೇಳುವಾಗ ಒಂದು ರೀತಿಯಲ್ಲಿ ಭಾವನೆಗಳು ತುಂಬಿ ಬರುತ್ತದೆ. ಇದೇ ಪುತ್ತೂರಿನಲ್ಲಿ ಗೌರಕ್ಕನವರು ಎದುರು ಕೂತಿದ್ದಾರೆ. ನಾವೆಲ್ಲ ಹುಟ್ಟಿದ್ದು, ನಾನು, ನನ್ನ ತಮ್ಮ, ನನ್ನ ತಂಗಿ, ನನ್ನ ತಂದೆಯವರು ತನ್ನ ಉದ್ಯೋಗವನ್ನು, ವಕೀಲಿ ವೃತ್ತಿಯನ್ನು ಪ್ರಾರಂಭ ಮಾಡಿರುವಂಥದ್ದು ಪುತ್ತೂರಿನಲ್ಲಿ. ಉರಿಮಜಲ್ ರಾಮ್ ಭಟ್ರು, ರಾಮಚಂದ್ರ ಶೆಣೆಯವರು ಮತ್ತು ನನ್ನ ತಂದೆಯವರು ಕೋರ್ಟ್ ರೋಡಿನ ಒಂದೇ ಕಚೇರಿಯಲ್ಲಿ ತಮ್ಮ ನ್ಯಾಯವಾದಿಯ ವೃತ್ತಿಯನ್ನು ಪ್ರಾರಂಭ ಮಾಡಿದವರು. ನನ್ನ ತಂದೆಯವರ ತೀರ್ಥರೂಪರ ಹೆಸರು ವೀರಸಿಂಹನಾಯಕರವರು. 3 ಜನ ಒಟ್ಟಿಗೆ ಸೇರಿ ಜನಸಂಘದ ಕಾಲದಿಂದ ಇಲ್ಲಿ ಕೆಲಸ ಮಾಡಿದಂಥವರು. ಹಾಗಾಗಿ ಭಾವನಾತ್ಮಕವಾದಂತಹ ಒಂದು ಸಂಬಂಧ ಈ ಪುತ್ತೂರಿನ ಜೊತೆಗಿದೆ. ತೀರ್ಥರೂಪ ಸಮಾನರಾದಂತಹ ತುಂಬ ಹಿರಿಯರನ್ನು ನಾನು ಈ ಸಭೆಯಲ್ಲಿ ಕಾಣ್ತಾ ಇದ್ದೇನೆ. ನಾನು ಮತ್ತೆ ಹಿರಿಯರನ್ನು ನೆನಪಿಸಿಕೊಳ್ತಾ ಇದ್ದೇನೆ. ಯಾಕೆ ಅಂತೇಳಿ ಕೇಳಿದರೆ, ಎಷ್ಟೋ ಮಂದಿಗೆ ನನ್ನ ತಂದೆಯವರು 50ನೇ ವರ್ಷದಲ್ಲಿಯೇ ಅವರು ಇಹಲೋಕವನ್ನು ತ್ಯಜಿಸಿದರು. ಅಂತಹ ತುಂಬ ಮಂದಿ ಹಿರಿಯರಿಗೆ ಇವತ್ತು ಅವರು ಕಂಡಂತಹ ಕನಸನ್ನು ನೋಡುವಂತಹ ಭಾಗ್ಯ ಸಿಗಲಿಲ್ಲ. ಅವರು ಕಲ್ಪಿಸಿಕೊಂಡಂತಹ ಭಾರತ ಯಾವ ದಿಕ್ಕಿನಲ್ಲಿ ಹೋಗಬೇಕು ಅಂತ ಹೇಳುವಂತಹ ವಿಚಾರಕ್ಕೋಸ್ಕರ ಅವರು ದುಡಿದಿದ್ದಾರೆ. ನಾವು ಹೆಸರನ್ನು ಹೇಳ್ತೇವೆ. ಶ್ಯಾಮಾ ಪ್ರಸಾದ್ ಮುಖರ್ಜಿಯವರು, ದೀನ್ ದಯಾಳ್ ಉಪಾಧ್ಯಾಯರು, ಅಟಲ್ ಬಿಹಾರಿ ವಾಜಪೇಯಿಯವರು, ಲಾಲಕೃಷ್ಣ ಅದ್ವಾನಿಯವರು, ಇಲ್ಲಿ ಕರ್ನಾಟಕದ ಮಟ್ಟಿಗೆ ಹೇಳೋದಾದರೆ ದೇಶಪಾಂಡೆಯವರು, ಜಗನ್ನಾಥರಾವ್ ಜೋಶಿಯವರು, ಬಿ ಶಿವಪ್ಪನಂಥವರು, ಅವರು ಯಾರು ಇವತ್ತು ಏನು ಈ ಸುವರ್ಣ ಯುಗವನ್ನು ನಾವು ನೋಡ್ತಾ ಇದ್ದೇವೆ, ನಾವೆಲ್ಲ ದುಡಿದಂತಹ ಪರಿಶ್ರಮದ ಫಲವನ್ನು ಕಾಣ್ತಾ ಇದ್ದೇವೆ, ಅದನ್ನು ನೋಡುವಂತಹ ಭಾಗ್ಯ ನಮಗೆ ಸಿಗಲಿಲ್ಲ, ಅವರಿಗೆ ಸಿಗಲಿಲ್ಲ. ಅವರನ್ನು ನೆನಪಿಸಿಕೊಂಡು ಈ ಕಾರ್ಯಕ್ರಮದ ಮೂಲಕ ಯಾರೆಲ್ಲ ಆ ರೀತಿಯಲ್ಲಿ ದುಡಿದಿದ್ದಾರೆ, ಇವತ್ತು ನಮ್ಮ ಮಧ್ಯೆ ಇಲ್ಲ, ಅಂತಹ ಎಲ್ಲ ಹಿರಿಯರನ್ನು ನಾನು ಹೃತ್ಪೂರ್ವಕವಾಗಿ ನಾನು ಸ್ಮರಿಸುತ್ತಾ ಅವರಿಗೆ ಶ್ರದ್ಧಾಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ಭಾವನೆಗಳು ಉಕ್ಕಿದಾಗ ಸಹಜವಾಗಿ ಮಾತಿನ ವೇಗದಲ್ಲಿ ಅದು ಹಿಂದೆ ಮುಂದೆ ಆಗಬಹುದು. ನಾನು ಪ್ರಾರಂಭಿಸಿರುವಂಥದ್ದು ವೇದಿಕೆಯಲ್ಲಿ ಇರೋರನ್ನು ಸಂಬೋಧಿಸುವುದಕ್ಕೆ. ಅವರು ಈಗದ ಜವಾಬ್ದಾರಿಯಲ್ಲಿರುವವರು. ಹಾಗಂತೇಳಿ ಅಂದು ಜವಾಬ್ದಾರಿಯನ್ನು ತೆಗೆದುಕೊಂಡು ದುಡಿದಂಥವರನ್ನು ನಾವು ಮರೆತರೆ ದೇವರು ನಮ್ಮನ್ನು ಕ್ಷಮಿಸಲಿಕ್ಕಿಲ್ಲ ಅಂತ ಹೇಳುವಂತಹ ಭಾವನೆ ನನ್ನದು. ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಹಿರಿಯ ನಾಗರಿಕರ ಪ್ರಕೋಷ್ಠದ ಸಂಚಾಲಕರಾದ ಆತ್ಮೀಯರಾದ ನಾರಾಯಣಗಟ್ಟಿಯವರೇ, ಅದೇ ರೀತಿ ಬೂಡಿಯಾರ್ ರೈಗಳೇ ಹಾಗೂ ಭಾಮಿ ಅಶೋಕ್ ಶೆಣೆಯವರೇ, ಇಲ್ಲಿ ನೆರೆದಿರುವ ಎಲ್ಲ ಹಿರಿಯರೇ, ಅವರ ಮಾನಸಿಕತೆ ಯಾವ ರೀತಿ ಇತ್ತು ಅಂತ ಹೇಳುವುದಕ್ಕೆ ಒಂದು ಘಟನೆಯನ್ನು ಹೇಳಿ ನನ್ನ ಮಾತನ್ನು ಮುಂದುವರಿಸ್ತೇನೆ. ನನಗೆ ಸದಾ ಪ್ರೇರಣೆಯನ್ನು ಕೊಟ್ಟಂತಹ, ನಾನು ತುಂಬ ಸಭೆಗಳಲ್ಲಿ ಇದನ್ನು ಹಲವು ಬಾರಿ ಹೇಳಿದ್ದೇನೆ. ಎಂಥವರು ನಮ್ಮ ಪಾರ್ಟಿಯನ್ನು ಕಟ್ಟಿದ್ರು. ಎಷ್ಟೋ ಬಾರಿ ನಾವು ಹೇಳ್ತೇವೆ, ಮೊನ್ನೆ ಬಂದಂಥವರು ಸಮೇತ ನಾನು ಇಷ್ಟು ವರ್ಷಗಳಿಂದ ದುಡಿದಿದ್ದೇನೆ, ಆದರೂ ನನಗೇನು
ಸಿಗಲಿಲ್ಲ ಅಂತ ಹೇಳುವಂತಹ ಭಾವನೆಯನ್ನು ಎಲ್ಲೋ ಒಂದು ಕಡೆ ಆದಾಗ ನಾವು ಮಾತನ್ನು ಹೇಳುತ್ತೇವೆ. ಈ ಸಭೆಯಲ್ಲಿ ತುಂಬ ಮಂದಿ ನಾನು ಹೇಳುವ ಉದಾಹರಣೆಯ ರೀತಿಯಲ್ಲಿ ಕೆಲಸ ಮಾಡಿದವರಿದ್ದಾರೆ. ಈ ಸಭೆ ಬಿಟ್ಟರೆ ಬೇರೆ ಸಭೆಯಲ್ಲಿ ಇದನ್ನು ಹೇಳೋದಕ್ಕೆ ಅದಕ್ಕೆ ಹೆಚ್ಚು ಅರ್ಥ ಬರುವುದಿಲ್ಲ ಅಂಥೇಳಿ ನಾನು ತಿಳ್ಕೊಳ್ತೇನೆ. ಮನಸ್ಸಿಗೆ ಗೊಂದಲಗಳಾಗ್ತದೆ. ತುಂಬ ವರ್ಷಗಳು ಕೆಲಸ ಮಾಡಿದರೂ ಕೂಡ ಎಲ್ಲೋ ಒಂದು ಕಡೆ ನಮ್ಮನ್ನು ಗುರುತಿಸಲಿಲ್ಲ ಅಂತ ಹೇಳುವಂತಹ ಭಾವನೆ ಬರ್ತದೆ. ಆದರೆ ಆ ಎಲ್ಲ ಹಿರಿಯರು ನಾನೇನೋ ಆಗಬೇಕು, ಏನೋ ಆಗ್ತೇನೆ ಅಂತ ಹೇಳುವ ಕಾರಣಕ್ಕೋಸ್ಕರ ದುಡಿದವರಲ್ಲ, ಬದಲಾಗಿ ಒಂದು ವಿಚಾರಕ್ಕೋಸ್ಕರ ದುಡಿದಂಥವರು. ಒಮ್ಮೆ ನೆನಪಿಸಿಕೊಳ್ಳಿ, ಇಷ್ಟೊಂದು ದೊಡ್ಡ ವೃಕ್ಷವಾಗಿ ನಮ್ಮ ವಿಚಾರ ಇವತ್ತು ಜಗತ್ತು ಮಾನ್ಯ ಮಾಡುವ ರೀತಿಯಲ್ಲಿ ಭಾರತ ಬೆಳೀತಾ ಇದೆ ಅಂತ ಹೇಳಿ ಆದರೆ, ಮೊನ್ನೆ ತಾನೇ ವಿಜಯದಶಮಿಯನ್ನು ಆಚರಿಸಿದೆವು. 1925ನೇ ಇಸವಿಯಲ್ಲಿ ಕೆಲವು ಹುಡುಗರ ಜೊತೆಗೆ ಸ್ವಾತಂತ್ರ್ಯದ ನಂತರ ಈ ಭಾರತ ಯಾವ ದಿಕ್ಕಿನಲ್ಲಿ ಸಾಗಬೇಕು ಅಂತ ಹೇಳುವ ವಿಚಾರದ ಜೊತೆಗೆ, ಕಲ್ಪನೆಯ ಜೊತೆಗೆ, ಕನಸಿನ ಜೊತೆಗೆ ಎಲ್ಲೋ ಒಂದು ಕಡೆ ಈ ದೇಶದ ಬಗ್ಗೆ, ಈ ದೇಶದ ಜನರಿಗೆ ಅವರ ನಿಜವಾದ ವಿರಾಟ ಸ್ವರೂಪದ, ಅವರ ವಿಶಾಲ ಪರಂಪರೆಯ, ಅವರ ಸನಾತನ ಸಂಸ್ಕೃತಿಯ ಹಿರಿಮೆ ಗರಿಮೆಗಳ ಎಲ್ಲೋ ವಿಸ್ಮೃತಿ ಆಗಿದೆ. ಈ ದೇಶ ಜಗತ್ತಿಗೆ ಹೇಗೆ ಬದುಕಬೇಕು ಅಂತೇಳಿ ಹೇಳಿಕೊಡಬಲ್ಲಂತಹ ಗುರುವಿನ ಶಕ್ತಿ ಇದೆ. ಆ ಗುರುವಿನ ಶಕ್ತಿ ಇದ್ದರೆ ಅದು ಭಾರತದಲ್ಲಿ ಮಾತ್ರ ಅಂತ ಹೇಳುವಂತಹ ನಂಬಿಕೆಯ ಜೊತೆಗೆ 1925ನೇ ಇಸವಿಯಲ್ಲಿ ವಿಜಯದಶಮಿಯ ದಿನ ಪ್ರಾರಂಭಗೊಂಡಂತಹ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ನಾವು ಈ ಸಭೆಯಲ್ಲಿ ಗೌರವಪೂರ್ಣವಾಗಿ ಸ್ಮರಿಸಿಕೊಳ್ಳೇಬೇಕು. ಅಲ್ಲಿಂದ ಪ್ರಾರಂಭವಾದಂತಹ ಪಯಣ. ಈ ದೇಶಕ್ಕೆ ಸ್ವಾತಂತ್ರ್ಯ ಬರ್ತದೆ, ಹೌದು. ಆದರೆ ಸ್ವತಂತ್ರ ಭಾರತ ಯಾವ ದಿಕ್ಕಿನಲ್ಲಿ ಹೋಗಬೇಕು ಅಂತ ಹೇಳುವಂತಹ ವಿಚಾರವನ್ನು ಮನಸ್ಸಿನಲ್ಲಿಟ್ಟುಕೊಂಡು, ಬಹುಶಃ ಜನಸಂಘದ ಕಾಲದಲ್ಲಿ ಕೆಲಸ ಮಾಡಿದವರಿಗೆ ನೆನಪಿಸುವುದಕ್ಕೆ ಇಷ್ಟಪಡ್ತೇನೆ. ಜನಸಂಘದ ಜೊತೆಗೆ ಕೆಲಸ ಮಾಡುತ್ತಿದ್ದವರನ್ನ ಅಪಹಾಸ್ಯ ಮಾಡ್ತಿದ್ರು, ಹೀಗಳಿತಿದ್ರು, ಹಾಸ್ಯ ಮಾಡ್ತಿದ್ರು, ನಗ್ತಿದ್ರು. ನೀವು ಯಾವಾಗಪ್ಪ ಬರಲಿಕ್ಕೆ, ನಿಮ್ಮ ವಿಚಾರ ಯಾವಾಗ ಈ ದೇಶವನ್ನು ಕಟ್ಟುವಂತಹ, ವಿಶ್ವಗುರುವನ್ನು ಮಾಡುವಂತಹ ವಿಚಾರ ಯಾವಾಗ ಅಸ್ತಿತ್ವಕ್ಕೆ ಬರ್ತದೆ? ಒಂದು ಮೈಲುಗಲ್ಲನ್ನು ಆವಾಗ ಹೇಳುತ್ತಿದ್ದಂತಹ ಮಾತು, ಒಂದು ವಿದ್ಯುತ್ ಕಂಬವನ್ನು ನಿಲ್ಲಿಸಿದ್ರು ಕಾಂಗ್ರೆಸ್ ಗೆಲ್ತದೆ ಅಂತ ಹೇಳುವ ಕಾಲಘಟ್ಟದಲ್ಲಿಯೂ ತಾನು ನಂಬಿದಂತಹ ವಿಚಾರಕ್ಕೋಸ್ಕರ ತನ್ನ ಸರ್ವಸ್ವವನ್ನು ಪಣವಾಗಿಟ್ಟುಕೊಂಡು ಕಟ್ಟಿದರ ಪರಿಣಾಮವಾಗಿ ಇವತ್ತು ಆ ಹಿರಿಯರ ಎಲ್ಲ, ಇಲ್ಲಿ ಕೂತ ಹಿರಿಯರ ಎಲ್ಲರ ಪರಿಶ್ರಮದ ಫಲವಾಗಿ ಇವತ್ತು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನಮ್ಮ ವಿಚಾರವನ್ನು ಒಪ್ಪುವಂತಹ ರೀತಿಯಲ್ಲಿ ಎಲ್ಲರೂ ಹೌದು ಹೌದು, ನಮ್ಮ ದೇಶದ, ನಮ್ಮ ಸಂಸ್ಕೃತಿ, ನಮ್ಮ ಅಸ್ಮಿತೆ, ನಮ್ಮ ಸಂಸ್ಕೃತಿ ಬಹಳ ದೊಡ್ಡದು, ಅದು ಉಳಿಬೇಕು, ಬೆಳಿಬೇಕು ಅಂತ ಹೇಳುವಂತಹ ಹಿನ್ನೆಲೆಯಲ್ಲಿ ಪ್ರತಿಯೊಂದು ಪರಿಶ್ರಮದ ತೊಟ್ಟವರ ಪರಿಣಾಮ ಇವತ್ತು ಬೆಳೆದಿದೆ. ಅದು ಗೋವಾ ವಿಮೋಚನೆಯಿಂದ ಪ್ರಾರಂಭಗೊಂಡು ಬಾಂಗ್ಲಾ ವಿಮೋಚನೆಯ ಸಂದರ್ಭ, ತುರ್ತು ಪರಿಸ್ಥಿತಿ, ಒಬ್ಬೊಬ್ಬರ ಜೀವನವನ್ನು ಒಮ್ಮೆ ಹಿಂತಿರುಗಿ ನೋಡಿದರೆ ನಾವು ಪಟ್ಟಂತಹ ಪರಿಶ್ರಮದ ಒಂದು ಆ ಹರಿದು ಬಂದ ನದಿ ಎಷ್ಟು ದೊಡ್ಡದು, ಎಷ್ಟು ವಿಶಾಲವಾದದ್ದು ಅಂತ ಹೇಳುವಂಥದ್ದು ನಮ್ಮ ಅನುಭವಕ್ಕೆ ಬರ್ತದೆ. ನಾನು ಸಹ ಯುವಾವಸ್ಥೆಯಲ್ಲಿ ನನ್ನನ್ನು ಹಿರಿಯ ನಾಗರಿಕರ
ಪ್ರಕೋಷ್ಠದ ರಾಜ್ಯ ಸಂಚಾಲಕ ಮಾಡಿದ್ದಾರೆ. ಆದರೆ ಇಲ್ಲಿ ಕೂತಂತಹ ತುಂಬ ಹಿರಿಯರಿಗೆ ನಾನು ಅತ್ಯಂತ ಕಿರಿಯ. ಬಹುಶಃ ಹಿರಿಯರಲ್ಲಿ ಕಿರಿಯ ಅಂತ ಹೇಳುವ ಕಾರಣಕ್ಕೆ, ಸ್ವಲ್ಪ ಓಡಾಡಬಹುದು ಅಂತ ಹೇಳುವ ಕಾರಣಕ್ಕೆ ನನ್ನನ್ನು ರಾಜ್ಯ ಸಂಚಾಲಕರು ಮಾಡಿದ್ದಾರೆ ಅಂತ ಹೇಳಿ ತಿಳ್ಕೊಳ್ತೇನೆ. ನಾನು ಆಗ ಹೇಳಿದೆ ಒಂದು ಘಟನೆಯನ್ನು ನನ್ನ ಜೀವನದ ಮೇಲೆ. ನನಗೆ ಯಾವಾಗಾದರೂ ಮನಸ್ಸಿಗೆ ಎಲ್ಲಿಯಾದರೂ ಸಣ್ಣ ರೀತಿಯ ಗೊಂದಲಗಳು ಉಂಟಾದರೆ ನಾನು ಅಂತಹ ಹಿರಿಯರನ್ನು ಸ್ಮರಿಸಿಕೊಳ್ತೇನೆ. ಆವಾಗ ಅಯೋಧ್ಯೆಯ ಬಹಳ ದೊಡ್ಡ ವೇಗ ತೆಗೆದುಕೊಂಡಂತಹ ಸಂದರ್ಭ. ಆದ ನಂತರ ನಾನು ಇಲ್ಲಿಗೆ ಬಂದಾಗ ಬೆಳ್ತಂಗಡಿಯಲ್ಲಿ ನನ್ನನ್ನು ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರನ್ನಾಗಿ ಮಾಡಿದರು. ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷ ಆದಾಗ ಸಹಜವಾಗಿ ಒಂದು ಹಠ ಇರ್ತದೆ. ಏನಾದರೂ ಮಾಡಿ ಒಂದು ಬೈಕಿನಲ್ಲಿ ಇಡೀ 81 ಗ್ರಾಮಗಳನ್ನು ಓಡಾಡ್ತಿದ್ದೆವು. 6 ಜಿಲ್ಲಾ ಪಂಚಾಯತ್ ಕ್ಷೇತ್ರವನ್ನು ಬೆಳಗ್ಗೆಯಿಂದ ಸಾಯಂಕಾಲ ಆಗೋದರ ಒಳಗೆ ಒಂದು ಸುತ್ತು ಓಡಾಡಿ ಬರ್ತಿದ್ದೆವು. ಆವಾಗ ಮಾರ್ಗಗಳು ಸರಿಯಾಗಿರಲಿಲ್ಲ. ಆದರೆ ಆಗಿನ ಪರಿಸ್ಥಿತಿ ಹೇಗಿತ್ತು ಅಂತೇಳಿ ಕೇಳಿದರೆ, ಹಿರಿಯರು ನಿಮ್ಮ ಹಿಂದಿನ ದಿನಗಳನ್ನು ನೆನಪಿಸಿಕೊಳ್ಳಿ, ಎಂತಹ ಕಷ್ಟದ ದಿನಗಳಲ್ಲಿ ನಾವು ಪಾರ್ಟಿಯನ್ನು ಕಟ್ಟಿದ್ದೇವೆ ಅಂತ ಹೇಳುವಂಥದ್ದು ಸ್ಮರಿಸಿಕೊಳ್ಳುವುದರ ಜೊತೆಗೆ ಈಗಿನ ಹೊಸ ಪೀಳಿಗೆಗೆ ನಮ್ಮ ಹಿರಿಯರು ಯಾವ ರೀತಿಯಲ್ಲಿ ಪಾರ್ಟಿ ಕಟ್ಟಿದ್ದಾರೆ ಅಂತ ಹೇಳುವಂಥದ್ದು ಗೊತ್ತಾಗಲಿ ಅಂತ ಹೇಳುವ ಕಾರಣಕ್ಕೋಸ್ಕರ ಮಾತ್ರ ನನಗೆ ಸ್ಫೂರ್ತಿ ಕೊಟ್ಟಂತಹ ಈ ಘಟನೆಯನ್ನು ಹೇಳಿ ನಿಮ್ಮ ಜೊತೆ ನನ್ನ ಭಾವನೆಯನ್ನು ಹಂಚಿಕೊಳ್ತೇನೆ. ಆವಾಗ ನಿಮಗೆ ಗೊತ್ತಿದೆ, ಈಗಲೂ ಇದ್ದಾರೆ ಅವರು, ವೇಣೂರು ಗ್ರಾಮ ಪಂಚಾಯತ್. BJP ತನ್ನ ಇತಿಹಾಸದಲ್ಲಿ ಇಷ್ಟರವರೆಗೆ ನಾನು ಅಧ್ಯಕ್ಷ ಆಗುವವರೆಗೆ ಗ್ರಾಮ ಪಂಚಾಯತಿನಲ್ಲಿ ಒಂದೇ ಒಂದು ಸ್ಥಾನ ಗೆಲ್ಲುವುದು ಬಿಡಿ, ಚುನಾವಣೆಗೆ ನಿಲ್ಲುವುದಕ್ಕೆ ಜನ ಸಿಗ್ತಾ ಇರಲಿಲ್ಲ. ನಾವು ಹೋಗಿ ಯಾರನ್ನಾದರೂ ಮಾತನಾಡಿಸಿ ಅವರ ಕಾಲು ಹಿಡಿದು ನೀವು ಚುನಾವಣೆಗೆ ನಿಲ್ಲಬೇಕು ಅಂತ ಹೇಳಿ ಒಪ್ಪಿಸಿ ಬಂದರೆ, ಮರುದಿವಸ ಬೆಳಿಗ್ಗೆ ಹೋಗುವಾಗ ಬೇರೆಯವರು ಹೋಗಿ, ಬೇರೆಯವರೆಂದರೆ ಯಾರು, ನಾನು ನೇರವಾಗಿ ಹೆಸರು ಹೇಳ್ತೇನೆ, ಕಾಂಗ್ರೆಸ್ನವರು ಹೋಗಿ ಅವರನ್ನು ಹೆದರಿಸಿ ಚುನಾವಣೆಗೆ ನಿಲ್ಲಬಾರ್ದು ಅಂತ ಹೇಳುವಂತಹ ಬೆದರಿಕೆಯನ್ನು ಹಾಕ್ತಾ ಇದ್ದರು. ಆವಾಗ ನನ್ನ ಮನಸ್ಸಿಗೆ ನೆನಪಿಗೆ ಬಂದಂಥದ್ದು ನನ್ನ ಜೊತೆ ಅಯೋಧ್ಯೆಗೆ ಬಂದಂತಹ ಮಂಜಪ್ಪ ದೇವಾಡಿಗರು. ನನ್ನ ಮನಸ್ಸಿಗೆ ಕಂಡಿತು, ನನ್ನ ಜೊತೆ ಅಯೋಧ್ಯೆಗೆ ಬಂದಿದ್ದಾರೆ, ರಾಮನ ಮೇಲೆ ಅಪಾರ ಭಕ್ತಿ ಇದೆ, ಅಂಥವರಲ್ಲಿ ಹೋಗಿ ಕೇಳಿದರೆ ಅವರು ಚುನಾವಣೆಗೆ ನಿಲ್ಬಹುದು ಅಂತ ಹೇಳಿ ಪ್ರಥಮ ಬಾರಿಗೆ ಅವರನ್ನು ಹುಡುಕಿಕೊಂಡು ಬೈಕಿನಲ್ಲಿ ಅವರ ಮನೆಗೆ ಹೋಗುವ ಅಂತೇಳಿ ಹೋದರೆ, ಅವರ ಮನೆಯವರೆಗೆ ರಸ್ತೆ ಹೋಗೋದಿಲ್ಲ, ನನ್ನ ಬೈಕ್ ಹೋಗೋದಿಲ್ಲ. ಬೈಕನ್ನು ದೂರದಲ್ಲಿ ನಿಲ್ಲಿಸಿ ನಡ್ಕೊಂಡು ಮಂಜಪ್ಪ ದೇವಾಡಿಗರ ಮನೆಗೆ ಪ್ರಥಮ ಬಾರಿ ಹೋಗುವಾಗ ಮನೆ ನೋಡ್ತೇನೆ, ಮಣ್ಣಿನ ಗೋಡೆ, ಮುಳಿಯ ಮಾಡು, ಅವರಿಗೆ ಮನೆ ಅಡಿ ಸ್ಥಳ ಬಿಟ್ಟರೆ ಬೇರೆ ಏನೂ ಇಲ್ಲ. ರಾಮನಲ್ಲಿಗೆ ಅವರು ಬಂದದ್ದು ಯಾಕೆ ಅಂತ ಹೇಳಿ ಕೇಳಿದರೆ, ಅವರು ಭಜನೆ ಹೇಳುವಂಥವರು. ಆ ಭಜನೆಯ ಭಕ್ತಿಯಿಂದಾಗಿ ಪ್ರತಿ ಮನೆಗೆ ಹೋಗಿ ಭಜನೆ ಮಾಡುವಂತಹ ಮಂಜಪ್ಪಣ್ಣ ಅವರನ್ನು ಭಜನೆಯ ಮಂಜಪ್ಪಣ್ಣ ಅಂತ ಹೇಳಿಯೇ ಕರಿತಿದ್ದದ್ದು. ಅವರ ಮನೆಯನ್ನು ನೋಡಿದ ತಕ್ಷಣ ನಾನು ಖಂಡಿತು ಇವರನ್ನು ನಾನು ಓಟಿಗೆ ನಿಲ್ಲಿದ್ದೇಳಿ ಹೇಳುವುದಾ. ಆದರೆ ಅವರಿಗೆ ಬಂದಂತಹ ಒಂದು ಖುಷಿ ಏನು ಅಂತೇಳಿ ಕೇಳಿದರೆ, ನಮ್ಮನ್ನು ಒಳಗೆ ಕರೆದ್ರು, ಮನೆ ಒಳಗೆ ಹೋದರೆ ಕೂತ್ಕೊಳ್ಳಿ ಅಂತೇಳಿ ಹೇಳೋದಕ್ಕೆ ಕುರ್ಚಿ ಇಲ್ಲದ ಮನೆ, ಒಂದು ಚಾಪೆಯನ್ನು ಹಾಕಿ ಕೂತ್ಕೊಳ್ಳಿ ಅಂತೇಳಿ ಹೇಳಿದರು. ಮನೆಗೆ ಅತಿಥಿ ಬಂದಾಗ ಅವರನ್ನು ಸತ್ಕರಿಸಬೇಕಲ್ಲ, ಅವರ ಅಯೋಧ್ಯೆಯ ಮೇಟ್ ನಾನು. ಹಾಗಾಗಿ ಮನೆಗೆ ಬಂದಿದ್ದಾರೆ ಅಂತ ಹೇಳುವ ಸಂಭ್ರಮದಲ್ಲಿ ಮನೆ ಎದುರಿದ್ದದ್ದು ಒಂದೇ ತೆಂಗಿನ ಮರ. ಆ ತೆಂಗಿನ ಮರ ಹತ್ತಿ ನನ್ನ ಜೊತೆ ಈಗ ಸಂಘಟನಾ ಪ್ರಧಾನ ಕಾರ್ಯದರ್ಶಿಗಳಾಗಿರುವ ಪ್ರಸಾದರು ಇದ್ದರು. 2 ಸಿಯಾಳವನ್ನು ತಂದರು. ಬೇಡ ಬೇಡ ಹೇಳಿದ್ರು ಆ ಸಿಯಾಳವನ್ನು ಕೆತ್ತಿ, ನಮ್ಮ ಸಂಸ್ಕೃತಿ ಅದು, ನಾವಿಲ್ಲಿ ಇವತ್ತು ನಮಸ್ಕಾರ ಮಾಡಿದ್ದೇವೆ ಅಂತ ಹೇಳಿ, ಆದರೆ ಆ ನಮಸ್ಕಾರದ ಹಿಂದೆ ಇರುವ ಭಾವವೇ ಅದು, ನಮ್ಮ ಸಂಸ್ಕೃತಿಯ ಭಾಗ ಅದು.
ಆ 2 ಸಿಯಾಳವನ್ನು ಕೆತ್ತಿ ಕೊಟ್ಟರು. ಆಮೇಲೆ ನನ್ನ ಹತ್ರ ಕೇಳಿದರು, ಏನು ಬಂದ್ರಿ ಅಂತ ಹೇಳಿ. ಮಂಜಪ್ಪಣ್ಣನ ಆ ಪರಿಸ್ಥಿತಿ ನೋಡಿದ ಮೇಲೆ ಅವರನ್ನು ಚುನಾವಣೆಗೆ ನಿಲ್ಲಿ ಅಂತೇಳಿ ಹೇಗೆ ಹೇಳೋದು? ಏನೂ ಇಲ್ಲ, ಹೀಗೆ ಬಂದದ್ದು ಹೇಳಿದೆವು. ಅವರಿಗೆ ಗೊತ್ತುಂಟು, ಅವರು ಹಿರಿಯರಲ್ಲ, ಅವರು ಅನುಭವಸ್ಥರು. ಅವರು ಹೇಳಿದರು, ನೀವು ಹೀಗೆ ಎಲ್ಲ ನಮ್ಮ ಮನೆ ಬಾಗಿಲಿಗೆ ಬರುವವರು ಅಲ್ಲ, ಯಾಕೆ ಬಂದ್ರಿ, ಏನು ಸಂಕೋಚ ಇಲ್ಲದೆ ಹೇಳಿದರು. ನನಗೂ ವಯಸ್ಸು ಸಣ್ಣದು, ಹಾಗಾಗಿ ಮನಸ್ಸಿನಲ್ಲಿ ಯಾರನ್ನಾದರೂ ಚುನಾವಣೆಗೆ ನಿಲ್ಲಿಸಲೇಬೇಕು ಅಂತ ಹೇಳುವ ಹಠ. ಹಾಗಾಗಿ ಮಂಜಪ್ಪಣ್ಣನಲ್ಲಿ ನಾನು ಹೇಳಿದೆ, ಹೀಗೆ ಪಂಚಾಯತ್ ಚುನಾವಣೆಗೆ ಯಾರನ್ನು ಕೇಳಿದರೂ ಯಾರೂ ಓಟಿಗೆ ನಿಲ್ಲುವುದಿಲ್ಲ ಮಂಜಪ್ಪಣ್ಣ, ನೀವು ನಿಲ್ತೀರಿ ಅಂತ ಹೇಳುವ ಭಾವನೆ ಅಂತ ಹೇಳಿ. ತಕ್ಷಣ ಅವರ ಪ್ರತಿಕ್ರಿಯೆ, ಜೈ ಶ್ರೀರಾಮ್, ಇದು ನನ್ನ ಭಾಗ್ಯ ಅಂತೇಳಿ ತಿಳ್ಕೊಳ್ತೇನೆ, ಇದು ರಾಮನ ಪಾರ್ಟಿ, ಈ ರಾಮನ ಪಾರ್ಟಿಗೋಸ್ಕರ ನಾನು ಓಟಿಗೆ ನಿಲ್ತೇನೆ ಅಂಥೇಳಿ ಮಂಜಪ್ಪರು ತಕ್ಷಣ ಹೇಳಿದರು. ನನಗೆ ಮತ್ತೆ ಕಂಡಿತು, ದಿನಕೂಲಿಗೆ ಹೋಗುವಂಥ ಮಂಜಪ್ಪಣ್ಣ ಹೇಗೆ ಚುನಾವಣೆಯನ್ನು ಎದುರಿಸಿ ಯಾರು? ಆವಾಗ 100 ರೂಪಾಯಿ ಕಟ್ಟಬೇಕು, 100 ರೂಪಾಯಿ ಕಟ್ಟಬೇಕು ಚುನಾವಣೆಗೆ ನಿಲ್ಲಬೇಕು ಅಂತ ಹೇಳಿದರೆ ಡೆಪಾಸಿಟ್. ನಾನು ದಾಕ್ಷಿಣ್ಯದಲ್ಲಿ ಮಂಜಪ್ಪಣ್ಣನಿಗೆ ಕಷ್ಟ ಆಗಬಾರದು ಅಂತ ಹೇಳಿ ಕಿಸೆಯಿಂದ 100 ರೂಪಾಯಿಯ ನೋಟು ತೆಗೆದು ಆ ಮಂಜಪ್ಪಣ್ಣನಿಗೆ ಕೊಡಲಿಕ್ಕೆ ಹೋದೆ. ಅವರು ಹೇಳಿದ ಮಾತು ಇವತ್ತಿಗೂ ನನಗೆ ನಮ್ಮ ವಿಚಾರದ ಬಗ್ಗೆ ಅಥವಾ ನಮ್ಮ ನಂಬಿಕೆಗಳ ಬಗ್ಗೆ, ನಮ್ಮ ಹಿರಿಯರ ಬಗ್ಗೆ ಒಂದು ವಿಶ್ವಾಸ ಯಾಕೆ ಅಂತೇಳಿ ಕೇಳಿದರೆ, ಅವರು ಹೇಳಿದರು, ಇದು ರಾಮನ ಪಾರ್ಟಿ, ಇದನ್ನು, ಈ ಡೆಪಾಸಿಟನ್ನು ನಾನು ದುಡಿದ ದುಡ್ಡಿನಲ್ಲಿಯೇ ಕಟ್ತೇನೆ, ನೀವು ನನಗೆ 100 ರೂಪಾಯಿ ಕೊಟ್ಟರೆ ನನಗೆ ಅವಮಾನ ಮಾಡಿದ ರೀತಿಯಲ್ಲಿ ಅಂಥೇಳಿ ಹೇಳಿದರು. ಇವತ್ತಿನ ಕಾಲದಲ್ಲಿ ಜಾತಿ, ಹಣ ಇದೆಲ್ಲದರ ಮಧ್ಯೆ ಅಂತಹ ಕಾಂಗ್ರೆಸ್ಸಿನ ಪ್ರಭಾವ ಇರುವಂತಹ ಸಂದರ್ಭದಲ್ಲಿಯೂ ಆ ಮಂಜಪ್ಪಣ್ಣ ದೇವಾಡಿಗ ಜಾತಿಗೆ ಸೇರಿದವರು. ಅವರ ಬೂತಿನಲ್ಲಿ ನೋಡಿದರೆ ಸರಿ 5 ಮನೆಗಳು ದೇವಾಡಿಗರದು ಇಲ್ಲ, ಕೂಲಿ ಕೆಲಸಕ್ಕೆ ಹೋಗುವ ಮಂಜಪ್ಪಣ್ಣ ಇವರು ಓಟಿಗೆ ನಿಂತರು. ವೇಣೂರು ಪಂಚಾಯತಿನ ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ಬಿಜೆಪಿಯಿಂದ ಒಬ್ಬರು ಪಂಚಾಯತಿಗೆ ಸ್ಪರ್ಧೆ ಮಾಡಿದರು. ಅಂತಹ ಮಂಜಪ್ಪಣ್ಣ ಪ್ರತಿ ಮನೆಗೆ ಹೋದಾಗ, ಯಾಕೆಂದರೆ ಜನರ ಸಂಪರ್ಕ ಅವರ ಹತ್ರ ಇತ್ತು, ಜನರ ಕಷ್ಟ ಸುಖಗಳಿಗೆ ಅವರಿಗೆ ಸರಿಯಾಗಿ ಕಿವಿ ಕೇಳದೇ ಇದ್ದರೂ ಕೂಡ ಭಜನೆ ಮಾಡಿಕೊಂಡು ಪ್ರತಿ ಮನೆಗೆ ಹೋಗ್ತಾ ಇದ್ದರು. ದೈವಭಕ್ತ ಮಂಜಪ್ಪಣ್ಣ ಒಳ್ಳೆಯವರು, ನಮ್ಮ ಎಲ್ಲ ಕಷ್ಟಕ್ಕೆ ಸಿಗ್ತಾರೆ ಅಂತ ಹೇಳುವ ಕಾರಣಕ್ಕೆ ಪ್ರತಿಯೊಬ್ಬರು ಒಂದೊಂದು ಓಟು ಕೊಟ್ಟರು. ಅದರ ಕಾರಣ ಪ್ರಪ್ರಥಮ ಬಾರಿಗೆ ವೇಣೂರಿನಲ್ಲಿ ಮಂಜಪ್ಪಣ್ಣ ಬಿಜೆಪಿಯ ವಿಜಯ ಪತಾಕೆಯನ್ನು ಹಾರಿಸಿದರು. ಮುಂದಿನ ಚುನಾವಣೆಗಾಗುವಾಗ 4 ಜನರನ್ನು ಅವರು ತಯಾರು ಮಾಡಿದರು. 4 ಜನ ಚುನಾವಣೆಗೆ ನಿಂತರು. ಮೊನ್ನೆ ನಡೆದಂತಹ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ವೇಣೂರಿನಲ್ಲಿ 24 ಸ್ಥಾನಕ್ಕೆ 24 ಬಿಜೆಪಿ ಗೆದ್ದಿದೆ. ಎಂತಹ ಪಯಣ ಇದು ಬಿಜೆಪಿದ್ದು. ಇದರ ಹಿಂದೆ ನಮ್ಮ ಮಧ್ಯೆ ನಾವೆಲ್ಲರೂ ಖಂಡಿತವಾಗಿ ನನಗೆ ಗೊತ್ತಿದೆ, ನಾವೆಲ್ಲ ಮಂಜಪ್ಪಣ್ಣನವರೇ. ನಾವು ಆ ದಿವಸ ಪರಿಶ್ರಮ ಪಟ್ಟದರ ಪರಿಣಾಮವಾಗಿ ಇವತ್ತು ಪಕ್ಷ ಈ ರೀತಿಯಲ್ಲಿ ಬೆಳೆದಿದೆ. ನನ್ನ ಮಾತನ್ನು ನಿಲ್ಲಿಸುವುದರ ಮೊದಲು ಯಾರನ್ನೋ ಒಬ್ಬರನ್ನು ಅನಿವಾರ್ಯ, ಒಟ್ಟು ವ್ಯವಸ್ಥೆಯಲ್ಲಿ ಯಾರಾದರೂ ಒಬ್ಬರು ಶಾಸಕರು ಆಗಲೇಬೇಕು, ಯಾರೋ ಒಬ್ಬರು ಲೋಕಸಭಾ ಸದಸ್ಯರಾಗಬೇಕು, ಯಾಕೆ ಯಾರೋ ಒಬ್ಬರು ಪ್ರಧಾನಿಯೂ ಆಗಬೇಕು. ಆದರೆ ಇಷ್ಟಕ್ಕಾಗಿ ಮಾತ್ರ ನಮ್ಮ ಹೋರಾಟ ಅಲ್ಲ. ಮೊನ್ನೆ ನರೇಂದ್ರ ಮೋದಿಜಿಯವರು ಉತ್ತರಾಖಂಡದಲ್ಲಿ ಕೇದಾರ ಬದರಿಗೆ ಹೋದಾಗ ಹೇಳಿದಂತಹ ಮಾತನ್ನು ನಮ್ಮ ಸ್ಮರಣೆಗೆ ತರಿಸಿ ನನ್ನ ಮಾತನ್ನು ನಿಲ್ಲಿಸ್ತೇನೆ. ಒಮ್ಮೆ ಯೋಚನೆ ಮಾಡಿ, 13 ದಿನದ ಸರ್ಕಾರ ಇದ್ದಾಗ ಯಾಕಪ್ಪ ಸಂಖ್ಯೆ ಇಲ್ಲದೆ ಸರ್ಕಾರ ಮಾಡಿದಿರಿ ಅಂಥೇಳಿ ನಾವೇ ಮಾತಾಡಿಕೊಂಡಿದ್ದೇವೆ. 13 ತಿಂಗಳ ಸರ್ಕಾರ ಬಂದಾಗ ವಾಜಪೇಯಿ ಅವರು 1 ವೋಟಿಗೆ 1 ವೋಟ್
ಆದರೆ ಅವರು ಕಾಂಪ್ರಮೈಸ್ ಮಾಡಿಕೊಳ್ಳಿಲ್ಲ, ಒಂದೇ ವೋಟ್ ಅಂತೇಳಿ ಆದರೂ ಕೂಡ ಅಧಿಕಾರವನ್ನು ಬಿಟ್ಟು ಯಾವ ರೀತಿಯಲ್ಲಿ ವಿಚಾರದ ಜೊತೆಗೆ ನಾವು ಇರ್ತೇವೆ ಅಂತ ಹೇಳುವಂಥದ್ದನ್ನು ತೋರಿಸಿದೆವು. ಮತ್ತೆ ಬಂದಾಗ, ಪುನಃ ಬಂದಾಗ ಒಂದೊಂದು ಹೆಜ್ಜೆಯೂ ಕೂಡ ವಾಜಪೇಯಿಯವರಿಗೆ ಪೂರ್ಣ ಪ್ರಮಾಣದ ಬಹುಮತ ಸಿಕ್ಕಿರಲಿಲ್ಲ. 24 ಪಾರ್ಟಿಗಳನ್ನು ಒಟ್ಟಿಗೆ ಸೇರಿಸಿಕೊಂಡು ಸರಕಾರ ಮಾಡಿದರು. ಆದರೆ ಸರಕಾರ ಮಾಡುವುದಕ್ಕೂ ಸಾಧ್ಯ. ಅದರ ಜೊತೆಗೆ ನಾವು ನಂಬಿದಂತಹ ಸಮಾಜದ ಕಟ್ಟಕಡೆಯ ವ್ಯಕ್ತಿ ಮತ್ತು ಭಾರತದ ಒಟ್ಟಾರೆ ಅಭಿವೃದ್ಧಿ ಮಾಡುವುದಕ್ಕೂ ನಮ್ಮಿಂದ ಸಾಧ್ಯ ಅಂತ ಹೇಳುವಂಥದ್ದನ್ನು ತೋರಿಸಿಕೊಟ್ಟಂತಹ ಮೊದಲ ಪ್ರಧಾನಿ ಅದು ಅಟಲ್ ಬಿಹಾರಿ ವಾಜಪೇಯಿ ಅವರು ಅಂತ ಹೇಳುವಂಥದ್ದನ್ನು ನಾವು ಇವತ್ತು ಸ್ಮರಿಸಿಕೊಳ್ಳಬೇಕು. ಅದರ ಪರಿಣಾಮ ಸ್ವರೂಪವಾಗಿ ತುಂಬ ಮಂದಿ, ನಾನಂತೂ ನಂಬುತ್ತೇನೆ, ನೀವು ಎಷ್ಟು ನಂಬ್ತೀರೋ ಇಲ್ಲೋ ಗೊತ್ತಿಲ್ಲ, ನಮ್ಮಲ್ಲಿ ಒಂದು ಭಗವದ್ಗೀತೆಯ ಒಂದು ಶ್ಲೋಕ ಇದೆ, ಯದಾ ಯದಾ ಈ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯತ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ಈ ದೇಶದಲ್ಲಿ ಯಾವಾಗೆಲ್ಲ ಧರ್ಮಕ್ಕೆ ಚ್ಯುತಿ ಬಂದಿದೆ ಅಂತಹ ಸಂದರ್ಭದಲ್ಲಿ ನಾನು ಅವತಾರ ಧರಿಸಿ ಬರುತ್ತೇನೆ ಅಂತೇಳಿ ಹೇಳುವಂತಹ ರೀತಿಯಲ್ಲಿ ಒಂದು ಕಡೆ ಭ್ರಷ್ಟಾಚಾರ, ಒಂದು ಕಡೆ ಈ ದೇಶದ ಬಗ್ಗೆ ಅಸ್ಮಿತೆಯ ಬಗ್ಗೆ ಅವಹೇಳನ, ಒಂದರ್ಥದಲ್ಲಿ ಭಾರತ ಅಂತ ಹೇಳಿದರೆ ಭಿಕ್ಷುಕರ ದೇಶ ಅಂತ ಹೇಳುವ ರೀತಿಯ ಪ್ರತಿಮೆಯನ್ನು ಹೊರಗೆ ಸಾರ್ತಿದ್ದಂತಹ, ಒಂದು ಅರ್ಥದಲ್ಲಿ ಗುಲಾಮಗಿರಿಯ ಮನಸ್ಸಿನ ಆಡಳಿತದ ವಿರುದ್ಧವಾಗಿ ಜನರ ಮನಸ್ಸಿನಲ್ಲಿ ಕನಸನ್ನು ಕೊಟ್ಟು, ಕಲ್ಪನೆಯನ್ನು ಕೊಟ್ಟು, ನನಗೊಂದು ಅವಕಾಶ ಕೊಡಿ, ಈ ಭಾರತದ ಭವಿಷ್ಯವನ್ನು ಬದಲಾಯಿಸ್ತೇನೆ ಅಂತ ಹೇಳುವಂತಹ ವಿಶ್ವಾಸದ ಮಾತನ್ನು ಹೇಳಿದಂತಹ ನರೇಂದ್ರ ಮೋದಿಜಿಯವರು ಒಂದರ್ಥದಲ್ಲಿ ಸಂಭವಾಮಿ ಯುಗೇ ಯುಗೇ ಅಂತ ಹೇಳುವಂತಹ ನಮ್ಮ ಕಲ್ಪನೆಗೆ ಸರಿಯಾಗಿ ಬಂದಿದ್ದಾರೆ. ಬಂದದ್ದು ಮಾತ್ರ ಅಲ್ಲ, ಕಳೆದ 9 ವರ್ಷಗಳಲ್ಲಿ ಮಾತನಾಡದೆ ಯಾವುದನ್ನು ಎಲ್ಲಿ ಮಾಡಬೇಕೋ ಅದನ್ನು ಮಾಡ್ತಾ ಹೋಗಿದ್ದಾರೆ. ಮೊನ್ನೆ ಗುಜರಾತಿನಲ್ಲಿ, ಉತ್ತರಾಖಂಡದಲ್ಲಿ ಈ ಮಾತನ್ನು ಅವರು ಹೇಳಿದರು. 2 ಸ್ತಂಭಗಳು ಇವತ್ತು ಭಾರತವನ್ನು ಬದಲಿಸುತ್ತಿರುವ 2 ಸ್ತಂಭಗಳು ಯಾವುದು ಅಂತೇಳಿ ಕೇಳಿದರೆ, ಅಯೋಧ್ಯೆಯಲ್ಲಿ ರಾಮ ಮಂದಿರ, ಕಾಶಿಯಲ್ಲಿ ಕಾಶಿ ವಿಶ್ವನಾಥ, ಕೇದಾರ, ಬದರಿ, ನಮ್ಮ ನಂಬಿಕೆಯ, ನಮ್ಮ ವಿಶ್ವಾಸದ ಯಾವುದೆಲ್ಲ ಶ್ರದ್ಧಾ ಕೇಂದ್ರಗಳಿದ್ದಾವೆ, ಕಳೆದ 70 ವರ್ಷಗಳಲ್ಲಿ ಅದಕ್ಕೊಂದು ರೂಪ ಕೊಡುವುದಕ್ಕೆ ಸಾಧ್ಯವಿಲ್ಲದೆ ಸಾವಿರ ವರ್ಷಗಳ ಬದುಕಿನ ಜೀವನ ಮೌಲ್ಯವನ್ನು ಕಲಿಸಿಕೊಟ್ಟಂತಹ ಶ್ರದ್ಧಾ ಕೇಂದ್ರಗಳು. ಅದು ಜೀವನದಲ್ಲಿ ಒಮ್ಮೆ ಆದರೂ ಕಾಶಿಗೆ ಹೋಗಿ ಆ ಗಂಗೆಯಲ್ಲಿ ಮಿಂದು ಪಾವನನಾಗ್ತೇನೆ ಅಂತ ಹೇಳುವಂತಹ ಭಾವನೆ ಇರುವಂತಹ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗಿನ ಜನ. ಅಯೋಧ್ಯೆಯ ರಾಮ ಬೇರೆ ಅಲ್ಲ, ಪುರುಷೋತ್ತಮ ಜೀವನದ ಪುರುಷನ ಎಲ್ಲ ಜೀವನ ಮೌಲ್ಯಗಳನ್ನು ಸಾಕಾರಗೊಂಡಂತಹ ರಾಮ. ನಮಗೊಬ್ಬ ಅವರು ದೇವರು ಮಾತ್ರ ಅಲ್ಲ, ಈ ಎಲ್ಲ ಜೀವನ ಮೌಲ್ಯಗಳ ಪ್ರತೀಕ. ಅಯೋಧ್ಯೆಯಲ್ಲಿ ರಾಮ ಮಂದಿರ ಅಂತ ಹೇಳಿದ ತಕ್ಷಣ ಅದು ಮತ್ತೊಂದು ಮಂದಿರ ಅಲ್ಲ, ಇಡೀ ದೇಶವನ್ನು, ರಾಷ್ಟ್ರವನ್ನು, ನಮ್ಮ ಇಡೀ ಪರಂಪರೆಯನ್ನು ನೆನಪಿಸಿಕೊಡುವಂತಹ ರಾಷ್ಟ್ರ ಮಂದಿರ ಅದು. ಬರೋ ವರ್ಷ ನಾವೆಲ್ಲ ಆ ರಾಷ್ಟ್ರ ಮಂದಿರದ ಸಾಕಾರ ರೂಪವನ್ನು ನೋಡ್ತಾ ಇದ್ದೇವೆ. ಕಾಶ್ಮೀರದಲ್ಲಿ ತಾಯಿಯ ಮೊಲೆ ಹಾಲನ್ನು ಕುಡಿದವರು ಬಂದು ಇಲ್ಲಿ ರಾಷ್ಟ್ರಧ್ವಜ ಹಾರಿಸಿ ಅಂತೇಳಿ ಸವಾಲಿಟ್ಟಂತಹ ಭಯೋತ್ಪಾದಕರಿಗೆ ಇವತ್ತು ಕಾಶ್ಮೀರ ಸರಸ್ವತಿಯ ಜನ್ಮಸ್ಥಾನ, ಕಾಶ್ಮೀರ ಪುರವಾಸಿನಿ. ಮೊನ್ನೆ ನವರಾತ್ರಿಯ ಸಂದರ್ಭದಲ್ಲಿ ತುಂಬ ಬಾರಿ ಹೇಳಿದೆವು, ಅಂತಹ ಕಾಶ್ಮೀರದಲ್ಲಿ ಮತ್ತೆ ಪುನಃ ಇದು ಈ ದೇಶದ ಅಖಂಡತೆಯ ಒಂದು ಭಾಗ ಅಂತ ಹೇಳುವಂಥದ್ದನ್ನು ಸ್ಮರಿಸಿಕೊಳ್ಳುತ್ತಾ 370ನೇ ವಿಧಿಯನ್ನು ರದ್ದುಪಡಿಸಿ ಈ ದೇಶದ ಜೊತೆಗೆ ಒಮ್ಮೆ ಕಲ್ಪನೆ ಮಾಡಿಕೊಳ್ಳಿ, ಒಂದು ರಾಷ್ಟ್ರಧ್ವಜ ಹಾರಿಸುವುದಕ್ಕೆ ಸವಾಲನ್ನು ಕೊಡ್ತಿದ್ದಂತಹ ಕಾಶ್ಮೀರದಲ್ಲಿ
ಪ್ರತಿ ಮನೆಯಲ್ಲಿಯೂ ಆಗಸ್ಟ್ 15ರಂದು ರಾಷ್ಟ್ರಧ್ವಜವನ್ನು ಹಾರಿಸಿದ್ದೇವೆ ಅಂತೇಳಿ. ಆದರೆ ಆ ಕಾಶ್ಮೀರಕ್ಕೋಸ್ಕರ ತಮ್ಮ ಜೀವವನ್ನೇ ಬಲಿದಾನ ಕೊಟ್ಟಂತಹ ಸೈನಿಕರ ಮನಸ್ಸಿನಲ್ಲಿ ಯಾವ ರೀತಿಯ ಭಾವನೆ ಬಂದಿರಲಿಕ್ಕಿಲ್ಲ. ಬಹುಶಃ ದೇಶದ ಅಖಂಡತೆ ಏಕತೆಯ ಜೊತೆಗೆ ಈ ದೇಶದ ವೈಭವಪೂರ್ಣ ಸಾಂಸ್ಕೃತಿಕ ಪರಂಪರೆಯನ್ನು ಉಳಿಸುವ ದೃಷ್ಟಿಯಲ್ಲಿ ಕಳೆದ 70 ವರ್ಷಗಳಲ್ಲಿ ಗುಲಾಮಿತನದಲ್ಲಿದ್ದಂತಹ ಮಾನಸಿಕತೆಯಿಂದ ಹೊರಗೆ ತಂದು ನಾನು ಭಾರತೀಯ ಅಂತೇಳಿ ಹೇಳುವಂತಹ ಮಟ್ಟಿಗೆ ಈಗಂತೂ ಕೆಲವರು ಕಾಂಗ್ರೆಸ್ನವರು ಹೇಳಲಿಕ್ಕೆ ಶುರು ಮಾಡಿದ್ದಾರೆ, ನಾವು ಕಾಂಗ್ರೆಸ್ ಇರಬಹುದು, ನಾವು ಸಹ ಹಿಂದೂಗಳು. ಇಲ್ಲಿಯವರೆಗೆ ನಿಮಗೆ ಅದು ಯಾಕೆ ಮರೆತು ಹೋಗಿತ್ತು? ಯಾಕೆ ಕಾಣಲಿಲ್ಲ ನಿಮಗೆ? ತುಷ್ಟೀಕರಣದ ಕಾರಣಕ್ಕೋಸ್ಕರ ಎಂತೆಂತಹ ಪಾಪಗಳನ್ನು ಮಾಡಿದ್ದೀರಿ. ತಾಯಂದಿರಿಗೆ ಎಷ್ಟು ಅನ್ಯಾಯವನ್ನು ಮಾಡಿದ್ದೀರಿ, ರೈತರಿಗೆ ಎಷ್ಟು ದ್ರೋಹವನ್ನು ಮಾಡಿದ್ದೀರಿ. ಈ ದೇಶವನ್ನು ಪ್ರೀತಿಸುವಂತಹ ಭಾರತೀಯನಿಗೆ ಎಷ್ಟೊಂದು ನೋವನ್ನು ತಂದಿಟ್ಟಿದ್ದೀರಿ. ಈಗ ನೀವು ಓಡಾಡ್ತೀರಿ. ಈಗ ಮೊದಲೆಲ್ಲ ಆದರೆ ಚುನಾವಣೆ ಬಂತು ಅಂತ ಹೇಳಿ ಆದರೆ ದೇವಸ್ಥಾನಕ್ಕೆ ಹೋಗುವಂತಹ ಕಾಂಗ್ರೆಸ್ಸಿನ ನಾಯಕರುಗಳು ಹೆಚ್ಚು ಕಡಿಮೆ ಇರಲೇ ಇಲ್ಲ ಅಂತೇಳಿ ಹೇಳ್ಬೋದು. ಈಗ ಎಲ್ಲರೂ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ನಾನು ಹಿಂದೂ ಅಂತೇಳಿ ಹೇಳೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಅದನ್ನು ಪ್ರಾರಂಭ ಮಾಡುವುದಕ್ಕೆ ಸಾಧ್ಯ ಆಗಿದ್ದರೆ ಈ ದೇಶದ ಜನ ತಮ್ಮ ಏನು ಪರಂಪರೆ ಇದೆ ಅದನ್ನು ನೆನಪಿಸಿಕೊಂಡು, ಇವತ್ತು ಒಂದು ಕಾಲ ಇತ್ತು ಅಲ್ಪಸಂಖ್ಯಾತರ ಓಟು ಸಿಕ್ಕಿದ್ರೆ ಮಾತ್ರ ನಾವು ಚುನಾವಣೆಯಲ್ಲಿ ಗೆಲ್ತೇವೆ. ಯಾಕೆಂತ ಹೇಳಿದರೆ ಈ ದೇಶದ ಸನಾತನ ಸಮಾಜ ಯಾವುದಿದೆ ಅದು ಒಡೆದು ಹೋಗಿದೆ, ಅವರು ಒಟ್ಟಾಗುವುದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳುವ ಸ್ಥಿತಿಯಿಂದ ಇವತ್ತು ಅವರು ಹಿಂದೂ ಅಂತ ಹೇಳುವ ಶಬ್ದವನ್ನು ಉಪಯೋಗ ಮಾಡ್ತಾ ಇದ್ದಾರೆ ಅಂತೇಳಿ. ಆದರೆ ಈ ದೇಶ ಜಾಗೃತ ಆಗಿದೆ, ಒಂದಾಗಿ ಒಂದೇ ಸ್ವರದಲ್ಲಿ ಮಾತನಾಡ್ತಾ ಇದೆ. ಅದಕ್ಕೋಸ್ಕರ ಮೋದಿಯವರು ಹೇಳಿರುವಂತಹದ್ದು, ಅದು ಉಜ್ಜಯಿನಿ ಇರಬಹುದು, ಯಾವುದೇ ಕ್ಷೇತ್ರ ಇರಬಹುದು, ಮತ್ತೆ ಪುನಃ ಭಾರತ ಪುನರ್ವೈಭವದ ಕಡೆಗೆ ಸಾಗ್ತಾ ಇದೆ. ಇನ್ನೊಂದು ಸ್ತಂಭ ಯಾವುದು ಅಂತೇಳಿ ಕೇಳಿದರೆ ನಾವು ಬೇರೆ ಏನನ್ನೂ ಮಾತಾಡುವುದಿಲ್ಲ. ಅಭಿವೃದ್ಧಿಯೊಂದೇ ನಮ್ಮ ಮಂತ್ರ. ಹಳ್ಳಿಯ ಪ್ರತಿಯೊಂದು ಮನೆಗೂ ಒಂದಲ್ಲ ಒಂದು ರೀತಿಯ ಯೋಜನೆಗಳನ್ನು ತಲುಪಿಸಿ ಪ್ರತಿಯೊಬ್ಬರನ್ನ ಬ್ಯಾಂಕಿನ ಜೊತೆಗೆ ಸೇರಿಸಿ ಇಡೀ ಏಕ್ ಭಾರತ್ ಶ್ರೇಷ್ಠ ಭಾರತ್ ಅಂತ ಹೇಳುವ ಕಲ್ಪನೆಯಲ್ಲಿ ಸಬ್ಕಾ ವಿಕಾಸ್, ಸಬ್ಕಾ ಸಾಥ್, ಸಬ್ಕಾ ವಿಕಾಸ್, ಸಬ್ಕಾ ವಿಶ್ವಾಸ್, ಪ್ರತಿಯೊಂದರಲ್ಲಿಯೂ ಎಲ್ಲರನ್ನ ಒಟ್ಟಿಗೆ ಕರ್ಕೊಂಡು ಹೋಗುವಂತಹ ದಿಕ್ಕಿನಲ್ಲಿ ನಾವು ಸಾಗ್ತಾ ಇದ್ದೇವೆ. ಈ ದೃಷ್ಟಿಯಲ್ಲಿ ಇವತ್ತಿನ ಈ ಕಾರ್ಯಕ್ರಮ ನಮ್ಮ ಈ ಯಶೋಗಾಥೆಯನ್ನು ನೆನಪಿಸಿಕೊಂಡು ನಮ್ಮೆಲ್ಲ ಹಿರಿಯರಿಗೆ ಗೌರವವನ್ನು ಸಲ್ಲಿಸ್ತಾ, ಈಗಿನ ಪೀಳಿಗೆಗೂ ಇಷ್ಟು ಕಷ್ಟದಲ್ಲಿ ಬೆಳೆಸಿದಂತಹ ಹಿರಿಯರು ಇವರನ್ನು ಗೌರವಿಸಿ ಸ್ಮರಿಸಿ ಅಂತ ಹೇಳುವಂತಹ ಮಾತಿನ ಜೊತೆಗೆ ಕಾಲ ಯಾರನ್ನೂ ಕಾಯುವುದಿಲ್ಲ. ನಮಗೆಲ್ಲ ಗೊತ್ತಿದೆ, ಸಮಯ ಹೋಗ್ತಾ ಇರ್ತದೆ. ಆ ಸಮಯದ ಪ್ರವಾಹದಲ್ಲಿ ಬದಲಾವಣೆ ಆಗ್ತಾ ಇರ್ತದೆ. ಒಂದು ವೇಳೆ ನಮ್ಮ ಪರಿಶ್ರಮದ ಫಲವಾಗಿ ಇವತ್ತು ಒಬ್ಬ ಯಾರೋ ಯುವಕ ಇವತ್ತು ಆ ಸ್ಥಾನದಲ್ಲಿ ಬಂದು ಕೂತಿದ್ದಾನೆ ಅಂತ ಹೇಳಿ ಆದರೆ ಅವನನ್ನು ಮುನ್ನಡೆಸುವ ಜವಾಬ್ದಾರಿಯೂ ಕೂಡ ನಮ್ಮದೇ ಹಿರಿಯರದು. ಅವ ತಪ್ಪಾಗಿದೆ, ನನ್ನ ಮಾತನ್ನು ಕೇಳ್ತಾನೆ, ಕೇಳುವುದಿಲ್ಲ, ಇದನ್ನು ನಾನು ಗಮನಕ್ಕೆ ತೆಗೆದುಕೊಳ್ಳಬೇಕಾಗಿಲ್ಲ. ಯಾಕೆಂದರೆ ಈ ಪಾರ್ಟಿಯನ್ನು ಕಟ್ಟಿದವರು ನಾವು, ಇದರ ಪರಿಶ್ರಮ ಏನು ಅಂತ ಹೇಳಿ ನಮ್ಗೆ ಗೊತ್ತಿದೆ. ಹಾಗಾಗಿ ಅವನನ್ನು ಸರಿಯಾಗಿ ತಿದ್ದಿ ತೀಡಿ ಈ ವಿಚಾರವನ್ನು ಮುಂದೆ ಕೊಂಡು ಹೋಗುವ ರೀತಿಯಲ್ಲಿ ಅವನಿಗೆ ಶಕ್ತಿ ತುಂಬಿಸಬೇಕಾದಂಥವರು ಕೂಡ ನಾವೇ ಅಂತ ಹೇಳುವಂಥದ್ದನ್ನು ಹೇಳ್ತಾ, ಕೊನೆಯದಾಗಿ ಮುಂದೆ ಬರುವಂತಹ ದಿನ ಅತ್ಯಂತ ನಿರ್ಣಾಯಕ ದಿನ. ಪ್ರತಿ ಚುನಾವಣೆಯೂ ನಿರ್ಣಾಯಕವೇ. ಆದರೆ ಚುನಾವಣೆ ಒಂದೇ ಅಲ್ಲ, ನಮ್ಮ ವಿಚಾರಕ್ಕೂ ನಿರ್ಣಾಯಕ ದಿನ. ಮುಂದಿನ 2-3 ವರ್ಷಗಳಲ್ಲಿ 2025ಕ್ಕೆ ಆಗುವಾಗ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ 100 ವರ್ಷ ಆಗ್ತದೆ. ಈ 100 ವರ್ಷದ ಸಂದರ್ಭದಲ್ಲಿ ಅದರ ಮೊದಲು
2023, 2024 2 ಚುನಾವಣೆಗಳು ಬರ್ತದೆ. ಒಂದು ಕರ್ನಾಟಕದ ವಿಧಾನಸಭೆಗೆ, ಒಂದು ಭಾರತದ ಲೋಕಸಭೆಗೆ. ಇದೆರಡು ನಿರ್ಣಾಯಕ ಪಾತ್ರವನ್ನು ವಹಿಸುವಂತಹ ಚುನಾವಣೆಗಳು. ಮತ್ತೆ ಪುನಃ ಹೇಳ್ತೇನೆ, ನರೇಂದ್ರ ಮೋದಿಯವರನ್ನು ನೀವು ಸ್ವಲ್ಪ ನೋಡಿ, ಬೇರೆ ಬೇರೆ ರಾಜ್ಯಗಳಲ್ಲಿರುವ ಪರಿಸ್ಥಿತಿಯನ್ನು ನೋಡಿ. ಮೋದಿಯನ್ನು ಸೋಲಿಸುವುದು ಅಂತ ಹೇಳಿದರೆ ಏನು? ಹಿಂದುತ್ವದ ವಿಚಾರವನ್ನು ಸೋಲಿಸುವ ದಿಕ್ಕಿನಲ್ಲಿ. ನಾವು ಅಧಿಕಾರಕ್ಕೆ ಬಂದರೆ ಗೋಹತ್ಯಾ ನಿಷೇಧದ ಕಾಯ್ದೆಯನ್ನು ವಾಪಸ್ ತಗೊಳ್ತೇವೆ, ಮತಾಂತರದ ಕಾಯ್ದೆಯನ್ನು ವಾಪಸ್ ತಗೊಳ್ತೇವೆ, ಮತ್ತೆ ಬಂದರೆ 370ನೇ ವಿಧಿಯನ್ನು ಮತ್ತೆ ತರ್ತೇವೆ. ಇಷ್ಟನ್ನು ಘಂಟಾಘೋಷವಾಗಿ ಹೇಳುವಂತಹ ಅವರ ಆ ಹುಚ್ಚು ಮಾತುಗಳಿಗೆ ಉತ್ತರ ಕೊಡುವಂತಹ ಚುನಾವಣೆ ಇದು. ನಮ್ಮ ಅಸ್ಮಿತೆ, ನಮ್ಮ ಪರಂಪರೆಯ ದೃಷ್ಟಿಯಲ್ಲಿ ಈ ದೇಶವನ್ನು ಜಗದ್ವಂದ್ಯ ಮಾಡುವ ದಿಕ್ಕಿನಲ್ಲಿ ಶಕ್ತಿ ತುಂಬಿಸುವಂತಹ ಏನೆಲ್ಲ ಮೋದಿ 8-10 ವರ್ಷಗಳಿಂದ ಮಾಡಿದ್ದಾರೆ, ಅದಕ್ಕೆ ಪೂರ್ಣ ಪ್ರಮಾಣದ ಶಕ್ತಿ ಕೊಡುವಂತಹ ಚುನಾವಣೆಗಳಿದು. ಹಾಗಾಗಿ ಯಾರನ್ನೋ ಒಬ್ಬರನ್ನು MLA ಮಾಡುವುದಕ್ಕೆ, MP ಮಾಡುವುದಕ್ಕೆ, ಪ್ರಧಾನಿ ಮಾಡುವುದಕ್ಕೆ ಅಲ್ಲ, ಈ ದೇಶದ ಭವಿಷ್ಯವನ್ನು ನಿರ್ಧಾರ ಮಾಡುವ ಈ 2 ಚುನಾವಣೆಗಳು. ಯಾವುದೇ ರೀತಿಯ ನೋವು, ಯಾವುದೇ ರೀತಿಯ ಗೊಂದಲಗಳಿದ್ದರೂ ಅದನ್ನು ಬದಿಗೊತ್ತಿ ನನ್ನದಾದಂತಹ ರೀತಿಯಲ್ಲಿ ನಾನು ಅಳಿಲ ಸೇವೆಯನ್ನು ಮಾಡ್ತೇನೆ. ಪುತ್ತೂರಿಂದ ಒಬ್ಬರನ್ನು ನಾವು ವಿಧಾನಸಭೆಗೆ ಕಳಿಸ್ತೇವೆ ಅಂತೇಳಿ ಆದರೆ ಕರ್ನಾಟಕವನ್ನು ಒಮ್ಮೆ ನೆನಪಿಸಿಕೊಳ್ಳಿ. ನಮಗೆ ತುಂಬ ಮನಸ್ಸಿನಲ್ಲಿ ಬೇರೆ ಬೇರೆ ರೀತಿಯ ಪ್ರಶ್ನೆಗಳು ಇರಬಹುದು, ಆದರೆ ಪೂರ್ಣ ಪ್ರಮಾಣದಲ್ಲಿ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ಬಹುಮತದೊಂದಿಗೆ ಅಧಿಕಾರಕ್ಕೆ ಬಂದಿದೆಯಾ? ಏನೇನೋ ಸರ್ಕಸ್ ಮಾಡಿದ್ದೇವೆ, ಆ ಸರ್ಕಸ್ಸಿನ ಬಗ್ಗೆ ನಮಗೆ ಒಪ್ಪಿಗೆ ಇರಲಿಕ್ಕಿಲ್ಲ. ನಮ್ಮ ವಿಚಾರದ ಬಗ್ಗೆ ಎಲ್ಲೋ ಹೊಂದಾಣಿಕೆ ಮಾಡಿಕೊಂಡಿದ್ದೇವೆ ಅಂತ ಹೇಳುವ ಭಾವನೆ ಇರಬಹುದು. ಆದರೆ ಈ ಬಾರಿ ಪೂರ್ಣ ಬಹುಮತದೊಂದಿಗೆ ಬರುವಂತಹ ದಿಕ್ಕಿನಲ್ಲಿ ಈ ರಾಜ್ಯ ಹೋಗ್ತಾ ಇದೆ. ಕಾಂಗ್ರೆಸ್ ಭಾರತ್ ಜೋಡೋ ಅಂತ ಹೇಳಿಕೊಂಡು ಹೊರಟರು ಕೂಡ ಅವರಿಗೆ ಕಾಂಗ್ರೆಸ್ ಜೋಡೋ ಮಾಡಲಿಕ್ಕೆ ಆಗ್ತಾ ಇಲ್ಲ. ಗೋವಾದಲ್ಲಿ ಅವರನ್ನು ಬಿಡ್ತಾ ಇದ್ದಾರೆ, ಬೇರೆ ಬೇರೆ ಲೀಡರ್ಸ್ಗಳು ಕಾಂಗ್ರೆಸ್ಸನ್ನು ಬಿಟ್ಟು ಹೋಗ್ತಾ ಇದ್ದಾರೆ. ನಾಡ್ದು ಚುನಾವಣೆ ಬರಲಿ, ಇನ್ನೊಂದಷ್ಟು ಜನ ಬಿಟ್ಟು ಹೋಗ್ತಾರೆ ಅವರನ್ನು. ಅಂತಹ ಸಂದರ್ಭದಲ್ಲಿ ಪೂರ್ಣ ಬಹುಮತದೊಂದಿಗೆ ಕೊಡಿ. ಕರ್ನಾಟಕದಲ್ಲಿ ಪ್ರಥಮ ಬಾರಿಗೆ ಒಮ್ಮೆ ನೆನಪಿಸಿಕೊಳ್ಳಿ, ಉತ್ತರ ಪ್ರದೇಶ ಅದರ ಜೊತೆಗೆ ಆದಂತಹ ಗೋವಾ ಅಥವಾ ಅಸ್ಸಾಂ ಬೇರೆ ಬೇರೆ ಚುನಾವಣೆಗಳಲ್ಲಿ ಇದೇ ಮಾತನ್ನು ರಾಜಕೀಯ ಪಂಡಿತರು ಹೇಳಿದರು, ನೀವು ಗೆಲ್ಲಿಕ್ಕುಂಟ, ಈ ಬಾರಿ ಬರುವುದಿಲ್ಲ ಅಂತೇಳಿ. ಆದರೆ ಉತ್ತರ ಪ್ರದೇಶದ ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ಸತತವಾಗಿ 2ನೇ ಪಾರ್ಟಿ ಯಾವುದಾದರೂ ಸತತವಾಗಿ ಗೆದ್ದಂತಹ ಪಾರ್ಟಿ ಇದ್ದರೆ ಅದು ಯೋಗಿನಾಥರ ನೇತೃತ್ವದ ಭಾರತೀಯ ಜನತಾ ಪಾರ್ಟಿ ಅಂತ ಹೇಳುವಂಥದ್ದನ್ನು ನೆನಪಿಸಿಕೊಳ್ಳಬೇಕು. ಮತ್ತು ಕರ್ನಾಟಕದಲ್ಲಿಯೂ ಅದೇ ಇತಿಹಾಸವನ್ನು ನಾವು ಸೃಷ್ಟಿ ಮಾಡ್ತೇವೆ. ನಾವು ಬೇರೇನು ಮಾಡೋದಕ್ಕಾಗೋದಿಲ್ಲ, ಆದರೆ ನಮ್ಮ ಊರಿನಲ್ಲಿ ನಮ್ಮ ಪಾರ್ಟಿಯನ್ನು ಗೆಲ್ಲಿಸ್ತೇವೆ. BJPಯನ್ನು ಗೆಲ್ಲಿಸುವುದು ಅಂತ ಹೇಳಿದರೆ ಈ ವಿಚಾರಕ್ಕೆ ಒಂದು ಶಕ್ತಿ ಕೊಡುವಂಥದ್ದು. 23ರಲ್ಲಿ ನರೇಂದ್ರ ಮೋದಿಯವರನ್ನು ಗೆಲ್ಲಿಸುವುದು ಅಂತ ಹೇಳಿದರೆ ನಮ್ಮೆಲ್ಲ ಇಷ್ಟು ವರ್ಷದ ಶ್ರಮಕ್ಕೆ ಒಂದು ಮೂರ್ತ ರೂಪವನ್ನು ಕೊಡುವಂಥದ್ದು. ಈ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮ ನಮಗೆ ಪ್ರೇರಣೆಯಾಗಲಿ. ನಮ್ಮೆಲ್ಲ ಹಿರಿಯರು ನನಗೆ ಗೊತ್ತಿದೆ, ಮೊದಲನ ಹಾಗೆ ನಮಗೆ ಓಡಾಟ ಮಾಡಲಿಕ್ಕೆ ಆಗುವುದಿಲ್ಲ. ನಮ್ಮ ಸಣ್ಣ ವಯಸ್ಸಿನಲ್ಲಿ ಓಡಾಟ ಮಾಡಿದ ರೀತಿಯಲ್ಲಿ ಪಾರ್ಟಿ ಕಟ್ಟುವುದಕ್ಕಾಗೋದಿಲ್ಲ. ಆದರೆ ನಮ್ಮ ಹುಡುಗರಿಗೆ ವಿಶ್ವಾಸವನ್ನು ತುಂಬಿಸುವ, ಶಕ್ತಿಯನ್ನು ತುಂಬಿಸುವ ಕರ್ತವ್ಯ ನಾವು ಖಂಡಿತವಾಗಿ ಮಾಡಬಹುದು. ಮತ್ತು ಆ ಎಲ್ಲ ಹುಡುಗರಿಗಿಂತ ನೀವಿದ್ದೀರಿ ಅಂತೇಳಿ ಹೇಳ್ತಾ ಇಲ್ಲ, ಈ ಸಭೆಯ ಏನು ಚಂದಕ್ಕೆ ಹೇಳ್ತಾ ಇಲ್ಲ, ನಮ್ಮ ಮಾತಿಗೆ ಇರುವಂತಹ ಗೌರವ. ಯಾಕೆಂದು ಹೇಳಿದರೆ ನಾವು ಆ ರೀತಿಯಲ್ಲಿ ನಮ್ಮ ಜೀವನವನ್ನು ಕಳೆದಿದ್ದೇವೆ. ನಾವು ಹೇಳುವ ಮಾತಿಗೆ ಮತದಾರರು ಕೊಡುವಂತಹ ಮನ್ನಣೆ ಬೇರೆ ಯಾರೂ ಕೊಡುವುದಿಲ್ಲ ಅಂತ ಹೇಳುವಂಥದ್ದನ್ನು ಅರ್ಥ ಮಾಡಿಕೊಂಡು ಈ ಒಂದು ಸಂಕ್ರಮಣ ಕಾಲದಲ್ಲಿ ನಮ್ಮೆಲ್ಲರ ಪರಿಶ್ರಮವನ್ನು ಈ ದೃಷ್ಟಿಯಲ್ಲಿ ಹಾಕೋಣ. ಅದಕ್ಕೆ
ಈ ಕಾರ್ಯಕ್ರಮ ಪ್ರೇರಣೆ ನೀಡಲಿ ಅಂಥೇಳಿ ಹೇಳ್ತಾ ನನ್ನನ್ನು ಕರೆಸಿ ಸ್ವಲ್ಪ ಭಾವನೆಗಳನ್ನು ತುಂಬಿ ಮಾತಾಡಿದ್ದೇನೆ. ಯಾಕೆಂದೇಳಿದರೆ ಈ ಪಾರ್ಟಿ ಬೆಳೆದು ಬಂದಂತಹ ರೀತಿಯನ್ನು ನೋಡಿದ್ದೇನೆ. ಇಡೀ ಮನೆ ಮನೆ ಉರಿದು ಹೋದದ್ದನ್ನು ನೋಡಿದ್ದೇನೆ. ವೈಯಕ್ತಿಕವಾಗಿ ಎಲ್ಲ ರೀತಿಯ ನಷ್ಟಗಳನ್ನು ಕಂಡದ್ದನ್ನು ನೋಡಿದ್ದೇನೆ. ಇದೆಲ್ಲದರ ಪರಿಶ್ರಮಕ್ಕೆ ಒಂದು ಅಂತಿಮ ರೂಪ ಬರುವಾಗ ನಮ್ಮದಾದಂತಹ ಏಕ್ ಧಕ್ಕ ಅವ್ರದ್ದು ಅಂಥೇಳಿ ಮಂದಿರದ ದೃಷ್ಟಿಯಲ್ಲಿ ಹೇಗೆ ಹೇಳ್ತಿದ್ದೆವು, ಒಂದು ಕೊನೆಯ ಹೊಡೆತ. ಈ ಹೊಡೆತದಲ್ಲಿ ನಮ್ಮ ಜಿಗಿತ ಅದು ವಿಶ್ವಗುರು ಸ್ಥಾನಕ್ಕೆ ಕೊಂಡು ಹೋಗ್ತದೆ ಅಂತ ಹೇಳುವ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ನನ್ನ ಮಾತನ್ನು ನಿಲ್ಲಿಸ್ತೇನೆ. ಧನ್ಯವಾದ. ವೇದಿಕೆಯಲ್ಲಿ ಇರುವಂಥ ಎಲ್ಲ ಗಣ್ಯರು ಮೌನದ ಮುಖಾಂತರ ಶುಭಾಶಯನ್ನು ಕೋರಿದ್ದಾರೆ. ಶ್ರೀಯುತ ವಿಧಾನ ಪರಿಷತ್ತಿನ ಸದಸ್ಯರು ಹೇಳಿದ ಹಾಗೆ ಪುತ್ತೂರಿನಲ್ಲಿ ಸುಮಾರು 84 ವರ್ಷದ ಯುವಕರೊಬ್ಬರಿದ್ದಾರೆ. ಗೋಪಾಲ್ ನಾಯಕ್ ಅಂತ ಬಸ್ ಡ್ರೈವರ್. ಅವರು ಸ್ವಲ್ಪ ಬಿದ್ದು ಅವರಿಗೆ ಗಾಯ ಆಗಿದೆ, ಬರಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದರು. ಅವರೊಂದು ಮಾತನ್ನು ಹೇಳಿದರು, ಎಂಕ್ಲೆಗೊಂದು ಓವ್ಲು ಅಗತ್ಯಜ್ಜಿ ಎಂಕ್ಲನ ಪರಿಶ್ರಮ ದಾನೆ ಹಿರಿಯಾಕ್ಲ ಮಲ್ತಾನ ಇನ್ನೇನು ತೂಪುನಂಚಿನ ಭಾಗ್ಯ ಮಾಲಿಂಗೇಶ್ವರ ಜೋರು ಎಂಕ್ಲೆ ಕೊಡ್ತೇವೆ, ಇದು ಎಂಕ್ಲೆ ಬಾರಿ ಸಂತೋಷ ಸಿಕ್ಕುದಿಲ್ಲ ಅಂತ ಹೇಳಿದ್ದಾರೆ. ಆ ಒಂದು ಇದನ್ನು ಅವರು ಗಣಪತಿ ನಾಯಕರು ಅವರ ಆತ್ಮೀಯರು ಅವರಲ್ಲಿ ಕಳಿಸಿಕೊಟ್ಟಿದ್ದಾರೆ, ಅವರ ಒಂದು ಸೂಚನೆಯನ್ನು. ಅವರಿಗೂ ಕೂಡ ಕೃತಜ್ಞತೆ ಸಲ್ಲಿಸ್ತಾ ಮುಂದಕ್ಕೆ ಗೌರವಾರ್ಪಣೆ. ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರು ಬಂದು ಗೌರವಾರ್ಪಣೆ ಮಾಡಬೇಕು. ಶಾಲನ್ನು ಹೊದಿಸಿ, ಹಾರವನ್ನು ತೊಡಿಸಿ, ಸ್ಮರಣಿಕೆಯನ್ನು ಅರ್ಪಿಸಿ, ಸಿಹಿ ತಿಂಡಿಯನ್ನು ನೀಡಿ ಗೌರವಿಸ್ತಾರೆ. ಎಲ್ಲ ಅಲ್ಲೇ ಕೂತ್ಕೊಂಡು ಅಲ್ಲಿಗೆ ನಮ್ಮ ಶಾಸಕರು 2 ಜನ ಕೂಡ ಬರ್ತಾರೆ. ಅವರು ನಿಮ್ಮನ್ನು ಗೌರವಿಸ್ತಾರೆ. ಈಗಾಗಲೇ ತುಂಬ ಸಲ ತಮ್ಮಲ್ಲಿ ಸೂಚನೆಯನ್ನು ಕೊಟ್ಟಿದ್ದೇವೆ. ತುಂಬ ಜನ ಯುವಕರು ವೇದಿಕೆ ಎದುರುಗಡೆ ಕೂತ್ಕೊಂಡಿದ್ದಾರೆ. ದಯವಿಟ್ಟು ನೀವು ಎದ್ದೇಳಬೇಕು, ಹಿರಿಯರಿಗೆ ಕೂತ್ಕೊಳ್ಳಿಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು. ತುಂಬ ಜನ ಹಿರಿಯರು ಬಾಲ್ಕನಿಯಲ್ಲಿದ್ದಾರೆ, ಅಲ್ಲಿಗೆ ಹೋಗಿ ಇಳಿಲಿಕ್ಕೆಲ್ಲ ಅವರಿಗೆ ತುಂಬ ಕಷ್ಟ. ಆ ನಿಟ್ಟಿನಲ್ಲಿ ತಾವು ಸಹಕರಿಸಬೇಕಾಗಿ ತಮ್ಮಲ್ಲಿ ಮತ್ತೊಮ್ಮೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಶಾಸಕರು, ವಿಧಾನ ಪರಿಷತ್ತಿನ ಸದಸ್ಯರು ಶಾಲನ್ನು ಓದಿಸ್ತಾರೆ. ಪುತ್ತೂರಿನ ಶಾಸಕರಾದಂಥ ಸಂಜೀವ ಮಠಂದೂರವರು ಹಾರವನ್ನು ತೊಡಿಸ್ತಾರೆ. ಅದೇ ರೀತಿ ಸ್ಮರಣಿಕೆಯನ್ನು ನೀಡಿ ಸಿಹಿ ತಿಂಡಿಯನ್ನು ಕೊಟ್ಟು ಅವರೆಲ್ಲರನ್ನ ಗೌರವಿಸುವಂಥ ಕೆಲಸ ಈಗಾಗಲೇ ಪ್ರಾರಂಭಗೊಂಡಿದೆ. ಎಲ್ಲ ಕಾರ್ಯಕರ್ತರಲ್ಲಿ ವಾಲಂಟಿಯರ್ಸ್ ಆಗಿ ಯಾರು ಕಾರ್ಯಕರ್ತರಿದ್ದಾರಾ ಅವರು ಸಹಕರಿಸಬೇಕು. ನಗರಸಭೆ ಅಧ್ಯಕ್ಷರು ಸೇರಿಕೊಳ್ಳಿ, ಜೊತೆಯಲ್ಲಿ ಕೂಡ ಅಧ್ಯಕ್ಷರು, ಗ್ರಾಮಾಂತರ ಮತ್ತು ನಗರ ಮಂಡಲದ ಅಧ್ಯಕ್ಷರುಗಳು, ಹಿರಿಯರ ಪ್ರಕೋಷ್ಠದ ದಕ್ಷಿಣ ಕನ್ನಡ ಜಿಲ್ಲಾ ಅಧ್ಯಕ್ಷರಾದಂಥ ಶ್ರೀಯುತ ನಾರಾಯಣಗಟ್ಟಿಯವರು, ಹೀಗೆ ಎಲ್ಲ ಕಾರ್ಯಕರ್ತರು ಸೇರಿಕೊಂಡು ಅವರನ್ನು ಗೌರವಿಸುವಂಥ ಒಂದು ಅಭೂತಪೂರ್ವವಾದ ಕ್ಷಣ ಜರುಗ್ತಾ ಇದೆ. ಆತ್ಮೀಯ ಬಂಧುಗಳೇ, ಸಭಾಂಗಣದಲ್ಲಿ ನಮ್ಮ ಯಾವುದಾದ್ರೂ ಕಾರ್ಯಕರ್ತರು ಕೂತಿದ್ರೆ ಅವರೆಲ್ಲ ಎದ್ದು ಹಿರಿಯರ ಸನ್ಮಾನಕ್ಕೆ ಅನುವು ಮಾಡಿ ಕೊಡಬೇಕು ಅಂತ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಎಲ್ಲ ಹಿರಿಯ ಕಾರ್ಯಕರ್ತರಿಗೆ ಏನು ನಾವು ಸೂಚನೆ ಕೊಟ್ಟಿದ್ದೇವೆ ಅವರೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅದೇ ರೀತಿ ಕಳೆದ ನಮ್ಮ ವಿಧಾನ ಪರಿಷತ್ ಸದಸ್ಯರು ಹೇಳಿದಂತೆ 1951ರಿಂದ ಪ್ರಾರಂಭವಾಗಿ ಇವತ್ತಿನವರೆಗೆ ಭಾರತೀಯ ಜನತಾ ಪಾರ್ಟಿ ಆಗುವ ತನಕ ಕೆಲಸ ಮಾಡಿದಂಥ ಅನೇಕ ಹಿರಿಯ ನಮ್ಮ ಬಂಧುಗಳು ಇಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೆಲ್ಲರಿಗೂ ಸನ್ಮಾನವನ್ನು ಮಾಡುವಂಥ ವಿಶೇಷ ಕಾರ್ಯಕ್ರಮ ಜರುಗುತ್ತಾ ಇದೆ. ಈ ಸನ್ಮಾನದ ಬಳಿಕ ತಾವೆಲ್ಲರೂ ಅಲ್ಲೇ ಕೂತ್ಕೊಳ್ಬೇಕು. ಎಲ್ಲರ ಜೊತೆಗೆ ಶಾಸಕರು ಮತ್ತು ವಿಧಾನ ಪರಿಷತ್ನ ಸದಸ್ಯರು ಮತ್ತು ನಮ್ಮ ಪದಾಧಿಕಾರಿಗಳ ಒಂದು ಫೋಟೋ ಸೆಷನ್ ಇದೆ. ಇಡೀ ಸಭಾಂಗಣದಿಂದ ಒಂದು ಫೋಟೋ ತೆಗೆಯುವ ಕಾರ್ಯಕ್ರಮ ಇದೆ. ಹಾಗಾಗಿ ಸನ್ಮಾನವನ್ನು ಸ್ವೀಕಾರ ಮಾಡಿದಂಥ ಎಲ್ಲ ಬಂಧುಗಳು ತಮ್ಮ ಸ್ಥಳದಲ್ಲೇ ತಾವು ಕೂತ್ಕೊಂಡಿರಬೇಕು ಅಂತ ಮತ್ತೊಮ್ಮೆ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ.
ಹಿರಿಯ ಕಾರ್ಯಕರ್ತರು ಸನ್ಮಾನವನ್ನು ಸ್ವೀಕಾರ ಮಾಡಿದ್ದೇವೆ. ನಾವು ಆ ಶಾಲನ್ನು ಈಗ ತೆಗಿಬೇಡಿ, ಎಲ್ಲರ ಸನ್ಮಾನ ಆದ ಬಳಿಕ ಒಂದು ಫೋಟೋ ಸೆಷನ್ ಕಾರ್ಯಕ್ರಮ ಇದೆ. ಹಾಗಾಗಿ ತಮ್ಮ ಶಾಲುಗಳು ಹಾಗೇ ಇರಲಿ, ಆ ಬಳಿಕ ತಮಗೆ ಕೊಟ್ಟಂಥ ಕೈ ಚೀಲದಲ್ಲಿ ಅದನ್ನು ಹಾಕ್ಕೊಳ್ಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿ ಯಾರಾದರೂ ಮಾಳಿಗೆಯಲ್ಲಿ ಮೇಲ್ಭಾಗದಲ್ಲಿ ಸನ್ಮಾನಕ್ಕೆ ಇರುವವರು ಇದ್ದರೆ ತಾವುಗಳು ಅಲ್ಲೇ ಕೂತ್ಕೊಳ್ಳಿ. ನಮ್ಮ ಶಾಸಕರು ಮತ್ತು ವಿಧಾನ ಪರಿಷತ್ನ ಸದಸ್ಯರು ಮತ್ತು ಪದಾಧಿಕಾರಿಗಳು ಅಲ್ಲಿಗೆ ಬಂದು ತಮಗೆ ಸನ್ಮಾನವನ್ನು ಮಾಡ್ತಾರೆ. ತಾವು ಅಲ್ಲೇ ಇರಬೇಕು ಅಂತ ವಿನಂತಿ. ಅಭೂತಪೂರ್ವವಾದಂಥ ಕಾರ್ಯಕ್ರಮ. ಹಿರಿಯರನ್ನು ಸನ್ಮಾನಿಸುವಂಥದ್ದು, ಗೌರವಿಸುವಂಥದ್ದು ಬಹಳ ಸಂತೋಷದಿಂದ ಬಂದಂಥ ಎಲ್ಲರ ಸಮ್ಮುಖದಲ್ಲಿ ಬಹಳ ವಿಶೇಷವಾಗಿ ಜರುಗ್ತಾ ಇದೆ. ಆತ್ಮೀಯರೇ, ಸ್ವಾತಂತ್ರ್ಯ ಭಾರತದ 75 ವರ್ಷದ ಸಂಭ್ರಮದೊಂದಿಗೆ ದೀಪಾವಳಿಯ ಸಡಗರದ ಜೊತೆಗೆ ಹಿರಿಯ ಕಾರ್ಯಕರ್ತರೊಂದಿಗೆ ದೀಪಾವಳಿಯ ಆಚರಣೆ ಈ ಬಾರಿಯ ವಿಶೇಷತೆ. ಇವತ್ತು ರಾಷ್ಟ್ರ ಮಟ್ಟದಲ್ಲಿ BJP ಅಧಿಕಾರದಲ್ಲಿದೆ ಅಂದರೆ ನಮ್ಮ ಹಿರಿಯ ಕಾರ್ಯಕರ್ತರ ಶ್ರಮ ಕಾರಣ. ಕಳೆದ 40-50 ವರ್ಷಗಳಿಂದ ಭಾರತೀಯ ಜನಸಂಘ BJPಯಲ್ಲಿ ದುಡಿದು ನಮ್ಮೆಲ್ಲರನ್ನ ಜನಪ್ರತಿನಿಧಿ ಮಾಡಿದ ಹಿರಿಯರನ್ನು ಗೌರವಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಆ ನಿಟ್ಟಿನಲ್ಲಿ ನಮ್ಮ ಹಿರಿಯರು ಕುಳಿತುಕೊಂಡಲ್ಲಿಗೆ ಹೋಗಿ ಗೌರವಿಸುವಂಥ ಒಂದು ವಿಶೇಷವಾದಂಥ ಗೌರವ ಸಮರ್ಪಣೆ ಕಾರ್ಯಕ್ರಮ ಭಾರತೀಯ ಜನತಾ ಪಾರ್ಟಿ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಶ್ರೀಯುತ ಸಂಜೀವ ಮಠಂದೂರು ಇವರ ನೇತೃತ್ವದಲ್ಲಿ ಬಹಳ ಚಂದದಲ್ಲಿ, ಬಹಳ ಸಂತೋಷದಲ್ಲಿ ನಡೀತಿದೆ. ಈಗಾಗಲೇ ಸೂಚಿಸಿದಂತೆ ತಾವು ತೊಡಿಸಿದಂಥ ಹಾರವನ್ನು, ಶಾಲನ್ನು ತೆಗಿಬೇಡಿ. ಎಲ್ಲರೂ ಸಮರ್ಪಣೆ ಆದ ನಂತರ ಒಂದು ಫೋಟೋ ತೆಗೆಯುವಂಥ ಕಾರ್ಯಕ್ರಮ ಇದೆ. ಆ ನಂತರ ತಾವು ಅದನ್ನು ತೆಗೆಯಬೇಕೆಂದು ತಮ್ಮಲ್ಲಿ ಮತ್ತೊಮ್ಮೆ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಮೇಲ್ಗಡೆ ಕುಳಿತಂತ ಹಿರಿಯರು ಅಲ್ಲೇ ಕೂತ್ಕೊಳ್ಳಿ, ಅಲ್ಲಿಗೆ ಬರ್ತಾರೆ. ದಯವಿಟ್ಟು ಗಮನಹರಿಸಿ. ಮಿತ್ತು ಕುಲ್ದಂಜನ ಮಾತ ಹಿರಿಯಕ್ಕಲ್ಲ ಅಲ್ಪನೆ ಕೊಲ್ಲೋನೆ ಅಡೆಗೆ ಸನ್ಮಾನ ಮಲ್ಪೆರೆ ಬರ್ಪೇರು. ಮಾನ್ಯ ಶಾಸಕರ ದ್ವಯರು ನಮ್ಮ ಹಿರಿಯ ಕಾರ್ಯಕರ್ತರಿಗೆ ಗೌರವವನ್ನ ಮಾಡ್ತಾ ಇದ್ದಾರೆ. ಶಾಲನ್ನ ಹೊದಿಸಿ, ಹಾರವನ್ನ ತೊಡಿಸಿ, ಸ್ಮರಣಿಕೆಯನ್ನ ಅರ್ಪಿಸಿ, ಸಿಹಿ ತಿಂಡಿಯನ್ನ ನೀಡಿ ಗೌರವಿಸುವಂಥದ್ದು. ಈ ದೀಪಾವಳಿಯ ವಿಶೇಷವಾದಂಥ ಸಂದರ್ಭದಲ್ಲಿ ಹಿರಿಯರನ್ನ ಗುರುತಿಸಿಕೊಳ್ಳುವಂಥದ್ದು ಬಹಳ ವಿಜೃಂಭಣೆಯಿಂದ ಮತ್ತು ಅರ್ಥಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮ.
ಹಳೆ ಬೇರು ಹೊಸ ಚಿಗುರಿನ ವಿಶೇಷವಾಗಿರತಕ್ಕಂಥ ಸಮ್ಮೇಳನ. ಬಹಳ ಸಂತೋಷ ಪಡುವಂಥ, ಇಡೀ ಜೀವಮಾನದಲ್ಲಿ ನೆನಪಿನಲ್ಲಿರುವಂಥ ಒಂದು ಅಭೂತಪೂರ್ವಂಥ ಕಾರ್ಯಕ್ರಮ. BJPಯ ಸಂಘ ಪರಿವಾರದ ಹಿರಿಯ ಕಾರ್ಯಕರ್ತರನ್ನು ಗೌರವಿಸುವಂಥ ಕಾರ್ಯಕ್ರಮ. ಈಗಾಗಲೇ ಹೇಳಿದಾಗೆ ಸ್ವಾತಂತ್ರ್ಯ ಭಾರತದ 75 ವರ್ಷದ ಸಂಭ್ರಮದೊಂದಿಗೆ ದೀಪಾವಳಿಯ ಸಡಗರದ ಜೊತೆಗೆ ಹಿರಿಯ ಕಾರ್ಯಕರ್ತರೊಂದಿಗೆ ದೀಪಾವಳಿಯ ಆಚರಣೆ. ಇವತ್ತು ರಾಷ್ಟ್ರ ಮಟ್ಟದಲ್ಲಿ BJP ಅಧಿಕಾರದಲ್ಲಿ ಇದೆ ಅಂದರೆ ನಮ್ಮ ಹಿರಿಯ ಕಾರ್ಯಕರ್ತರ ಶ್ರಮ ಇದಕ್ಕೆ ಕಾರಣ. ಕಳೆದ 40-50 ವರ್ಷಗಳಿಂದ ಭಾರತೀಯ ಜನಸಂಘ, ಭಾರತೀಯ ಜನತಾ ಪಾರ್ಟಿಯಲ್ಲಿ ದುಡಿದು ನಮ್ಮೆಲ್ಲರನ್ನ ಜನಪ್ರತಿನಿಧಿಗಳಾಗಿ ಮಾಡಿದ ಹಿರಿಯರನ್ನು ಗೌರವಿಸುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಆ ನಿಟ್ಟಿನಲ್ಲಿ ನಮ್ಮ ಶಾಸಕರು ಮತ್ತು ವಿಧಾನ ಪರಿಷತ್ನ ಸದಸ್ಯರು ಜೊತೆಗೂಡಿ ಹಾರಾರ್ಪಣೆಯ ಮೂಲಕ, ಸ್ಮರಣಿಕೆಯನ್ನು ನೀಡುವುದರ ಮೂಲಕ ಗೌರವಿಸುತ್ತಿದ್ದಾರೆ. ಜೊತೆಗೆ ನಗರಸಭೆಯ ಅಧ್ಯಕ್ಷರಾದಂಥ ಜೀವಂದ್ರ ಜೈನ್, ಕೂಡದ ಅಧ್ಯಕ್ಷರಾದಂಥ ಸ್ವಾಮಿ ಅಶೋಕ್ ಶೆಣೈಯವರು, ಹಾಗೆ ಹಿರಿಯರ ಪ್ರಕೋಷ್ಠದ ದಕ್ಷಿಣ ಕನ್ನಡ ಜಿಲ್ಲೆ ಅಧ್ಯಕ್ಷರಾದಂಥ ನಾರಾಯಣಗಟ್ಟಿಯವರು, ಜಗನ್ನಿವಾಸರಾಯರು, ಗುಡ್ಡಿಯಾರು ರಾಧಾಕೃಷ್ಣರೈಗಳು, ಶ್ರೀಯುತ ಸಾಜಾ ರಾಧಾಕೃಷ್ಣ ಆಳ್ವರು, ಹೀಗೆ ನಮ್ಮ ಎಲ್ಲ ಪ್ರಮುಖರು ಸೇರಿಕೊಂಡು ಗೌರವಿಸುತ್ತಿದ್ದಾರೆ. ಅದೇ ರೀತಿ ನಗರಸಭೆಯ ಉಪಾಧ್ಯಕ್ಷರಾದಂಥ ಶ್ರೀಮತಿ ವಿದ್ಯಾ ಗೌರಿಯವರು ಬಂದಿರತಕ್ಕಂಥ ಎಲ್ಲ ಗೌರವಾನ್ವಿತರನ್ನು ಗೌರವಿಸುವಂಥ ವಿಶೇಷವಾದಂಥ ಕಾರ್ಯಕ್ರಮ.
ಗೌರವವನ್ನು ಸ್ವೀಕರಿಸಿದವರು ದಯವಿಟ್ಟು ಹೋಗಬೇಡಿ. ತಾವು ಎಲ್ಲಿ ಗೌರವ ಮಾಡಲಿಕ್ಕೆ ಕೂತ್ಕೊಂಡಿದ್ರೆ ಅಲ್ಲೇ ಕೂತ್ಕೊಳ್ಳಿ. ಸ್ವಲ್ಪ ಹೊತ್ತಿನಲ್ಲಿ ಕಾರ್ಯಕ್ರಮ ಮುಕ್ತಾಯಗೊಳ್ಳುತ್ತದೆ. ಆನಂತರ ಭೋಜನದ ವ್ಯವಸ್ಥೆ ಇದೆ. ಎಲ್ಲರೂ ಊಟ ಮಾಡಿಕೊಂಡೇ ತೆರಳಬೇಕಾಗಿ ತಮ್ಮಲ್ಲಿ ಮತ್ತೊಮ್ಮೆ ವಿನಂತಿಯನ್ನು ಮಾಡುತ್ತಾ ಇದ್ದೇವೆ. ಸನ್ಮಾನ ಸ್ವೀಕಾರ ಮಾಡಿದ ನಂಜಿನ ಪ್ರತಿವರಿ ಹಿರಿಯ ಕಾರ್ಯಕರ್ತೆಯರೆಲ್ಲ ಸನ್ಮಾನಗೊಲ್ಪ ಕೊಲ್ಲಿತರ ಅಲ್ಪನೆ ದಯಮಂತ್ರಿ ಕೊಲ್ಲಲೆ ಮತ್ತೊಡ್ದು ಲಕ್ಷದ ಪೋರ್ಜಿ ಒಂದು ಅರ್ಧ ಗಂಟೆ ಕಾರ್ಯಕ್ರಮ ಮುಗಿಪುವ 5 ಬೊಕ್ಕ 10 ನಂಜಿನ ಮಾತರೆಗಳ ಒಣಸ್ತ ವ್ಯವಸ್ಥೆ ಉಂಡು. ಐದು ದುಂಬು ಮಾತೆಗಳ ಒಟ್ಟು ಸೇರ್ಕಾದು ಎಂಗಳ ಶಾಸಕರಗಳ ಒಟ್ಟಿಗೆ ಉಂಟದು ಒಂದು ಪಟದೇ ಪುಣಂಜನ ಕಾರ್ಯಕ್ರಮಗಳುಂಡು. ಲೆಕ್ಕ ಮಾತನಿಗಳ ಸಹಕಾರ ಕೊಡು ನಿಕನ ನನವರ ವಿನಂತಿ ಮಾಡ್ತಂದಿಲ್ಲ. ಅಲ್ಲ, ಆತ್ಮೀಯ ಬಂಧುಗಳೇ, ಒಬ್ಬರ ಕನ್ನಡಕ ಬಿದ್ದು ಸಿಕ್ಕಿದೆ. ಯಾರ್ದು ಕಳ್ಕೊಂಡವರು ಕನ್ನಡಕವನ್ನು ಇಲ್ಲಿ ಬಂದು ಪಡ್ಕೊಳ್ಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಕನ್ನಡಕ ಒಂದು ಬಿದ್ದು ಸಿಕ್ಕಿದೆ. ಕಳ್ಕೊಂಡವರು ಇಲ್ಲಿ ಬಂದು ಅದನ್ನು ಪಡ್ಕೊಳ್ಬೋದು ಅಂತ ವಿನಂತಿ. ಅಲ್ಲಿ ದಾರಿಯಲ್ಲಿ ನಿಂತು ಬ್ಲಾಕ್ ಮಾಡಬೇಡಿ. ಸರಾಗವಾಗಿ ನಡ್ಕೊಂಡು ಹೋಗ್ಲಿಕ್ಕೆ ಅವಕಾಶ ಮಾಡಿಕೊಡಿ. ರಾಮದಾಸ್, ಅಲ್ಲಿ ನೋಡಿ, ದಾರಿಯಲ್ಲಿ ಅಡ್ಡ ನಿಂತಲ್ಲಿ ಕಷ್ಟ ಅಲ್ಲ ಆಚೆ ಹೋಗ್ಲಿಕ್ಕೆ. ಸ್ವಲ್ಪ ಸೈಡಿಗೆ ನಿಲ್ಲಿ ಅವರು. ಗೌರವವನ್ನು ಪಡ್ಕೊಂಡಂಥ ಎಲ್ಲ ಹಿರಿಯ ಕಾರ್ಯಕರ್ತರಿಗೆ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಯಾರು ಕೂಡ ಶಾಲು ಮತ್ತು ಮಾಲೆಯನ್ನು ತೆಗಿಬೇಡಿ, ಹಾರವನ್ನು ತೆಗಿಬೇಡಿ. ಎಲ್ಲರದು ಆದ ನಂತರ ಒಂದು ಫೋಟೋ ತೆಗೆಯುವಂಥ ಕಾರ್ಯಕ್ರಮ ಇದೆ. ಆ ನಂತರ ಬಂದಿರತಕ್ಕಂಥ ಎಲ್ಲರಿಗೂ ಭೋಜನದ ವ್ಯವಸ್ಥೆ ಇದೆ. ಈ ಎಲ್ಲ ಕಾರ್ಯಕ್ರಮದಲ್ಲಿ ತಾವು ಪಾಲ್ಗೊಳ್ಬೇಕಾಗಿ ತಮ್ಮಲ್ಲಿ ಮತ್ತೊಮ್ಮೆ ಈ ಮೂಲಕ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಮಾನ್ಯ ಶಾಸಕರು ಮತ್ತು ವಿಧಾನ ಪರಿಷತ್ತಿನ ಸದಸ್ಯರಾದಂಥ ಶ್ರೀಯುತ ಪ್ರತಾಪ್ ಸಿಂಹ ನಾಯಕರು, ಹಾಗೆ ಶಾಸಕರಾದಂಥ ಸಂಜೀವ ಮಠಂದೂರ್ರವರು, ನಗರಸಭೆ ಅಧ್ಯಕ್ಷರಾದಂಥ ಜೀವಂದರ ಜೈನ್ರವರು, ದಾಖಾ ಜಿಲ್ಲಾ BJPಯ ಹಿರಿಯರ ಪ್ರಕೋಷ್ಠದ ಅಧ್ಯಕ್ಷರಾದಂಥ ನಾರಾಯಣ ಕಟ್ಟಿಯವರು, ಜಿಲ್ಲೆಯ ಉಪಾಧ್ಯಕ್ಷರಾದಂಥ ಪುಡಿಯವರು ರಾಧಾಕೃಷ್ಣರಯ್ಯವರು, ಪುತ್ತೂರು ಗ್ರಾಮಾಂತರ ಮಂಡಳದ ಅಧ್ಯಕ್ಷರಾದಂಥ ಸಾಜಾ ರಾಧಾಕೃಷ್ಣರವರು, ಪುತ್ತೂರು ನಗರ ಮಂಡಳದ ಅಧ್ಯಕ್ಷರಾದಂಥ ಜಗನ್ನಿವಾಸರಾಯರು, ನಗರಸಭೆಯ ಉಪಾಧ್ಯಕ್ಷರಾದಂಥ ಶ್ರೀಮತಿ ವಿದ್ಯಾಗೌರಿಯವರು, ಕೂಡದ ಅಧ್ಯಕ್ಷರಾದಂಥ ಅಶೋಕ್ ಶೆಣೆಯವರು, ಹೀಗೆ ನಮ್ಮ ಪ್ರಮುಖರು ಬಂದಿರತಕ್ಕಂಥ ಎಲ್ಲ ಹಿರಿಯರನ್ನು ಗೌರವಿಸ್ತಿದ್ದಾರೆ. ಉಳಿದಂತೆ ಕಾರ್ಯಕರ್ತರವರಿಗೆ ಸಹಕಾರವನ್ನು ನೀಡ್ತಾ ಇದ್ದಾರೆ. ಬಾಲ್ಕನಿಯಲ್ಲಿ ಮೇಲ್ಗಡೆ ಮಾಳಿಗೆಯಲ್ಲಿ ಕೂತ್ಕೊಂಡಂಥವರು ಅಲ್ಲೇ ಕೂತ್ಕೊಳ್ಳಿ. ನಿಮಗೆ ಅಲ್ಲೇ ಬಂದು ಗೌರವವನ್ನು ಅರ್ಪಿಸುವಂಥ ಕೆಲಸವನ್ನು ಮಾಡ್ತೇವೆ.
ಹಲೋ ನೋಡಿ, ಇಲ್ಲಿ ದಾರಿಯಲ್ಲಿ ನಿಂತವರು ದಯವಿಟ್ಟು ದಾರಿಯಲ್ಲಿ ನಿಲ್ಬೇಡಿ. ಆಚೆ ಈಚೆ ಹೋಗೋದು ಹೇಗೆ ಆಲೋಚನೆ ಮಾಡಿ ಅಂತ ಒಂದ್ಸಲ. ದಯವಿಟ್ಟು ದಾರಿಯಲ್ಲಿ ನಿಲ್ಬೇಡಿ. ಯಾರು ಸ್ವಯಂ ಸೇವಕರಿದ್ದಾರೆ ಮತ್ತು ಶಾಸಕರ ದ್ವಯರಿದ್ದಾರೆ ಅವರು ಮಾತ್ರ, ಬಾಕಿಯವರು ಬಿಟ್ಟು ದಾರಿಯಲ್ಲಿ ನಿಲ್ಬೇಡಿ. ಹೋಗ್ಲಿಕ್ಕೆ ಅವಕಾಶ ಮಾಡಿಕೊಡಿ. ಈಗಾಗಲೇ ಸರ್ 40% ಮುಗಿತು, ಅಷ್ಟು ಇನ್ನೂ ಸಹ ಇದೆ 60% ಗೌರವ ಅರ್ಪಣೆ ಮಾಡಲಿಕ್ಕೆ.
ನೋಡಿ ದಯವಿಟ್ಟು ಗಮನ ಹರಿಸಿ, ಅಲ್ಲಿ ಕಾರಿನ ನಿಲ್ಬೇಡಿ ದಯವಿಟ್ಟು, ವಿನಂತಿ ಮಾಡಿಕೊಳ್ತಾ ಇದ್ದೇವೆ ನಾವು. ಆ ಕಡೆ ಈ ಕಡೆ ಹೋಗ್ಲಿಕ್ಕೆ ತುಂಬ ಕಷ್ಟ ಆಗ್ತಾ ಇದೆ. ಅದೇ ರೀತಿ K21 323 ನಂಬರದ ಜೀಪು, K21 3754 ನಂಬರದ ಶಿಫ್ಟ್ ಕಾರ್ ಅಲ್ಲಿ ಗೇಟಿಗೆ ಅಡ್ಡ ಇದೆ. ದಯವಿಟ್ಟು ಅದನ್ನು ಬದಿಗೆ ಸರಿಸಬೇಕು. ಈಗಾಗಲೇ 70% ನಮ್ಮ ಹಿರಿಯ ಕಾರ್ಯಕರ್ತರ ಸನ್ಮಾನ ಕಾರ್ಯಕ್ರಮ ಮುಗಿದಿದೆ.
ಕೆಳಗಿನ ಸಭಾಂಗಣದಲ್ಲಿ ಸನ್ಮಾನ ಕಾರ್ಯಕ್ರಮಗಳು ಮುಗಿದ ಬಳಿಕ ಮೇಲ್ಗಡೆ ಬಾಲ್ಕನಿಯಲ್ಲಿ ಇರುವಂತಹ ಹಿರಿಯ ಕಾರ್ಯಕರ್ತರಿಗೆ ಸನ್ಮಾನ ಮಾಡೋದಕ್ಕೋಸ್ಕರ ಶಾಸಕರು ಮತ್ತು ವಿಧಾನ ಪರಿಷತ್ನ ಸದಸ್ಯರು ಮತ್ತೆಲ್ಲ ನಮ್ಮ ಪದಾಧಿಕಾರಿ ಬಂಧುಗಳು ಮೇಲ್ಗಡೆಗೆ ತೆರಳಿಕ್ಕಿದ್ದಾರೆ. ಹಾಗಾಗಿ ತಾವು ಅಲ್ಲೇ ಕೂತ್ಕೊಂಡಿರ್ಬೇಕು ಅಂತ ನಮ್ಮಲ್ಲಿ ವಿನಂತಿ ಇದೆ. ಅದೇ ರೀತಿ ಯಾರೆಲ್ಲ ಶಾಲನ್ನು ಎಲ್ಲರದ್ದು ಜೊತೆಯಾಗಿ ಒಂದು ಫೋಟೋ ತೆಗೆಯುವಂಥ ಕಾರ್ಯಕ್ರಮ ಕೂತಲ್ಲೇ ಇರ್ತದೆ. ಹಾಗಾಗಿ ತಾವೆಲ್ಲರೂ ಆ ಶಾಲುಗಳನ್ನು ಹಾಗೆ ಇಟ್ಕೊಳ್ಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ದಯವಿಟ್ಟು ಒಂದು ಸೂಚನೆ ಇದೆ. KA21MA 1483 ನಂಬರದ ಆಲ್ಟೋ, KA21N 9476 ನಂಬರದ ಸಿಲೇರಿಯಾ ಕಾರು, KA50M 1519 ನಂಬರದ ಆಲ್ಟೋ ಕಾರ್, KA21Z 0660 ಶಿಫ್ಟ್, KA21B 6108 ನಂಬರದ ರಿಕ್ಷಾ. ಅಲ್ಲಿ ದಾರಿಯಲ್ಲಿ ಅಡ್ಡ ಇದೆ, ಬೇರೆ ವಾಹನಗಳಿಗೆ ಹೋಗಿ ಬರಲಿಕ್ಕೆ ತೊಂದರೆ ಆಗ್ತಾ ಉಂಟು. ದಯವಿಟ್ಟು ಈ ವಾಹನದ ಚಾಲಕರು ಅಥವಾ ಮಾಲಕರು ಇದ್ದರೆ ಅದನ್ನು ದಯವಿಟ್ಟು ಅಲ್ಲಿ ಬದಿಗೆ ಸರಿಸಬೇಕು. ಪಾರ್ಕಿಂಗ್ ಮಾಡಲಿಕ್ಕೆ ಜಾಗ ಇಲ್ಲ ಅಂತಾದರೆ ಅಲ್ಲಿ ಕೊಟೇಚದವರ ಮನೆಯ ಬಳಿಯಲ್ಲಿ ಪಾರ್ಕಿಂಗ್ಗೆ ವ್ಯವಸ್ಥೆ ಇದೆ. ತಾವು ದಯವಿಟ್ಟು ಇದನ್ನು ಗಮನಿಸಬೇಕು, ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದೆ. KA51MA 1483 ಆಲ್ಟೋ, KA21N 9476 ಸಿಲೇರಿಯಾ, KA50M 1519 ಆಲ್ಟೋ, KA21Z 0660 ಶಿಫ್ಟ್, KA21B 6108 ರಿಕ್ಷಾ. ದಯವಿಟ್ಟು ಗಮನ ಹರಿಸಬೇಕು, ಅದನ್ನು ಅಲ್ಲಿಂದ ತೆಗಿಬೇಕು. ತೆಗೆದು ಸ್ಥಳಾವಕಾಶದ ಕೊರತೆ ಉಂಟು ಅಂತಾದರೆ ಕೊಟೇಚದವರ ಮನೆ ಬಳಿಯಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇದೆ, ದಯವಿಟ್ಟು ಅದನ್ನು ಸದುಪಯೋಗ ಪಡ್ಕೊಳ್ಳಿ. ಬಾಲ್ಕನಿಯಲ್ಲಿ ಕೂತ್ಕೊಂಡಂಥ ಹಿರಿಯ ಕಾರ್ಯಕರ್ತರೆ ಅಲ್ಲಿಯೇ ಕೂತ್ಕೊಳ್ಳಿ. ಅಲ್ಲಿಗೆ ನಮ್ಮ ಶಾಸಕರುಗಳು ಅಲ್ಲಿಗೆ ಬರ್ತಾರೆ, ಅಲ್ಲಿಯೇ ನಿಮಗೆ ಗೌರವಿಸಲ್ಪಡುತ್ತದೆ. ದಯವಿಟ್ಟು ಗಮನ ಹರಿಸಬೇಕು.
ಬಾಲ್ಕನಿಯಲ್ಲಿರುವಂಥ ನಮ್ಮ ಕಾರ್ಯಕರ್ತರು ಒಂದು ಗಮನಿಸಬೇಕು. ಆ ಎದುರುಗಡೆ ಇರುವಂಥ ಸಾಲಿನಲ್ಲಿ ನಮ್ಮ ಹಿರಿಯ ಕಾರ್ಯಕರ್ತರುಗಳನ್ನು ಕೂತ್ಕೊಳಿಸ್ಬೇಕು. ತಾವು ಹಿಂದೆಗಡೆ ಕೂತ್ಕೊಳ್ಬೇಕು, ಎದುರುಗಡೆಯಲ್ಲಿಗೆ ಸಾಲಲ್ಲಿ ಕೂತ್ಕೊಳ್ಸ್ಬೇಕು. ಯಾಕಂದರೆ ಫೋಟೋ ತೆಗೆಯುವಾಗ ಅವರ ಫೋಟೋ ಕೂಡ ಬರಲಿಕ್ಕೋಸ್ಕರ ಆ ಎದುರಿನ ಸಾಲಲ್ಲಿ ನಮ್ಮ ಹಿರಿಯ ಕಾರ್ಯಕರ್ತರುಗಳನ್ನು ಕೂತ್ಕೊಳಿಸ್ಬೇಕಾಗಿ ವಿನಂತಿ. ಸನ್ಮಾನವನ್ನು ಯಾರೆಲ್ಲ ಸ್ವೀಕಾರ ಮಾಡಲಿಕ್ಕಿದ್ದಾರೆ ಅಂತ ಹಿರಿಯ ಕಾರ್ಯಕರ್ತರುಗಳು ಎದುರಿನ ಸಾಲು, ವೇದಿಕೆಯ ಮುಂಭಾಗದಲ್ಲಿರುವಂಥ ಎದುರಿನ ಸಾಲಿನಲ್ಲಿ ಅವರನ್ನು ಕೂತ್ಕೊಳಿಸ್ಬೇಕು. ಸಭಾಂಗಣದ ಕೆಳಗಡೆಯ ಸನ್ಮಾನ ಕಾರ್ಯಕ್ರಮ ಈಗ ಮುಕ್ತಾಯದ ಹಂತಕ್ಕೆ ಬಂದಿದೆ. ಇನ್ನು ನಮ್ಮ ಶಾಸಕರು ಮತ್ತು ವಿಧಾನ ಪರಿಷತ್ನ ಸದಸ್ಯರು ಬಾಲ್ಕನಿಗೆ ಮೇಲ್ಗಡೆ ಹೋಗಿ ಅಲ್ಲಿಯ ನಮ್ಮ ಹಿರಿಯ ಕಾರ್ಯಕರ್ತರಿಗೆ ಸನ್ಮಾನ ಕಾರ್ಯಕ್ರಮವನ್ನು ನೆರೆಸಿಕೊಡ್ತಾರೆ. ಸಂಜೀವ ಮಟ್ಟಂದೂರ್ ಅವರು, ಅದೇ ರೀತಿ ಪ್ರತಾಪ್ ಸಿಂಹ ನಾಯ್ಕರವರು, ಮಂಡಲದ ಅಧ್ಯಕ್ಷರುಗಳಾದಂಥ ಸಾಜಾ ರಾಧಾಕೃಷ್ಣ ಅವರು, ಅದೇ ರೀತಿ ಜಗನ್ನಾಥ್ ರಾವ್, ನಗರಸಭೆ ಅಧ್ಯಕ್ಷರಾದಂಥ ಜೀವಂದರ್ ಜೈನ್ ಅವರು, ಅದೇ ರೀತಿ ಅಶೋಕ್ ಶೆಣೆ ಅವರು ಹಾಗೂ ಎಲ್ಲ ಪದಾಧಿಕಾರಿಗಳಲ್ಲಿ ಈಗ ಮೇಲ್ಗಡೆ ಅಪ್ಪಯ್ಯ ಮಣ್ಯಣ್ಣೆ ಅವರು ಎಲ್ಲರೂ ಸೇರಿ ಆ ಕಾರ್ಯಕ್ರಮ ನಡೆಸಿಕೊಡ್ತಾ ಇದ್ದಾರೆ. ಎಲ್ಲರೂ ಈಗಾಗಲೇ ಮೇಲ್ಗಡೆಗೆ ನಮ್ಮ ಶಾಸಕರುಗಳು ಹೋಗಿದ್ದಾರೆ. ಈಗ ಇನ್ನೇನು ಸ್ವಲ್ಪ ಹೊತ್ತಿನಲ್ಲೇ ಸನ್ಮಾನ ಕಾರ್ಯಕ್ರಮಗಳೆಲ್ಲ ಮುಕ್ತಾಯ ಆಗಿ ಮತ್ತೊಂದು ಫೋಟೋ ಕಾರ್ಯಕ್ರಮ ಇರ್ತದೆ. ಈ ಒಂದು ಸನ್ಮಾನ ಕಾರ್ಯಕ್ರಮ ಮುಗಿದ ತಕ್ಷಣ ಶಕ್ತಿ ಕೇಂದ್ರ ಮತ್ತು ಮಹಾಶಕ್ತಿ ಕೇಂದ್ರದ ನಮ್ಮ ಕಾರ್ಯಕರ್ತರು ಭೋಜನ ಶಾಲೆಗೆ ತೆರಳಬೇಕು. ಅಲ್ಲಿ ಭೋಜನದ ವ್ಯವಸ್ಥೆಯನ್ನು ನೋಡಿಕೊಳ್ಳಿಕ್ಕೋಸ್ಕರ ಬೋರ್ಕರ್ರನ್ನಲ್ಲಿ ಹೋಗಿ ಭೇಟಿಯಾಗಬೇಕು. ರಾಧಾಕೃಷ್ಣ ಬೋರ್ಕರ್ರನ್ನು ಭೇಟಿಯಾಗಬೇಕು. ಎಲ್ಲರೂ ಕಾರ್ಯಕ್ರಮ ಸನ್ಮಾನ ಮುಗಿದ ತಕ್ಷಣ ಫೋಟೋ ಸೆಷನ್ ಇರ್ತದೆ. ಆ ಬಳಿಕ ಧನ್ಯವಾದ ಇರ್ತದೆ. ಅದರ ಮೊದಲು ನಮ್ಮ ಎಲ್ಲ ಶಕ್ತಿ ಕೇಂದ್ರ ಹಾಗೂ ಮಹಾಶಕ್ತಿ ಕೇಂದ್ರದ ಪ್ರಮುಖರು ಎಲ್ಲರೂ ಭೋಜನ ಶಾಲೆಗೆ ಹೋಗಿ ಅಲ್ಲಿ ವ್ಯವಸ್ಥೆಯನ್ನು ನೋಡಿಕೊಳ್ಬೇಕು ಅಂತ ವಿನಂತಿ.
ಗೌರವಾರ್ಪಣೆಯ ಕೊನೆಯ ಹಂತಕ್ಕೆ ಬರ್ತಾ ಇದ್ದೇವೆ. ಗೌರವಾರ್ಪಣೆ ಆದ ನಂತರ ಧನ್ಯವಾದ ಸಮರ್ಪಣೆ ನಂತರ ಫೋಟೋ ತೆಗೆಯುವಂಥ ಕಾರ್ಯಕ್ರಮ, ಆನಂತರ ಭೋಜನದ ವ್ಯವಸ್ಥೆ, ಅಲ್ಲಿಗೆ ಕಾರ್ಯಕ್ರಮ ಮುಕ್ತಾಯಗೊಳ್ಳುತ್ತದೆ. ಮೂರ್ನಾಲ್ಕು ಸಲ ವಾಹನಗಳ ಬಗ್ಗೆ ಸೂಚನೆಯನ್ನು ಕೊಟ್ಟಿದ್ದೇವೆ. ಇನ್ನೊಮ್ಮೆ ಹೇಳ್ತಾ ಇದ್ದೇವೆ. KA51 MA 1483 ನಂಬರದ ಆಲ್ಟೋ ಕಾರು, KA21N 9476 ನಂಬರದ ಶಿಫ್ಟ್ ಸಿಲೇರಿಯಾ KA50M 1519 ನಂಬರದ ಆಲ್ಟೋ, KA21Z 0660 ಶಿಫ್ಟ್, K21B 6108 ನಂಬರದ ರಿಕ್ಷಾ. ಅಲ್ಲಿ ಗೇಟಿಗೆ ಅಡ್ಡವಾಗಿದೆ, ದಯವಿಟ್ಟು ಅದನ್ನು ತೆರವುಗೊಳಿಸಿ. ಬೇರೆ ವಾಹನ ಹೋಗಿ ಬರಲಿಕ್ಕೆ ಕಷ್ಟ ಆಗ್ತಾ ಇದೆ. ತಮಗೆ ಪಾರ್ಕಿಂಗ್ ಮಾಡಲಿಕ್ಕೆ ಕೊಟೇಜದ ಮನೆ ಬಳಿಯಲ್ಲಿ ವ್ಯವಸ್ಥೆ ಇದೆ, ದಯವಿಟ್ಟು ತಾವು ಇದನ್ನು ಗಮನಿಸಬೇಕು. ಯಾರೋ ಗೌರವವನ್ನು ಪಡ್ಕೊಂಡಂಥವರು ಮಧ್ಯೆ ಎದ್ದು ಹೋಗಬೇಡಿ. ಒಂದು ಅರ್ಧ ಗಂಟೆಯ ಒಳಗೆ ಎಲ್ಲ ಕಾರ್ಯಕ್ರಮಗಳು ಮುಗೀತದೆ, ಊಟ ಸಮೇತ ಆಗಿ ಆಗ್ತದೆ. ದಯವಿಟ್ಟು ಗಮನಿಸಬೇಕು. ಅರ್ಧ ಗಂಟೆಯ ಒಳಗೆ ಪೂರ್ಣ ಕಾರ್ಯಕ್ರಮಗಳು ಮುಕ್ತಾಯಗೊಳ್ಳುತ್ತದೆ. ಈಗಾಗಲೇ ಕಾರ್ಯಕ್ರಮವನ್ನು ಮುಗಿಸಿ ಶಾಸಕರು ಬರ್ತಾ ಇದ್ದಾರೆ. ಅವರು ವೇದಿಕೆ ಎದುರುಗಡೆ ಇರುವಂಥ ಆಸನದಲ್ಲಿ ಆಸೀನರಾಗಬೇಕು ಅಂತ ಅವರಿಗೆ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಪ್ರತಾಪ್ ಶಿವನಾಯಕರು, ಅದೇ ರೀತಿ ನಮ್ಮ ವೇದಿಕೆಯಲ್ಲಿದ್ದಂಥ ಎಲ್ಲ ಗಣ್ಯರು ಬರಬೇಕು ಅಂತ ವಿನಂತಿ. ಮತ್ತು ನಡುವಿನಲ್ಲಿ ನಿಂತಂಥ ನಮ್ಮ ಕಾರ್ಯಕರ್ತರೆಲ್ಲ ತಕ್ಷಣ ಹಿಂದೆಗಡೆ ಮತ್ತು ಬದಿಯಲ್ಲಿ ನಿಲ್ಲಬೇಕು ಅಂತ ವಿನಂತಿ. ಎಲ್ಲ ಕಾರ್ಯಕರ್ತರು ಪ್ಯಾಸೇಜ್ನಲ್ಲಿ ಯಾರು ನಡುವಿನಲ್ಲಿ ಇದ್ದೇವೆ ನಾವು ತಕ್ಷಣ ಬಂದು ಜಾಗ ಖಾಲಿ ಮಾಡಬೇಕು. ಯಾಕಂದರೆ ಒಂದು ಅದ್ಭುತವಾದಂಥ ಒಂದು ಸನ್ನಿವೇಶದಲ್ಲಿ ನಾವು ಇದ್ದೇವೆ. ಬಹಳಷ್ಟು ನಮ್ಮ ಹಿರಿಯ ಕಾರ್ಯಕರ್ತರುಗಳಿಗೆ ಗೌರವ ಅರ್ಪಣೆ ಮಾಡಿದ್ದೇವೆ. ನಡುವಿನಲ್ಲಿ ನಿಂತವರು ಬಿಜತ್ರೆ ಫೋಟೋ ಸೆಷನ್ ನಗರಸಭೆಯ ಸದಸ್ಯರುಗಳು ಅಲ್ಲಿ ಊಟದ ಹಾಲಿಗೆ ಹೋಗಬೇಕು. ಅಲ್ಲಿ ರಾಧಾಕೃಷ್ಣ ಬೋರ್ಕರ್ರನ್ನು ಕಾಣಬೇಕು. ಬಡಿಸುವ ದೃಷ್ಟಿಯಿಂದ ನಗರಸಭೆಯ ಎಲ್ಲ ಸದಸ್ಯರುಗಳು ಮತ್ತು ನಗರಕ್ಕೆ ಸಂಬಂಧಪಟ್ಟಂಥ ಪದಾಧಿಕಾರಿಗಳು ಅಡಿಗೆಯ ಕೋಣೆ ಬಳಿ 2 ರೀತಿಯಲ್ಲಿ ಊಟದ ವ್ಯವಸ್ಥೆ ಇದೆ. ಒಂದು ಟೇಬಲಲ್ಲಿ, ಮತ್ತೊಂದು ಬಫೆಯ ಮೂಲಕ. ಬಫೆ ಹಾಗೂ ಎಲೆಯಲ್ಲಿ 2 ರೀತಿಯ ಊಟದ ವ್ಯವಸ್ಥೆ ಇದೆ. ತಮಗೆ ಯಾವುದು ಬೇಕೋ ಅದನ್ನು ಆಯ್ಕೆ ಮಾಡಿಕೊಳ್ಬೋದು. ಮೇಜಿನಲ್ಲಿ ಎಲೆ ಹಾಕಿ ಕುಳಿತುಕೊಳ್ಳುವಂಥದ್ದು ಕೆಳಗೆ ಊಟದ ಹಾಲ್ನಲ್ಲಿ, ಬಫೆ ಸಿಸ್ಟಮು ಮೇಲುಗಡೆ ಇದೆ. ಎಲ್ಲ ಪತ್ರಕರ್ತ ಸ್ನೇಹಿತರಲ್ಲಿ ವಿನಂತಿ, ಶಾಸಕರು ವಿನಂತಿಯನ್ನು ಮಾಡಿಕೊಂಡಿದ್ದಾರೆ. ಈ ಕಾರ್ಯಕ್ರಮದ ಬಳಿಗೆ ತಮ್ಮನ್ನೇನೋ ಗುರುತಿಸ್ತೇವೆ, ಅವರಿಗೂ ದೀಪಾವಳಿ ಶುಭಾಶಯನ್ನು ಹೇಳಲಿಕ್ಕಿದ್ದಾರೆ. ಹಾಗಾಗಿ ತಾವು ಕೂಡ ಪತ್ರಕರ್ತ ಬಂಧುಗಳು ಜೊತೆಗೆ ಇರಬೇಕು ಅಂತ ವಿನಂತಿ. ಎಲ್ಲ ನಡುವಿನಲ್ಲಿದ್ದವರು ಆದಷ್ಟು ಮಾಲ್ಕನಿಯಲ್ಲಿರುವಂಥ ಎಲ್ಲ ಯಾರಾದರೂ ಸನ್ಮಾನಕ್ಕೆ ಎದುರುಗಡೆ ಚೇರ್ ಖಾಲಿದ್ರೆ ಹಿಂದುಗಡೆ ನಿಂತ್ಕೊಳ್ಳಿ. ಯಾರಾದರೂ ಸನ್ಮಾನ ತಗೊಳ್ಳಿಕ್ಕೆ ಬಾಕಿ ಇದ್ದರೆ ಮತ್ತೆ ತಿಳಿಸ್ಬೇಕು ನಮ್ಮಲ್ಲಿ. ಯಾರಾದರೂ ಬಾಕಿ ಆಗಿದ್ರೆ, ಬಾಕಿ ಆಗಲಿಲ್ಲ ಆದರೂ
ಎಲ್ಲರೂ ಒಂದು ಸಾರಿ ನಮಸ್ಕಾರ, ಎರಡೂ ಕೈಯನ್ನು ಎತ್ತಿ ಭಾರತ್ ಮಾತೆಗೊಮ್ಮೆ ಜೈಯನ್ನು ಹೇಳುವ. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ಎಲ್ಲ ಅತಿಥಿಗಳು ವೇದಿಕೆಗೆ ಬರಬೇಕು ಅಂತ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ತಕ್ಷಣ ಎಲ್ಲರೂ ವೇದಿಕೆ ಮೇಲೆ ಹೋಗಬೇಕು. ಎಲ್ಲ ಹಿರಿಯರು ಏನು ಸಾಲ ಇಟ್ಕೊಂಡಿದ್ರೆ ಇನ್ನು ತಮ್ಮ ಸಾಲನ್ನು ತೆಗೆದು ತಮ್ಮ ತಮ್ಮ ಚೀಲಗಳಲ್ಲಿ ಹಾಕ್ಕೊಳ್ಬೋದು ಅಂತ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಈಗೆಲ್ಲ ನಮ್ಮ ಗಣ್ಯರು ಪತ್ರಕರ್ತರಿಗೆ ಶಾಸಕರು ದೀಪಾವಳಿ ಉಡುಗೊರೆ ಅಂದರೆ ಒಂಥರ ಸನ್ಮಾನವನ್ನೇ ಅವರಿಗೂ ಸಹ ಮಾಡ್ತಾ ಇದ್ದಾರೆ. ಆ ಬಳಿಕ ಎಲ್ಲರೂ ವೇದಿಕೆಗೆ ಬರ್ತಾರೆ. ಆ ಬಳಿಕ ಧನ್ಯವಾದ ಕಾರ್ಯಕ್ರಮ ಆಗ್ತದೆ. ನಮ್ಮಲ್ಲಿ ಇನ್ನೊಂದು ವಿನಂತಿ ಇದೆ. ಕೆಳಗಡೆ ಒಂದು ಸಾರಿ ಊಟಕ್ಕೆ ಕೂತ್ಕೊಳ್ಳುವಾಗ 250ರಿಂದ 270 ಜನರಿಗೆ ಕೂತ್ಕೊಳ್ಳುವ ವ್ಯವಸ್ಥೆ ಇದೆ. ನಮಗೆ ತೀರಾ ಆಸಕ್ತರಿಗೆ ಸಾಧ್ಯ ಅಲ್ಲದವರು ಪ್ರಥಮವಾಗಿ ಅಲ್ಲಿ ಕೂತ್ಕೊಳ್ಬೇಕು, ಬಾಕಿದವರಿಗೆ ಸಹಕಾರ ಮಾಡಬೇಕು. ಜೊತೆಗೆ ಜಗನ್ಯಸ್ರಾಯರು ಮುಂದಿನ ಕಾರ್ಯಕ್ರಮಕ್ಕೆ ಅಣಿಯಾಗಬೇಕು. ಧನ್ಯವಾದ ಸಮರ್ಪಣೆಗೆ ಶಾಸಕರಿನ್ನು ವೇದಿಕೆಗೆ ಬರ್ತಾರೆ. ಯಾರು ಹೇಳ್ಬೇಡಿದ, ಸ್ವಲ್ಪ ಜನ, ಒಂದು 2 ನಿಮಿಷದಲ್ಲಿ ಕಾರ್ಯಕ್ರಮ ಧನ್ಯವಾದದಲ್ಲಿ ಮುಗೀತದೆ. ಆಮೇಲೆ ಎಲ್ಲರೂ ಜೊತೆಗೆ ಹೋಗುವ. ನಾವು ಪತ್ರಿಕಾ ಮತ್ತು ಮಾಧ್ಯಮದ ಪ್ರತಿನಿಧಿಗಳು, ನಿಮಗೂ ಕೂಡ ಶಾಸಕರು ಗೌರವಿಸ್ತಾ ಇದ್ದಾರೆ. ದಯವಿಟ್ಟು ಬನ್ನಿ. ಸರಿ, ನಾನು ಆವಾಗಲೇ ತಿಳಿಸಿದಂತೆ ಅಲ್ಲಿ ಕೂತ್ಕೊಳ್ಳಿಕ್ಕೆ ಒಂದು 250ರಿಂದ 280 ಜನರಿಗೆ ಒಮ್ಮೆ ಕೂತ್ಕೊಳ್ಳಿಕ್ಕೆ ಆಗುತ್ತೆ. ಸ್ವಲ್ಪ ಯಾರಿಗೆ ತುಂಬ ನಿಶಕ್ತಿ ಇದ್ದರೆ ನಾವು ಪ್ರಥಮವಾಗಿ ಕೂತ್ಕೊಳ್ಬೇಕು. ಆ ಬಳಿಕ ಬಫೆ ವ್ಯವಸ್ಥೆ ಕೂಡ ಇದೆ. ಕೂತ್ಕೊಂಡು ತಕ್ಷಣಕ್ಕೆ ಬೇಕಾದವರು ಮಾತ್ರ ಕೂತ್ಕೊಳ್ಬೇಕು. ಈಗ ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬಂದಿದ್ದೇವೆ. ಧನ್ಯವಾದ ಸಮರ್ಪಣೆ ಪುತ್ತೂರು ನಗರ ಮಂಡಲದ ಅಧ್ಯಕ್ಷರಾದಂಥ ಜಗನ್ಯಸ್ರಾಯರಿಂದ. ಎಲ್ಲ ಆತ್ಮೀಯರೇ, ವೇದಿಕೆಯಲ್ಲಿರುವ ಅಧ್ಯಕ್ಷರೇ ಹಾಗೂ ಶಾಸಕರೇ ಹಾಗೂ ಎಲ್ಲ ಗಣ್ಯರೇ ಮತ್ತು ನೆರೆದಿರುವಂಥ ಎಲ್ಲ ಮಹನೀಯರೇ, ಈಗಾಗಲೇ ಹೇಳಿದ ಹಾಗೆ ಹಳೆ ಬೇರು ಹೊಸ ಚಿಗುರು ಕೂಡಿರಲು ಮರ ಸೊಬಗು ಅಂತೇಳಿ, ಆ ಕೂಡಿರಲು ಅಂತ ಹೇಳಿದರೆ ಏನು ಅಂತೇಳಿ ಇವತ್ತು ನಮ್ಮ ಶಾಸಕರು ಹಾಗೂ ಪುತ್ತೂರು BJP ಇವತ್ತು ತೋರಿಸಿದೆ. ಅಂದರೆ ಆ ಹಳೆ ಬೇರು ಮತ್ತು ಹೊಸ ಚಿಗುರು ಇವತ್ತು ಒಟ್ಟಿಗೆ ಆಗಿದೆ. ಜನಸಂಘದ ದೀಪದಿಂದ ಹಿಡಿದು ತಾವರೆಯಲ್ಲಿವರೆಗೆ ಆ ಒಂದು ಇಡೀ ನೆನಪಿಸಿಕೊಳ್ಳುವಂಥ ಕಾರ್ಯಕ್ರಮ. ಬಹುಶಃ ನಾವು ದೀಪಾವಳಿ ಹಬ್ಬದ ಹೊತ್ತು ಹಿರಿಯರಿಗೆ ಮನೆಗೆ ಹೋಗಿ ತರವಾಡು ಮನೆಗೆ ನಮಸ್ಕಾರ ಮಾಡ್ತೇವೆ ಹಿರಿಯರಿಗೆ. ಹಾಗೆ ಇಡೀ ಇವತ್ತು BJP ತಂಡ ನಮ್ಮನ್ನು ಕಟ್ಟಿ ಬೆಳೆಸಿದಂಥ ಎಲ್ಲ ಹಿರಿಯರಿಗೆ ನಮಸ್ಕಾರ ಮಾಡಿ ಅವರನ್ನು ಗೌರವಿಸುವಂಥ ಒಂದು ಒಳ್ಳೆಯ ಅವಕಾಶ ಇವತ್ತು ಸಿಕ್ಕಿದೆ. ಅನೇಕ ಹಿರಿಯರ ಕಣ್ಣಿನಲ್ಲಿ ಇವತ್ತು ನಾವು ಆನಂದ ಬಾಷ್ಪವನ್ನು ಕಂಡಿದ್ದೇವೆ. ಅದು ನಮ್ಮ ಸಾರ್ಥಕತೆ ನಮಗೆ ಕಂಡಿದೆ. ಅಂಥ ಒಂದು ಅತ್ಯಂತ ಒಳ್ಳೆಯ ಕೆಲಸವನ್ನು ನಮ್ಮ ಶಾಸಕರ ನೇತೃತ್ವದಲ್ಲಿ ಇವತ್ತು ಆಗಿದೆ. ಈ ಕಾರ್ಯಕ್ರಮದ ಸಭೆಯಲ್ಲಿ ಅಧ್ಯಕ್ಷರನ್ನು ವಹಿಸಿದಂಥ ನಮ್ಮ ಗ್ರಾಮಾಂತರ ಮಂಡಲದ ಅಧ್ಯಕ್ಷರಾದಂಥ ಸಾಜಾ ರಾಧಾಕೃಷ್ಣ ಆಳ್ವರಿಗೆ ಎಲ್ಲರ ಪರವಾಗಿ ವಂದನೆಯನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಹಿರಿಯ ನಾಗರಿಕರ ಪ್ರಕೋಷ್ಠದ ರಾಜ್ಯ ಸಂಚಾಲಕರು ನಮ್ಮ MLC ಅವರಾದಂಥ ಆತ್ಮೀಯರಾದ ಮಾನ್ಯ ಪ್ರತಾಪ್ ಸಿಂಹ ನಾಯಕರವರಿಗೆ ಎಲ್ಲರ ಪರವಾಗಿ ವಂದನೆಯನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮದ ರೂವಾರಿ, ಬಹುಶಃ ಇಷ್ಟು ಒಳ್ಳೆಯ ಕಾರ್ಯಕ್ರಮ ಒಂದೊಂದು ಕಲ್ಪನೆಯನ್ನು ಕೊಟ್ಟು ಏನು ಆ ಹಿರಿಯರನ್ನು ಗೌರವಿಸುವ ಒಂದು ವಿಶೇಷ ಕಾರ್ಯಕ್ರಮ ಇವತ್ತು ಆಯೋಜಿಸಿದ ನಮ್ಮ ಅಭಿವೃದ್ಧಿಯ ಹರಿಕಾರ ಪುತ್ತೂರಿನ ಶಾಸಕರಾದಂಥ
ಸಂಜೀವ ಮಠಂದೂರ್ ಅವರಿಗೆ ಎಲ್ಲರ ಪರವಾಗಿ ವಂದನೆಯನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ನಮ್ಮ ಹಿರಿಯ ನಾಗರಿಕರ ಪ್ರಕೋಷ್ಠದ ಜಿಲ್ಲೆಯ ಸಂಚಾಲಕರಂತ ನಾರಾಯಣಗಟ್ಟಿಯವರಿದ್ದಾರೆ, ಅವರಿಗೆ ವಂದನೆ ಅರ್ಪಿಸ್ತಾ ಇದ್ದೇನೆ. ನಮ್ಮ ದಾಖ BJPಯ ಉಪಾಧ್ಯಕ್ಷರಾದಂಥ ಗುಡಿಯಾರ್ ರಾಧಾಕೃಷ್ಣರಯ್ಯವರಿಗೆ ಎಲ್ಲರ ಪರವಾಗಿ ವಂದನೆ ಅರ್ಪಿಸ್ತಾ ಇದ್ದೇನೆ. ಹಾಗೆ ಪುತ್ತೂರಿನ ಪ್ರಥಮ ಪ್ರಜೆ ನಮ್ಮೆಲ್ಲರ ಹಿರಿಯಣ್ಣ ಜೀವಂದರ್ ಜೈನ್ ಅವರಿಗೆ ವಂದನೆ ಅರ್ಪಿಸ್ತಾ ಇದ್ದೇನೆ. ಹಾಗೆ ಭಾಮಿ ಅಶೋಕ್ ಶೆಣಿಯವರು ಕೂಡ ಅಧ್ಯಕ್ಷರು ನಮ್ಮೊಂದಿಗಿದ್ದಾರೆ, ಅವರಿಗೆ ವಂದನೆಯನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಮುಖ್ಯವಾಗಿ ಈ ಸನ್ಮಾನವನ್ನು ಸ್ವೀಕರಿಸಿ ಹಾಗೆ ನಮಗೆಲ್ಲ ನಿಮ್ಮನ್ನು ಗೌರವಾರ್ಪಣೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಹಿರಿಯ ಕಾರ್ಯಕರ್ತ ಬಂಧುಗಳಿಗೆ ಸಾಷ್ಟಾಂಗ ಪ್ರಣಾಮವನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಎರಡೂ ಮಂಡಲದ ಪ್ರಧಾನ ಕಾರ್ಯದರ್ಶಿಗಳು ಪದಾಧಿಕಾರಿಗಳಿಗೆ ವಂದನೆ ಅರ್ಪಿಸ್ತಾ ಇದ್ದೇನೆ. ಪಕ್ಷದ ಅನನ್ಯ ಜವಾಬ್ದಾರಿಯನ್ನು ಹೊತ್ತಂಥ ಎಲ್ಲ ಮಹನೀಯರಿಗೆ, ಹಿರಿಯ ಕಿರಿಯ ಕಾರ್ಯಕರ್ತರಿಗೆ ವಂದನೆ ಅರ್ಪಿಸ್ತಾ ಇದ್ದೇನೆ. ಹಾಗೆ ಈ ಹಾಲನ್ನು ಸ್ಥಳಾವಕಾಶ ನೀಡಿದಂಥ ಶಶಾಂಕ ಕೊಟೆಚ್ಚ ಅವರಿಗೆ ವಂದನೆಯನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಪತ್ರಿಕೆ ಮಾಧ್ಯಮ ಹಾಗೂ ದೃಶ್ಯ ಮಾಧ್ಯಮದ ಎಲ್ಲ ಮಹನೀಯರಿಗೆ ವಂದನೆ ಅರ್ಪಿಸ್ತಾ ಇದ್ದೇನೆ. ಹಾಗೆ ಮಾನ್ಯ ಶಶಾಂಕ ಕೊಟೆಚ್ಚೆ ಅವರು ದಯವಿಟ್ಟು ಒಂದು ಸರ್ತಿ ವೇದಿಕೆಗೆ ಬರಬೇಕು ಅಂತ ಶಾಸಕರು ಕೇಳಿಕೊಳ್ತಾ ಇದ್ದಾರೆ, ದಯವಿಟ್ಟು ವೇದಿಕೆಗೆ ಬನ್ನಿ. ರಾಷ್ಟ್ರಗೀತೆ ಹಾಡಲಿಕ್ಕಿದೆ, ಹಾಗಾಗಿ 1 ನಿಮಿಷ ಅವರ. ಹಾಗೆ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಅತ್ಯುತ್ತಮವಾಗಿ ನಿರ್ವಹಿಸಿದಂಥ ನಮ್ಮ ಹಿರಿಯರಾದಂಥ ರಾಜೇಶ್ ಬನ್ನೂರು ಹಾಗೆ ಚಂದ್ರಶೇಖರ್ ರಾವ್ ಬೊಪ್ಪಳಿಗೆ ಅವರಿಗೆ ವಂದನೆಯನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಊಟದ ವ್ಯವಸ್ಥೆ ಇರ್ಬೋದು, ರಾಧಾಕೃಷ್ಣ ಬೋರ್ಕರ್ ಅವರ ನೇತೃತ್ವದಲ್ಲಿ ಊಟದ ವ್ಯವಸ್ಥೆ ಹಾಗೂ ಎಲ್ಲ ಈ ವೇದಿಕೆ ಅಲಂಕಾರ ಇತ್ಯಾದಿಗಳು ಈ ಕಾರ್ಯಕ್ರಮದ ಯಶಸ್ಸಿಗೆ ಹಗಲಿರುಳು ದುಡಿದಂಥ ಎಲ್ಲ ಕಾರ್ಯಕರ್ತ ಬಂಧುಗಳಿಗೆ ವಂದನೆಯನ್ನು ಅರ್ಪಿಸ್ತಾ ಇದ್ದೇನೆ. ಶಶಾಂಕ ಕೊಟೆಚ್ಚೆ ಅವರು ದಯವಿಟ್ಟು ವೇದಿಕೆಗೆ ಆಗಮಿಸಿ ಕೇಳ್ತಾ ಇದ್ದಾರೆ. ಹಾಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಿದ ಎಲ್ಲ ಮಹನೀಯರಿಗೆ ಒಂದೇ ಮಾತಿನಿಂದ ಹಾಗೂ ಎಲ್ಲ ಜನಪ್ರತಿನಿಧಿಗಳಿಗೂ ವಂದನೆಯನ್ನು ಅರ್ಪಿಸ್ತಾ ಇದ್ದೇನೆ. ಈಗ ರಾಷ್ಟ್ರಗೀತೆ ಎಲ್ಲರೂ ಎದ್ದು ನಿಲ್ಬೇಕಾಗಿ ವಿನಂತಿ. ಜನಗಣ ಮನ ಅಧಿನಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ, ಪಂಜಾಬ ಸಿಂಧ ಗುಜರಾತ ಮರಾಠ ದ್ರಾವಿಡ ಉತ್ಕಲ ವಂಗ, ವಿಂಧ್ಯ ಹಿಮಾಚಲ ಯಮುನಾ ಗಂಗಾ ಉತ್ಕಲ ದಲದಿ ತರಂಗ, तव शुभ नामे जाहे तव शुभ आशीष मागे, गाहे तव जय गाता, जनगण मंगलदायक जय हे भारत भाग्य विधाता, जय हे जय हे जय हे जय 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 हे। बोलो भारत माता के जय, बोलो भारत माता के जय, बोलो भारत माता के ಜೈ. ಸಭಾ ಕಾರ್ಯಕ್ರಮ ಮುಕ್ತಾಯಗೊಂಡಿದೆ. ಕೆಳಗಡೆ ಕುಳಿತುಕೊಂಡು ಊಟ ಮಾಡುವವರಿಗೆ ಮೇಲ್
ದಾರಿ ನಮಗೆ ಒಂದು ಯೋಗ ನಿಮಗೆ ಬಡಿಸುವಂಥದ್ದು. ದಾರಿ ದಾರಿ